कृष्णा हरे कृष्णा 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 हरे 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 राम 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 हरे हरे कृष्णा हरे कृष्णा 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 हरे 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 राम 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 हरे हरे। पुस्तकम की जय जय। हरे कृष्ण पुरुषोत्तम मास की जय। हरे ಹರೇ ಕೃಷ್ಣ. ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ ಇದೀನಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠದ ಸ್ವಾಮಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ.
ಹರೇ ಕೃಷ್ಣ. ನಾಮ ಸಂಕೀರ್ತನೆ ಮಾಡೋಣಂತೆ. ನಾನು ಒಂದ್ ಲೈನ್ ಹೇಳಿದ್ಮೇಲೆ ನೀವು ಸಹ ಹೇಳಿ. ಹರೇ ಕೃಷ್ಣ. ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಯಾದವಾಯ ಮಾಧವಾಯ ಕೇಶವಾಯ ನಮಃ ಗೋಪಾಲ್ ಗೋವಿಂದ ರಾಮ್ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ ಗೋಪಾಲ ಗೋವಿಂದ ರಾಮ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಾಗವತ ಗೀತಾ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗುರು ಹರಿ ಗುರು ವೈಷ್ಣವ ಭಾಗವತ ಗೀತಾ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಶ್ರೀ ರೂಪ ಸನಾತನ ಭಟ್ಟ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಶ್ರೀ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಗೋಪಾಲ ಭಟ್ಟ ಗೋಸ್ವಾಮಿ ರಘುನಾಥ ದಾಸ ಗೋಸ್ವಾಮಿ ಮತ್ತು ಶ್ರೀ ಜೀವ ಗೋಸ್ವಾಮಿಗಳಿಗೆ ಸಕಲ ಕೀರ್ತಿಗಳು. ಈ 6 ಗೋಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ನಮಸ್ಕರಿಸುವುದರಿಂದ ಭಕ್ತಿಗೆ ಇರುವ ಎಲ್ಲ ಅಡೆತಡೆಗಳು ನಾಶವಾಗುತ್ತವೆ ಮತ್ತು ಎಲ್ಲ ಆಧ್ಯಾತ್ಮಿಕ ಆಸೆಗಳನ್ನ ಪೂರೈಸಲಾಗುತ್ತದೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಈ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ಮಹಿಮೆಗಳು, ನಿತ್ಯಾನಂದ ಪ್ರಭುವಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲ ಮಹಿಮೆಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರಿಗೆ ಎಲ್ಲ ಮಹಿಮೆಗಳು. ಹರೇ ಕೃಷ್ಣ. ಎಲ್ಲರೂ ರಾಧಾಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಕೆಲವು ವಾರಗಳಿಂದ ನಾವು ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತಹ ಪ್ರಮುಖರಾದ ಆಚಾರ್ಯರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಸೊ ಇಷ್ಟು ದಿನಗಳಿಂದ ನಾವು ಯಾರ್ಯಾರ ಬಗ್ಗೆ ತಿಳ್ಕೊಂಡಿದೀವಿ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿಗಳೇ ಪ್ರಭುಜಿಗಳೇ ಯಾರಾದ್ರೂ ಒಬ್ರು ಹೇಳ್ತೀರಾ? ಆಚಾರ್ಯರ ಹೆಸರುಗಳನ್ನ ಹೇಳ್ತೀರಾ? ನಾವು ಹೆಸರನ್ನ ಹೇಳಿದ್ರೆ ನಾವು ಪಾವನರಾಗ್ತೀವಿ ಆಕ್ಚುಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹೇಳಿ ರೇಖಾ ಮಾತಾಜಿ. ಹರೇ ಕೃಷ್ಣ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಶ್ರೀನಿವಾಸ ಆಚಾರ್ಯ, ನರೋತ್ತಮ ದಾಸ ಠಾಕೂರ, ವಿಶ್ವನಾಥ ಗೋಸ್ವಾಮಿ, ಜಗನ್ನಾಥ ಬಾಬಾಜಿ, ಭಕ್ತಿ ವಿನೋದ ಠಾಕೂರ್, ಗೌರ ಕಿಶೋರ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಮತ್ತೆ ಶ್ಯಾಮಾನಂದ ಪಂಡಿತ್ ಅವ್ರನ್ನ ಬಿಟ್ರಿ. ಶ್ಯಾಮಾನಂದ ಪ್ರಭುಜಿ ಪಂಡಿತ್, ಮತ್ತೆ ಮಾಧವೇಂದ್ರ ಪುರಿ, ಅದ್ವೈತ ಆಚಾರ್ಯ, ನಿತ್ಯಾನಂದ ಪ್ರಭುಜಿ, ಗದಾಧರ ಪಂಡಿತ, ಮತ್ತೆ ಶ್ರೀವಾಸ್ ಸಾಂಗನ್ ಠಾಕೂರ್, ಮತ್ತೆ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಲಾಸ್ಟ್ ವೀಕ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರಿ ಬೋಲ್ ಮಾತಾಜಿ.
ಓಕೆ, ಸೊ ನಾವು ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್ ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಸೊ ನಾಮಾಚಾರ್ಯ ಹರಿದಾಸ ಠಾಕೂರ್ ಅವರು ಅಂದ್ರೆ ಅವರು ಯಾರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಸೊ ಯಾರು ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್ ಆಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಬ್ರಹ್ಮ. ಸ್ವಾಮಿ. ಬ್ರಹ್ಮ. ಸೊ ಬ್ರಹ್ಮದೇವ ಅವರು ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್ ಆಗಿ ಅವರು ಈ ಭೌತಿಕ ಪ್ರಪಂಚ ಅಂದ್ರೆ ನಮ್ಮ ಭೂಮಿಗೆ ಅವರು ಬಂದಿದ್ದಾರೆ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಅಲ್ವಾ. ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಹಿಂದಿನ ವಾರ. ಸೊ ಅವರು ಯಾವ ಕುಲದಲ್ಲಿ ಅವರು ಜನ್ಮವನ್ನ ಪಡೆದ್ರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮುಸ್ಲಿಂ. ಮ್ಲೇಚ್ಛ. ಮ್ಲೇಚ್ಛ. ಕುಲದಲ್ಲಿ ಅವರು ಜನ್ಮವನ್ನ ಪಡೆದ್ರು. ಆದ್ರೆ ನಾವೇನಂತ ತಿಳ್ಕೊಂಡ್ವಿ ನಾವು, ಈ ಭಕ್ತಿಗೆ ಯಾವುದೇ ಒಂದು ಜಾತಿ ಮತ ಭೇದ ಅನ್ನೋದು ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಯಾರ್ ಬೇಕಾದ್ರೂ ಸಹ ಈ ಭಕ್ತಿ ಮಾರ್ಗಕ್ಕೆ ಬಂದು ಅವ್ರು ಈ 3 ಗುಣಗಳನ್ನ ಮೀರಿ ಅವರು ಶುದ್ಧ ಸತ್ವ ಗುಣಕ್ಕೆ ಬರಬಹುದು, ಭಗವಂತನ ಶುದ್ಧ ಭಕ್ತರಾಗಬಹುದು ಅಂತ ನಾವು ತಿಳ್ಕೊಂಡ್ವಿ. ನಾಮಾಚಾರ್ಯ ಹರಿದಾಸ ಠಾಕೂರ್ ಅವ್ರ ಬಗ್ಗೆ ನಾವ್ ಇನ್ನೇನನ್ನ ತಿಳ್ಕೊಂಡ್ವಿ ಅಂತ ಯಾರಾದ್ರೂ ಹೇಳ್ತೀರಾ? 192 ರೌಂಡ್ ಮಾಲಾ ಜಪ ಮಾಡ್ತಿದ್ರು ಅವರು. 3 ಲಕ್ಷ ಬಾರಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಹೇಳ್ತಾ ಇದ್ರು, ಜಪಿಸ್ತಿದ್ರು. ಹೌದು, ಜಪ ಮಾಡ್ತಾ ಇದ್ರು. 24 ಗಂಟೆಯಲ್ಲಿ 22 ಗಂಟೆ ಹೊತ್ತು ಜಪ ಮಾಡ್ತಾ ಇದ್ರು. ಹರಿ ಬೋಲ್ ಮಾತಾಜಿ. 22 ಗಂಟೆಗಳ ಕಾಲ ಅವರು ಸಮಯದಲ್ಲೂ ಕೂಡ ಅವರು ಇಂದ್ರಿಯ ನಿಯಂತ್ರಣವನ್ನು ಅವರು ಇದ್ ಮಾಡ್ಕೊಂಡಿಲ್ಲ ಮಾತಾಜಿ, ಕಂಟ್ರೋಲ್ ಅಲ್ಲೇ ಇಟ್ಟು ಅವ್ರಿಗೆ ತುಂಬಾ ಯಾವ್ದಕ್ಕೂ ಅವರು ಪ್ರಚೋದನೆಗೆ ಅವರು ಒಳಗಾಗ್ಲಿಲ್ಲ. 3 ರಾತ್ರಿಗಳ ಕಾಲ ಅಂತ ಸುಂದರವಾದ ವೇಶ್ಯೆ ಅವರ ಜೊತೆ ಆ ಚಿಕ್ಕ ಗುಡಿಸಲಲ್ಲಿ ಇದ್ರೂನು ಸಹ, ರಾತ್ರಿ ವೇಳೆ ಇದ್ರೂನು ಸಹ ಅವರು ಅವಳಿಗೆ ಅವರು ಮನಸ್ಸನ್ನ ಕೊಡ್ಲಿಲ್ಲ ಅಲ್ವಾ. ಅವ್ರ ಇಂದ್ರಿಯಗಳನ್ನ ನಿಗ್ರಹಿಸುವಂತ ಶಕ್ತಿ ಇತ್ತು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಸೊ ಯಾಕೆ ಅವ್ರಿಗೆ ಅಷ್ಟು ಇಂದ್ರಿಯ ನಿಗ್ರಹ ಶಕ್ತಿ ಇತ್ತು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ರೆ ಏನನ್ನ ನಾವು ಅರ್ಥ ಮಾಡ್ಕೋಬಹುದು? ಅವರು ಶುದ್ಧ ಭಕ್ತಿ ಮತ್ತೆ ಹರೇ ಕೃಷ್ಣ ಮಹಾಮಂತ್ರನ ಅಷ್ಟು ಸರಿ ಜಪನೆ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ರು. ಹರೇ ಕೃಷ್ಣ ಮಂತ್ರದ ಮಹತ್ವ, ಎಫೆಕ್ಟ್ ಆತರ ಇರ್ಬೋದು. ಓಕೆ, ಸೊ ಅಂದ್ರೆ ನಮ್ಗೆ ಫಲಿತಾಂಶವನ್ನ ನೋಡಿ ಅವ್ರ ಸಾಧನೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದು ಅಲ್ವಾ. ಇವಾಗ ನಾವು ಎಷ್ಟು ಚೆನ್ನಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೊತಾ ಇದೀವಿ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಎಷ್ಟು ನಮ್ಮ ಇಂದ್ರಿಯನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ನಮ್ಗೆ ಇವಾಗ ಮತ್ತೆ ಟಿವಿ ನೋಡ್ಬೇಕು, ಹೊರಗಡೆ ಹೋಗ್ಬೇಕು, ಮಾಲ್ ಹೋಗ್ಬೇಕು, ಎಲ್ಲ ನೋಡಿದೆಲ್ಲ ಕೊಂಡ್ಕೋಬೇಕು ಅಂತ, ಮತ್ತೆ ಎಲ್ಲಾರ್ ಜೊತೆ ಗ್ರಾಮ್ಯ ಕಥೆನ ನಾವು ಚರ್ಚೆ ಮಾಡ್ಬೇಕು ಅಂತ ನಮ್ಗೆ ಆಸಕ್ತಿ ಇದೆ ಅಂತಂತಂದ್ರೆ, ನಾವು ಮಾಡ್ತಾ ಇರೋ ಆ ಚಾಂಟಿಂಗ್ ಏನಿದೆ ಅದನ್ನ ನಾವು ಶುದ್ಧವಾಗಿ ನಾವು ಜಪ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ನಮ್ಗೆ ಹರಿದಾಸ ಠಾಕೂರ್ ನಮ್ಗೆ ಅದನ್ನ ತಿಳಿಸಿ ಕೊಡ್ತಾ ಇದ್ರೆ, ನಮ್ಮ ಫಲಿತಾಂಶವನ್ನ ನೋಡಿ ನಮ್ಮ ಸಾಧನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು ಅಂತ ನಮ್ಗೆ ಹರಿದಾಸ ಠಾಕೂರ್ ಅವರು ಹೇಳಿದ್ರು. ಸೊ ಈ ವೇಶ್ಯನ್ನು ಸಹ ಅವ್ರು ಗೆದ್ರು, ಮತ್ತೆ ಮಾಯಾದೇವಿನೇ ಸ್ವತಃ ಅವ್ರ ಹತ್ರ ಬಂದಾಗ್ಲೂ ಸಹ ಅವರು ಮಾಯಾದೇವಿಗೆನೆ ಅವರು ದೀಕ್ಷೆಯನ್ನ ಕೊಡ್ತಾರೆ, ಹರಿನಾಮದ ದೀಕ್ಷೆಯನ್ನ ಕೊಟ್ಟು ಅವಳನ್ನ ಪಾವನಳನ್ನಾಗಿ ಮಾಡ್ತಾರೆ ಅಲ್ವಾ. ಸೊ ಮತ್ತೆ ನಾವ್ ಏನನ್ನ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಹರಿದಾಸ ಠಾಕೂರ್ ಅವ್ರ ಬಗ್ಗೆ, ಚೈತನ್ಯ ಪ್ರಭುಗಳಿಗಿಂತ ಮತ್ತೆ ನಿತ್ಯಾನಂದರಿಗಿಂತ ಇವರು ತುಂಬಾ ದೊಡ್ಡವರು, ಅವ್ರಿಗಿಂತ ಮುಂಚೆ ಇದ್ದವರು. ಹೌದು. ಸೊ ಸುಮಾರು ಅವರು 50 ವರ್ಷ ಆದಾಗ ಅವರು ಚೈತನ್ಯ ಮಹಾಪ್ರಭುಗಳನ್ನ ಅವರು ಭೇಟಿ ಆಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಓಕೆ, ಹರೇ ಕೃಷ್ಣ. ಸೊ ನಾವ್ ಇವತ್ತಿನ ಕ್ಲಾಸ್ಗೆ ಹೋಗೋಣಂತೆ. ಮತ್ತೆ ನಾವು ಇನ್ನ ಒಂದು ತುಂಬಾ ಮುಖ್ಯವಾದದ್ದು, ಅದ್ವೈತಾಚಾರ್ಯರ ಜೊತೆ ಹರಿದಾಸ ಠಾಕೂರ್ ಅವರು ನಾವೇನಂತ ತಿಳ್ಕೊಂಡ್ವಿ? ಹರಿದಾಸ ಠಾಕೂರ್ ಅವರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅದ್ವೈತಾಚಾರ್ಯರು ತುಂಬಾ ಶ್ರೇಷ್ಠವಾದ ಬ್ರಾಹ್ಮಣರಾದ್ರೂ ಸಹ ಅವರ ತಂದೆಯ ಶ್ರಾದ್ದದ ಆ ತಟ್ಟೆಯನ್ನ, ಆ ಶ್ರಾದ್ದದ ಮುಖ್ಯ ತಟ್ಟೆಯನ್ನ ಅವರು ಯಾರಿಗೆ ಕೊಡ್ತಾರೆ? ಅವರು ಹರಿದಾಸ ಠಾಕೂರ್ ಅವ್ರಿಗೆ ಕೊಡ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಅವರು ಅದನ್ನ ಒಪ್ಕೊಂಡ್ಲಿಕ್ಕೆ, ಸ್ವೀಕಾರ ಮಾಡ್ಲಿಕ್ಕೆ ಅವರು ತಯಾರಿರ್ಲಿಲ್ಲ. ಆವಾಗ ಅದ್ವೈತಾಚಾರ್ಯರು ಏನ್ ಹೇಳ್ತಾರೆ? ನಾನು ಧರ್ಮ ಗ್ರಂಥಗಳನ್ನ ಉಲ್ಲಂಘಿಸ್ತಾ ಇಲ್ಲ, ನಾನು ಧರ್ಮ ಗ್ರಂಥದಲ್ಲಿ ಹೇಳಿರೋದನ್ನೇ ನಾನು ಮಾಡ್ತಾ ಇದ್ದೀನಿ, ನೀನ್ ಭಯಪಡ್ಬೇಡ, ನೀನು ಇದನ್ನ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನೀನ್ ಅದನ್ನ ತಿಂದ್ರೆ 10 ಮಿಲಿಯನ್ ಬ್ರಾಹ್ಮಣರು ತಿಂದಂತೆ ಅಂತ ಹೇಳ್ಬಿಟ್ಟು ಅದ್ವೈತಾಚಾರ್ಯರು ಹರಿದಾಸ ಠಾಕೂರ್ ಅವ್ರಿಗೆ ಹೇಳ್ತಾರೆ ಅಲ್ವಾ. ಹರಿದಾಸ ಠಾಕೂರ್ ಅವರು ಅದ್ವೈತಾಚಾರ್ಯರ ಹತ್ರ ಅವರು ದೀಕ್ಷೆಯನ್ನ ಪಡ್ಕೋತಾರೆ. ಸೊ ಅವರು ಮಾಯಾದೇವಿಯನ್ನು ಸಹ ಅವರು ಗೆಲ್ತಾರೆ. ಸೊ ಮಾಯಾದೇವಿಗೆ ಅವರು ದೀಕ್ಷೆನೂ ಸಹ ಅವರು ಕೊಡ್ತಾರೆ. ಮತ್ತೆ ಹರಿದಾಸ ಠಾಕೂರ್ ಅವರು ಜೈಲಿಗೆ ಬಂದಾಗ ಜೈಲಲ್ಲಿ ಇರೋರೆಲ್ಲರೂ ಸಹ ತುಂಬಾ ಸಂತೋಷ ಪಡ್ತಾರೆ ಅಲ್ವಾ. ಹರಿದಾಸ ಠಾಕೂರ್ ಅವ್ರು ಬಂದ್ರು, ಹಾಗಾದ್ರೆ ನಾವು ಈ ಜೈಲಿನಿಂದ ಬಿಡುಗಡೆನ ಪಡಿಬಹುದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಅವ್ರಿಗೆ ಏನಂತ ಆಶೀರ್ವಾದ ಮಾಡ್ತಾರೆ? ಯಾರಾದ್ರೂ ಹೇಳ್ತೀರಾ? ಏನ್ ಆಶೀರ್ವಾದ ಮಾಡ್ತಾರೆ ಜೈಲುವಾಸಿಗಳಿಗೆ? ಜೈಲಲ್ಲೇ ಇರ್ಲಿಕ್ಕೆ, ಯಾಕಂದ್ರೆ ಜೈಲಲ್ಲೇ ಇರಿ ಅಂತ ಹೇಳ್ತಾರೆ. ಪ್ರೈವಸಿ ಸಿಗ್ತದೆ ಜಪ ಎಲ್ಲ ಮಾಡ್ಲಿಕ್ಕೆ. ಅಲ್ಲಿದ್ರೆ ಪವಿತ್ರ ನಾಮ ಜಪ ಮಾಡುದು. ಯಾವುದೇ ಒಂದು ಅಡ್ಡಿ ಆತಂಕ ಇಲ್ದಲೆ
ಭೌತಿಕ ಲೋಕದಿಂದ ಹಾ. ದೂರ ಇರಬಹುದು. ದೂರ ಇರಬಹುದು ಅಂತ ಹೇಳ್ಬಿಟ್ಟು ಅವರು ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ, ಅವರು ಜೈಲುವಾಸ ಅಂತ ಹೇಳ್ಬಿಟ್ಟು ಅವ್ರು ಆತರ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅರ್ಥವನ್ನ ವಿವರಿಸಿ ಹೇಳಿದಾಗ ಅವ್ರಿಗೆ ಹರಿದಾಸ ಠಾಕೂರ್ ಅವರ ಮಾತಿನ ಅರ್ಥ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಹರಿದಾಸ ಠಾಕೂರ್ ಅವರನ್ನ ಹರಿನಾಮವನ್ನ ನಿಲ್ಸಿ, ನೀನು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ಯಾ ನೀನು ನೋಡಿ, ಅದನ್ನ ಅವ್ರು ಏನ್ ಹೇಳ್ತಾರೆ, ನವಾಬ್ ಅವ್ರು ಏನ್ ಹೇಳ್ತಾರೆ, ಶುದ್ಧ ಇಸ್ಲಾಂ ಧರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಸ್ಲಾಂ ಧರ್ಮವನ್ನ ಶುದ್ಧ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೀನು ಶುದ್ಧ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ಯಾ, ಆದ್ರೆ ನೀನು ಹರಿನಾಮವನ್ನ ಹೇಳ್ತಾ ಇದ್ದೆ, ನೀನು ಹರಿನಾಮವನ್ನ ನಿಲ್ಸು ಅಂತ ಹೇಳಿದಾಗ ಹರಿದಾಸ್ ಠಾಕೂರ್ ಏನ್ ಹೇಳ್ತಾರೆ, ನನ್ನ ನನ್ನ ದೇಹವನ್ನ ನೀವು ತುಂಡು ತುಂಡಾಗಿ ಮಾಡಿದ್ರು ಸಹ ನಾನು ಹರಿನಾಮವನ್ನ ನಾನು ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ನಾವೇನಾದ್ರೂ ನಮ್ಗೆ ಏನಾದ್ರೂ ಒಂದು ಚಿಕ್ಕ ಅಡ್ಡಿ ಆತಂಕ ಬಂದ್ರೆ ನಾವ್ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಚಿಕ್ಕ ತಲೆನೋವು ಅಥವಾ ಹುಷಾರಿಲ್ಲ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಕಾರಣಗಳಿಗೆ ನಾವು ಚಾಂಟಿಂಗ್ ಅನ್ನ ನಾವು ನಿಲ್ಲಿಸ್ಬಿಡ್ತೀವಿ ಅಲ್ವಾ. ಊಟ ಮಾಡೋದನ್ನ ತಿಂಡಿ ತಿನ್ನೋದನ್ನ ನಾವ್ ಯಾವತ್ತೂ ನಿಲ್ಸೋದಿಲ್ಲ, ನಿದ್ದೆ ಮಾಡೋದನ್ನ ನಾವು ನಿಲ್ಸೋದಿಲ್ಲ, ಆದ್ರೆ ಚಾಂಟಿಂಗ್ ಅನ್ನ ನಾವು ನಿಲ್ಲಿಸ್ಬಿಡ್ತೀವಿ, ಮುಂದೆ ಹಾಕ್ತಿವಿ, ಸರಿ ನಾಳೆ ಮಾಡೋಣ ಅಂತ, ಇವತ್ತು ನನಗೆ ಮನ್ಸಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಹರಿದಾಸ್ ಠಾಕೂರ್ ಅವರು ಎಂತಹ ಸಮಯದಲ್ಲೂ ಸಹ ಅವರು ಹರಿನಾಮವನ್ನ ಹೇಳ್ಕೊಂಡದನ್ನ ಅವರು ನಿಲ್ಲಿಸ್ಲಿಲ್ಲ. ಅವ್ರನ್ನ ಅದಕ್ಕೋಸ್ಕರ ಅವ್ರು ಎಂತಹ ಶಿಕ್ಷೆಯನ್ನ ಕೊಡ್ತಾರೆ, 22 ಮಾರ್ಕೆಟ್ ಜಾಗದಲ್ಲಿ ಮಾರುಕಟ್ಟೆಗಳಲ್ಲಿ ಅವ್ರನ್ನ ಬೆತ್ತದಿಂದ ಬಾರಿಸೋ ಒಂದು ಶಿಕ್ಷೆಯನ್ನ ಕೊಡ್ತಾರೆ. ಆದ್ರೂ ಸಹ ಅವ್ರ ಏನ್ ಮಾಡ್ತಾರೆ, ಅವ್ರಿಗೆ ಯಾವುದೇ ಒಂದು ನೋವು ಆಗೋದಿಲ್ಲ ಅವ್ರ ದೇಹಕ್ಕೆ. ಅವ್ರು ಯಾವಾಗ್ಲೂ ಹರಿನಾಮದಲ್ಲೇನೆ ಅವ್ರು ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಹೇಗೆ ಪ್ರಹ್ಲಾದನನ್ನ ಅವ್ರ ತಂದೆ ಕೊಲ್ಲಲಿಕ್ಕೆ ಅವರು ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ಸಹ ಪ್ರಹ್ಲಾದನಿಗೆ ಯಾವುದೇ ಒಂದು ಬಾಧೆ ಆಗೋದಿಲ್ವೋ, ಅದೇ ತರನೇ ಇಲ್ಲಿ ಹರಿದಾಸ ಠಾಕೂರ್ ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗ್ಲಿಲ್ಲ. ಸೊ ಅವಾಗ ಕೊನೆಗೆ ಏನ್ ಮಾಡ್ತಾರೆ, ಅವ್ರನ್ನ ಬೆತ್ತದಿಂದ ಬಾರಿಸ್ತಾ ಇರುವಂತಹ ಆ ಸೈನಿಕರೇ ಕೇಳ್ಕೊತಾರೆ, ನೀವು ಇಲ್ಲಿ ಸಾಯ್ಲಿಲ್ಲ ಅಂತಂದ್ರೆ ನಮ್ಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿದಾಗ, ಸರಿ ಆಯ್ತು, ನಾನ್ ಸಾಯೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಅವರು ಸಮಾಧಿಗೆ ಹೋಗ್ತಾರೆ. ಸಮಾಧಿಗೆ ಹೋಗಿ ತನ್ನ ಉಸಿರನ್ನ ನಿಲ್ಲಿಸ್ಕೋತಾರೆ. ಆಗ ಅವ್ರನ್ನ ಆ ನವಾಬನ ಹತ್ರ ಕರ್ಕೊಂಡು ಹೋದಾಗ ನವಾಬ್ ಏನ್ ಮಾಡ್ತಾರೆ, ಸರಿ ಆಯ್ತು ಇವ್ರನ್ನ ಹೂಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇವ್ರನ್ನ ಮಣ್ಣು ಮಾಡಿ ಅಂತ ಹೇಳಿದಾಗ ಅವನು ಕಾಜಿ ಏನ್ ಹೇಳ್ತಾನೆ, ಬೇಡ, ಮಣ್ಣು ಮಾಡಿದ್ರೆ ಇಸ್ಲಾಂ ಧರ್ಮದಲ್ಲಿ ಅವ್ರು ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಅದಕ್ಕೋಸ್ಕರ ಅವ್ರನ್ನ ನದಿಗೆ ಗಂಗೆಗೆ ಎಸ್ದು ಬಿಡಿ ಅಂತ ಹೇಳ್ತಾರೆ. ಸೊ ಅವಾಗ ಹರಿದಾಸ್ ಠಾಕೂರ್ ಅವ್ರನ್ನ ಗಂಗೆಗೆ ಹಾಕ್ತಾರೆ. ನೀರಿನಲ್ಲಿ ಅವರು ತೆಗೆದುಕೊಂಡು ಅವರು ಆ ಕಡೆ ದಡಕ್ಕೆ ಬರ್ತಾರೆ. ಆ ಕಡೆ ದಡಕ್ಕೆ ಬಂದು ಅವರು ಮತ್ತೆ ಎದ್ದು ನಿಂತ್ಕೊಂಡು ಹರಿನಾಮವನ್ನ ಹೇಳ್ತಾರೆ ಜೋರಾಗಿ. ಇದನ್ನ ನೋಡಿದಾಗ ಕಣ್ಣಿಂದ ನೋಡೋರೆಲ್ಲಾನು ಸಹ ಮತ್ತೆ ಅವರು ಹರಿದಾಸ ಠಾಕೂರ್ನ ಆ ಭಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ. ಈ ವಿಷಯ ನವಾಬ್ಗೂ ಗೊತ್ತಾಗುತ್ತೆ. ಅವಾಗ ನವಾಬ್ ಏನ್ ಮಾಡ್ತಾರೆ, ಅವ್ರ ಹತ್ರ ಕಾಜಿ ನವಾಬ್ ಇಬ್ರು ಸಹ ಅವ್ರ ಹತ್ರ ಕ್ಷಮಾಪಣೆಯನ್ನ ಕೇಳ್ತಾರೆ. ಸೊ ಇವಾಗ ಇಲ್ಲಿ ಅವರಿಬ್ರು ಸಹ ಕ್ಷಮಾಪಣೆಯನ್ನ ಕೇಳಿರೋದ್ರಿಂದ ಇಲ್ಲಿ ವೈಷ್ಣವ ಅಪರಾಧ ಆಗ್ತಾ ಇಲ್ಲ. ಸೊ ಕೊನೆಗೆ ನವಾಬ್ ಏನ್ ಹೇಳ್ತಾರೆ, ನೀವು ಯಾವುದೇ ಜಾಗದಲ್ಲಿ ಎಂತಹ ಸಮಯದಲ್ಲಿ ನೀವು ಹರಿನಾಮವನ್ನ ಹೇಳ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನುಮತಿಯನ್ನ ಅವರು ಕೊಡ್ತಾರೆ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ವೃಂದಾವನ ದಾಸ ಠಾಕೂರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಹರಿದಾಸ ದೇಹ ಅವರನ್ನ ಹೊಡಿತಾ ಇರ್ಬೇಕಾದ್ರೆ ವಿಷ್ಣುವಿಗೆ ನೋಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ತನ್ನ ಸುದರ್ಶನ ಚಕ್ರವನ್ನ ತಗೊಂಡು ಯಾರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಹರಿದಾಸ ಠಾಕೂರನ್ನ, ಅವ್ರನ್ನ ಸಂಹಾರ ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಅವರ ಮನಸ್ಥಿತಿ ಅವ್ರಿಗೆ ಗೊತ್ತಾಗೋಗುತ್ತೆ. ಅದಕ್ಕೋಸ್ಕರ ಅವರ ಈ ಧ್ಯಾನವನ್ನ ಭಂಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರೇನೆ ಆ ಬೆತ್ತದ ಏಟನ್ನ ಅವ್ರು ಸ್ವೀಕಾರ ಮಾಡ್ತಾರೆ. ಕೊನೆಗೆ ಈ ವಿಷಯ ವಿಷ್ಣು ಈ ತರ ಮಾಡಿರೋದು ಹರಿದಾಸ ಠಾಕೂರ್ ಅವ್ರಿಗೆ ಗೊತ್ತಾಗೋಗುತ್ತೆ. ಆಗ ಅವರು ಪ್ರಜ್ಞೆ ತಪ್ತಾರೆ. ಆಮೇಲೆ ಕೊನೆಗೆ ವಿಷ್ಣು ಅವರು ಏನಂತ ವರವನ್ನ ಕೊಡ್ತಾರೆ ಅಂತಂದ್ರೆ, ಯಾರು ಈ ಹರಿದಾಸ ಠಾಕೂರ್ ಅವರನ್ನ ನೋಡ್ತಾರೆ ಅವರು ಎಲ್ಲ ಬಂಧನಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಅವರು ವರವನ್ನ ಕೊಡ್ತಾರೆ. ಸೊ ಇವಾಗ ನಾವು ಇಲ್ಲಿ ತನಕ ನಾವು ಹರಿದಾಸ ಠಾಕೂರ್ ಅವ್ರ ಬಗ್ಗೆ ಇಷ್ಟು ವಿಷಯವನ್ನ ನಾವು ತಿಳ್ಕೊಂಡ್ವಿ. ಸೊ ಲಕ್ಷಹಿರ ವೇಶ್ಯೆಯನ್ನ ಅವ್ರು ಏನ್ ಮಾಡ್ತಾರೆ, ವೈಷ್ಣವಿಯನ್ನಾಗಿ ಅವರು ಮಾಡ್ತಾರೆ. ಮತ್ತೆ ಇನ್ನ ಒಂದು ವಿಷಯ ಏನು ಅಂತಂದ್ರೆ, ಅದ್ವೈತಾಚಾರ್ಯರ ಮೊರೆ, ಅವರು ಈ ಭೌತಿಕ ಪ್ರಪಂಚದಲ್ಲಿ ಇರೋರೆಲ್ಲರನ್ನು ಸಹ ಅವರು ತಮ್ಮ ಇಂದ್ರಿಯ ಸುಖದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದನ್ನ ನೋಡಿ ಅವ್ರಿಗೆ ತುಂಬಾ ದುಃಖ ಆಗೋಗುತ್ತೆ. ಮತ್ತೆ ಹರಿದಾಸ ಠಾಕೂರ್ಗೂ ಸಹ ದುಃಖ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಬ್ರು ಸಹ ಮೊರೆಯನ್ನ ಅವರು ಇಡ್ತಾರೆ, ಸ್ವತಃ ನೀವೇ ಬರ್ಬೇಕು ಈ ಭೌತಿಕ ಪ್ರಪಂಚಕ್ಕೆ, ಇವ್ರನ್ನೆಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದ್ವೈತಾಚಾರ್ಯರು ಮೊರೆಯನ್ನ ಇಡ್ತಾರೆ. ಮತ್ತೆ ಹರಿದಾಸ ಠಾಕೂರ್ ಅವರು ಹರಿನಾಮವನ್ನ ಜಪಿಸ್ತಾರೆ. ಸೊ ಇವರಿಬ್ರು ಸಹ ಚೈತನ್ಯ ಮಹಾಪ್ರಭುಗಳ ಆಗಮನಕ್ಕೆ ಕಾರಣ ಅಂತ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ನಾವ್ ಇವಾಗ ಈ ಚಿತ್ರವನ್ನ ನಾವು ಹರಿದಾಸ ಠಾಕೂರ್ ಅಂದ ತಕ್ಷಣ ನಾವು ಈ ಚಿತ್ರವನ್ನ ನಾವು ನೋಡ್ತೀವಿ ಅಲ್ವಾ. ನಾವು ಈ ಚಿತ್ರದಲ್ಲಿ ನಾವ್ ಏನನ್ನ ನೋಡ್ಬೋದು ಅಂತಂದ್ರೆ, ಹರಿದಾಸ ಠಾಕೂರ್ ಅವರು ಜಪವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರು ತುಳಸಿ ಕಟ್ಟೆ ಮುಂದೆ ಅವ್ರು ಜಪವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಹರಿದಾಸ್ ಠಾಕೂರರ ಜೀವನ ಚರಿತ್ರೆಯಿಂದ ನಾವ್ ಇವೆರಡನ್ನು ಸಹ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗಿರುವಂತಹ ವಿಷಯ. ಸೊ ಇಲ್ಲಿ ನಾನು ಚಿಕ್ಕವಳಿದ್ದಾಗ ಇಲ್ಲಿ ತನಕನೂ ಸಹ ತುಳಸಿ ಕಟ್ಟೆಯನ್ನ ಹೆಂಗಸರು ಮಾತ್ರ ನಾನು ಪ್ರದಕ್ಷಿಣೆ ಆಗ್ತಾ ಇರೋದನ್ನ ನಾನು ನೋಡಿದ್ದೆ. ಆದ್ರೆ ಇಲ್ಲಿ ಇಸ್ಕಾನ್ ಬಂದಾಗ್ಲೇ ನನ್ಗೆ
ನಾನು ನೋಡಿದ್ದು, ನಾನು ಎಲ್ಲಾ ಗಂಡಸರು ಎಲ್ಲರನ್ನೂ ಸಹ ಪ್ರದಕ್ಷಿಣೆ ಆಗ್ತಾ ಇದಾರಲ್ಲ, ಎಂತ ದೊಡ್ಡವರೆಲ್ಲ ಪ್ರದಕ್ಷಿಣೆ ಆಗ್ತಿದಾರಲ್ಲ ಅಂತ ನನ್ಗೆ ಅರ್ಥನೇ ಆಗಿಲ್ಲ. ಒಂದು ಚಿಕ್ಕ ಅಂದ್ರೆ ಗಿಡಕ್ಕೆ ಇಷ್ಟು ಜನ ಎಲ್ಲ ಪ್ರದಕ್ಷಿಣೆ ಆಗ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಆ ತುಳಸಿಯ ಮಹಾತ್ಮೆನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ನನ್ಗೆ ಅನ್ನಿಸ್ತು, ಹೌದಾ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿರೋ ಒಂದು ಪದ್ಧತಿಯನ್ನ ಮಾಡಿದ್ದಾರೆ ಅಲ್ವಾ, ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಅವರು ಅರ್ಥ ಮಾಡ್ಸಿಲ್ಲ, ಆದ್ರೆ ಎಂತಹ ಒಳ್ಳೆ ಪದ್ಧತಿನ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡೆ. ಅದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ಶೇರ್ ಮಾಡ್ಕೋತಾ ಇದೀನಿ. ಸೊ ಇವಾಗ ಇಲ್ಲಿ ಇಸ್ಕಾನಲ್ಲಿ ನಾವು ಬೆಳಗ್ಗೆ 4 ಗಂಟೆಗೆ ಮತ್ತೆ ಸಂಜೆನೂ ಸಹ ತುಳಸಿಯ ಆರತಿ ಆಗತ್ತೆ. ಸೊ ಆ ಸಮಯದಲ್ಲಿ ನಾವು ಈ ಶ್ಲೋಕವನ್ನ ನಾವು ಹೇಳ್ಕೊತೀವಿ, ಮತ್ತೆ ತುಳಸಿಯ ಸ್ತುತಿಯನ್ನ ನಾವು ಹೇಳ್ತೀವಿ. ಸೊ ಈ ತುಳಸಿ ಶ್ಲೋಕ ಏನಿದೆ ಅಂತಂತಂದ್ರೆ, ವೃಂದಾಯೈ ತುಳಸಿ ದೇವ್ಯಾಯೈ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತ್ಯೇ ನಮೋ ನಮಃ ಅಲ್ವಾ. ಇಲ್ಲಿ ಏನ್ ಹೇಳ್ತಾ ಇದಾರೆ ನಮ್ಗೆ, ವೃಂದಾಯೈ ತುಳಸಿ ದೇವ್ಯಾಯೈ. ಸೊ ತುಳಸಿ ದೇವಿ ಮತ್ತೆ ವೃಂದಾದೇವಿ ಎರಡನ್ನೂ ಸಹ ತುಳಸಿ ದೇವಿಯ ಹೆಸರುಗಳೇನೆ. ಅವರು ಯಾರು ಅಂತಂದ್ರೆ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದಾರೆ, ಪ್ರಿಯಾಯೈ ಕೇಶವಸ್ಯ ಚ, ಕೇಶವನಿಗೆ ತುಂಬಾ ಪ್ರಿಯಳಾದವಳು. ಸೊ ನೋಡಿ, ಅವಳನ್ನ ನಾವೇನಾದ್ರೂ ಶರಣಾದ್ರೆ ಅವ್ರು ನಮ್ಗೆ ಏನ್ ಕೊಡ್ತಾರೆ ಅಂತಂದ್ರೆ ವಿಷ್ಣು ಭಕ್ತಿ ಪ್ರದೇ ದೇವಿ. ನಾವಿವಾಗ ವಿಷ್ಣುವಿನ ಭಕ್ತಿ ನಮ್ಗೆ ಬೇಕು ಅಂತಂದ್ರೆ ನಾವು ತುಳಸಿಯ ಮೊರೆ ಹೋಗ್ಬೇಕು. ತುಳಸಿಯ ಮೊರೆ ಹೋದ್ರೆ ನಮ್ಗೆ ವಿಷ್ಣುವಿನ ಭಕ್ತಿನ ಅವಳು ನಮ್ಗೆ ಕೊಡ್ತಾಳೆ. ಸೊ ಅದು ನಮ್ಗೆ ಈ ಅಂದ್ರೆ ತುಳಸಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಸಿಗೋವಂಥದ್ದು ಅಲ್ವಾ. ವಿಷ್ಣುವಿನ ಭಕ್ತಿನ ನಮ್ಗೆ ತುಳಸಿ ದೇವಿ ನಮ್ಗೆ ಕೊಡ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಅವಳು ಕೇಶವನಿಗೆ ತುಂಬಾ ಪ್ರಿಯಳಾದವಳು. ಸೊ ತುಳಸಿ ಮಾತೆ ಬೇರೆ ಯಾರು ಅಲ್ಲ, ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದು ಇಲ್ಲಿ. ಮತ್ತೆ ನಾವು ಆ ಎಲೆಗಳನ್ನ ನಮ್ಗೆ ಕೃಷ್ಣನಿಗೆ ಏನೇ ಸಮರ್ಪಿಸ್ಬೇಕಾದ್ರೆ ನಾವು ತುಳಸಿ ಎಲೆಯನ್ನ ಹಾಕ್ಬೇಕಾಗತ್ತೆ. ಆ ಎಲೆ ಹಾಕ್ದಲೇ ಇದ್ರೆ ಕೃಷ್ಣ ಏನನ್ನೂ ಅವ್ರು ಸ್ವೀಕಾರ ಮಾಡೋದಿಲ್ಲ. ಸೊ ಎಲೆಯನ್ನ ತಗೋಬೇಕಂತಂದ್ರೆ ನಮ್ಗೆ ತುಳಸಿ ದೇವಿಯನ್ನ ನಾವು ಅಲ್ಲಿ ಹರ್ಟ್ ಮಾಡ್ತಾ ಇದ್ದಂಗ ಅನ್ಸುತ್ತಲ್ವಾ. ಅದಕ್ಕೋಸ್ಕರ ನಾವು ಯಾವ ಶ್ಲೋಕವನ್ನ ಹೇಳ್ಬೇಕು ಅಂತಂದ್ರೆ, ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯ ಕೇಶವರ್ತಿ ಚಿನೋಮಿತ್ವಂ ವರದ ಭಾವ ಶೋಭಿನಿ ಅಂತ ಹೇಳ್ಬಿಟ್ಟು ಈ ಶ್ಲೋಕವನ್ನ ಹೇಳ್ತಾ, ನನ್ನನ್ನ ಕ್ಷಮಿಸು, ನಾನು ನಿನ್ನ ಮಂಜರಿಗಳನ್ನ ಎಲೆಗಳನ್ನ ನಾನು ಕೀಳ್ತಾ ಇದ್ದೀನಿ ವಿಷ್ಣುವಿನ ಪೂಜೆಗೋಸ್ಕರ, ನನ್ನನ್ನ ಕ್ಷಮಿಸು, ನಾನು ಈ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನನ್ನ ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ನಾವು ಈ ಶ್ಲೋಕದಲ್ಲಿ ನಾವು ಕೇಳ್ಕೊತಾ ಇದೀವಿ. ಇಲ್ಲಿ ನಾವ್ ಏನನ್ನ ತಿಳ್ಕೊಬೇಕು ಅಂದ್ರೆ, ತುಳಸಿ ಅಮೃತ ಜನ್ಮಾಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ತುಳಸಿ ಎಲ್ಲಿ ಜನನವಾಗಿರೋದು ಅಂತಂದ್ರೆ ಅಮೃತದಲ್ಲಿ. ಇದು ಎಲ್ಲಿದೆ ಅಮೃತ ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಕೂರ್ಮ ಅವತಾರದಲ್ಲಿ ಏನಾಗತ್ತೆ, ದಾನವರು ಮತ್ತೆ ದೇವತೆಗಳು ಅವರು ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನ ಮಾಡಿದಾಗ ಎಷ್ಟೊಂದು ಹಾಲಾಲ ವಿಷ ಬರುತ್ತೆ. ಅದಾದ್ಮೇಲೆ ಎಷ್ಟೊಂದು ವಸ್ತುಗಳು ಬರುತ್ತೆ. ಅದಾದ್ಮೇಲೆ ಕೊನೆಯಲ್ಲಿ ಧನ್ವಂತರಿ ಬರ್ತಾರೆ. ಧನ್ವಂತರಿ ಬೇರೆ ಯಾರು ಅಲ್ಲ, ವಿಷ್ಣುವೇ ಧನ್ವಂತರಿಯಾಗಿ ಬರ್ತಾರೆ. ಅವರ ಕೈಯಲ್ಲಿ ಬಂಗಾರದ ಅಮೃತ ಕಳಸದಲ್ಲಿ ಅಮೃತ ಇಟ್ಕೊಂಡು ಅವರು ಬರ್ತಾರೆ ಅಲ್ವಾ. ಸೊ ಅಂತಹ ಸಮಯದಲ್ಲಿ ಅವ್ರು ಯಾವಾಗ ಅವರು ಅಮೃತ ಕಳಸ ಇಟ್ಕೊಂಡು ಬರ್ತಾರೋ ಆಗ ಅವ್ರಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅವ್ರು ಯಾವಾಗ್ಲೂ ಸಹ ಅವರು ಆನಂದವಾಗೇ ಇರ್ತಾರೆ ಅಲ್ವಾ. ಸತ್ ಚಿತ್ ಆನಂದ ಸ್ವರೂಪಿ ಕೃಷ್ಣ ಅಲ್ವಾ. ಅವ್ರು ಯಾವಾಗ್ಲೂ ಆನಂದವಾಗೇ ಇರ್ತಾರೆ. ನಮ್ಗೆ ಯಾವಾಗಾದ್ರೂ ಆನಂದ ಆದಾಗ ಏನಾಗತ್ತೆ, ಕಣ್ಣೀರ್ ಬರುತ್ತೆ ಅಲ್ವಾ. ಆನಂದ ಬಾಷ್ಪ ಅಂತ ಕರಿತೀವಿ. ಆ ಆನಂದ ಬಾಷ್ಪ ಏನಾಗುತ್ತೆ, ಆ ಅಮೃತದಲ್ಲಿ ಹೋಗಿ ಬೀಳುತ್ತೆ. ಆಗ ಆ ಅಮೃತದಿಂದ ಆ ತುಳಸಿಯ ಜನನ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನ ಆ ತುಳಸಿಯನ್ನ ಅಮೃತ ಜನ್ಮಾಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ಕೃಷ್ಣನಿಗೆ ತುಂಬಾ ಪ್ರಿಯಳಾದವಳು. ಸೊ ಈ ತುಳಸಿ ಮತ್ತೆ ಬೇರೆ ಯಾರು ಅಲ್ಲ, ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ರೀಮತಿ ರಾಧಾರಾಣಿಯ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಇಲ್ಲಿ ತುಳಸಿಯ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ, ತುಳಸಿಯ ಬುಡದಲ್ಲಿ ಸಕಲ ತೀರ್ಥಗಳು ಇದೆ ಅಂತ ಹೇಳ್ಬಿಟ್ಟು ನಮಗೆ ವೇದದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನನಗೆ ಎಷ್ಟೊಂದು ಜಾಗಗಳನ್ನ ನೋಡ್ಬೇಕು, ತೀರ್ಥಕ್ಷೇತ್ರಗಳನ್ನ, ಯಾತ್ರಾ ಕ್ಷಳಗಳನ್ನ ನೋಡ್ಬೇಕು ಅಂತ ನನಗೆ ಅನ್ಸುತ್ತೆ. ನಮ್ಗೆಲ್ಲರಿಗೂ ಅನ್ಸುತ್ತೆ ಅಲ್ವಾ. ಮಧುರಾ ಮತ್ತೆ ವೃಂದಾವನ, ಪುರಿ ಜಗನ್ನಾಥ, ಬದರಿ ಎಲ್ಲವನ್ನ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲವನ್ನ ನೋಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಈ ತುಳಸಿಯ ಮೂಲದಲ್ಲಿ ಅಂದ್ರೆ ಆ ಬೇರಿನಲ್ಲಿ ಎಲ್ಲ ಸರ್ವ ತೀರ್ಥಗಳು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾಕೆ ಅಂತಂದ್ರೆ, ಇವಾಗ ನಮ್ಗೆ ವಿಷ್ಣುವಿನ ಭಕ್ತಿ ಸಿಗ್ಬೇಕು, ವಿಷ್ಣುವನ್ನ ನಾವು ಸಮೀಪಿಸ್ಬೇಕು ಅಂತಂದ್ರೆ ನಾವು ತುಳಸಿಯ ಮೂಲಕನೇ ಸಾಧ್ಯ. ಅದಕ್ಕೋಸ್ಕರ ಎಲ್ಲ ಸರ್ವ ತೀರ್ಥಗಳು ಸಹ ಅಲ್ಲಿ ಬಂದು ನೆಲೆಸಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಎಲ್ಲಾ ದೇವರಿಗೂ ನಮಸ್ಕಾರ ಮಾಡ್ಬೇಕು ಅಂತ ನಮ್ಗೆ ಇಷ್ಟ ಅಲ್ವಾ. ನಮ್ಗೆ ಭಯದಿಂದನೇ ಆಗ್ಲಿ ಅಥವಾ ಪ್ರೀತಿಯಿಂದನೇ ಆಗ್ಲಿ ನಾವು ನಮಸ್ಕಾರ ಮಾಡ್ತೀವಿ ಅಲ್ವಾ. ಈ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ಅಕಸ್ಮಾತ್ ಆ ದೇವ್ರಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಆ ದೇವ್ರೇನಾದ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರೆ, ನಮ್ಗೆ ಶಾಪ ಕೊಟ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾವು ಏನೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ. ನಮ್ಗೆ 3 ಕೋಟಿ ದೇವತೆಗಳಿದ್ದಾರೆ ಅಲ್ವಾ. ನೋಡಿ, ಇಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ, ಆ 3 ಕೋಟಿ ದೇವತೆಗಳನ್ನು ಸಹ ಅವ್ರನ್ನು ಸಹ ವಿಷ್ಣುವಿನ ಪಾದಕ್ಕೆ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರನ್ನು ಸಹ ಬಂದು ಆ ತುಳಸಿಯಲ್ಲಿ ಅವರು ನೆಲೆಸಿದ್ದಾರೆ. ಅವ್ರ ಮಧ್ಯಭಾಗದಲ್ಲಿ, ಆ ತುಳಸಿಯ ಮಧ್ಯಭಾಗದಲ್ಲಿ 3 ಕೋಟಿ ದೇವತೆಗಳು ಅವರು ಅಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾ ಇದಾರೆ. ಮತ್ತೆ ಆ ತುಳಸಿಯ ಅಗ್ರ ಭಾಗದಲ್ಲಿ,
ಆ ಅಗ್ರಭಾಗದಲ್ಲಿ ಯಾರಿದ್ದಾರೆ ಅಂತಂದ್ರೆ ವೇದಗಳು, ಎಲ್ಲ ಜ್ಞಾನಗಳು, ನಮ್ಮ ಈ ಶಾಸ್ತ್ರ ಪುರಾಣಗಳು ಏನೆಲ್ಲ ಇದೆ, ಆ ವೈದಿಕ ಶಾಸ್ತ್ರ ಅಂತ ನಾವ್ ಏನ್ ಹೇಳ್ತೀವೋ ಎಲ್ಲ ಜ್ಞಾನವೂ ಸಹ, ವೈದಿಕ ಜ್ಞಾನ ಎಲ್ಲನೂ ಸಹ ಆ ಮೂಲದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿ. ಆ ತುಳಸಿಯಲ್ಲಿ ಸಕಲವೂ ಇದೆ. ಮತ್ತೆ ಇನ್ನ ಏನ್ ಹೇಳ್ತಾರೆ ಅಂದ್ರೆ ಆ ತುಳಸಿಯ ಪ್ರತಿಯೊಂದು ಎಲೆಯಲ್ಲೂ ಸಹ ಕೃಷ್ಣ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೃಷ್ಣನ ಎಕ್ಸ್ಪ್ಯಾನ್ಷನ್ಸ್ ನಾವ್ ಏನ್ ಹೇಳ್ತೀವಿ, ವಿಸ್ತರಣೆಗಳು ಒಂದಲ್ಲ ಎರಡಲ್ಲ ಸಾವಿರಾರು ಕೋಟ್ಯಾಂತರ ವಿಸ್ತರಣೆಗಳು, ನಮ್ಗೆ ಹೆಸರುಗಳು ಸಹ ಹೇಳಿಕ್ಕೆ ಸಾಧ್ಯ ಇಲ್ಲ. ಕೇಶವ, ನಾರಾಯಣ, ಗೋವಿಂದ ಅಂತ ಹೇಳ್ಬಿಟ್ಟು ನಾವು ಅದೇನ್ 24 ನಾವು ಕೇಶವ ನಾಮ ಹೇಳ್ತೀವೋ ಅದೆಲ್ಲ ಸ್ವರೂಪಗಳು, ಆ ಕೃಷ್ಣನ ಸ್ವ ಅಂಶ ವಿಸ್ತರಣೆಗಳೆಲ್ಲ ಏನೆಲ್ಲ ಇದೆ ಎಲ್ಲವೂ ಸಹ ಕೃಷ್ಣ ಆ ಪ್ರತಿಯೊಂದು ಎಲೆಯಲ್ಲೇನೂ ಸಹ ಇದೆಯಂತೆ. ಅಂದ್ರೆ ಆ ತುಳಸಿ ಪರಿಪೂರ್ಣವಾಗಿ, ಅಂದ್ರೆ ನಾವೇನ್ ಹೇಳ್ತೀವಿ ಪ್ರತಿಯೊಂದು ಭಾಗನೂ ಸಹ ಅಷ್ಟು ಪವಿತ್ರವಾಗಿದೆ. ನಾವ್ ಇದನ್ನ ಅರ್ಥ ಮಾಡ್ಕೋಬಹುದು. ಮತ್ತೆ ನಮ್ಗೆ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಜ್ಞಾನವನ್ನ ಇಟ್ಕೊಂಡು ನಾವು ತುಳಸಿಯನ್ನ ನಾವು ಸೇವೆ ಮಾಡ್ಬೇಕು. ಹೇಗೆ ಸೇವೆಯನ್ನ ಮಾಡೋದು ಅಂತಂದ್ರೆ ತುಳಸಿ ದೇವಿನ ನಾವು ನೋಡ್ಬಹುದು, ಅಥವಾ ಇಲ್ಲಿ ಮತ್ತೆ ನವವಿಧ ಪೂಜೆಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತುಳಸಿನ ನಾವು ನೋಡ್ಬಹುದು, ಅಥವಾ ಅದನ್ನ ಸ್ಪರ್ಶ ಮಾಡ್ಬೋದು, ಮುಟ್ಟಬಹುದು, ಮತ್ತೆ ಧ್ಯಾನ ಮಾಡ್ಬೋದು, ಕೀರ್ತನೆಯನ್ನ ಮಾಡ್ಬೋದು, ನಮಸ್ಕಾರ ಮಾಡಬಹುದು, ತುಳಸಿಯ ಬಗ್ಗೆ ನಾವು ಕೇಳಬಹುದು, ಮತ್ತೆ ನಾವು ತುಳಸಿನ ನಾವು ನೆಡಬಹುದು. ಮತ್ತೆ ತುಳಸಿ ದೇವಿಯ ಆರೈಕೆಯನ್ನ ಮಾಡೋದು ಅಂತಂದ್ರೆ ನೀರ್ ಹಾಕೋದು, ಕಳೆ ತೆಗೆಯೋದು, ತುಳಸಿ ಗಿಡದ ಸುತ್ತಲಿರೋ ಕಳೆಯನ್ನ ತೆಗೆಯೋದು, ಮತ್ತೆ ಬಿಸಿಲಿಂದ ನಾವು ರಕ್ಷಣೆಯನ್ನ ಕೊಡೋದು, ಮತ್ತೆ ಆರತಿಯನ್ನ ಮಾಡೋದು. ಈ ತರ ನಾವು ಪ್ರತಿದಿನ ನಾವು ಈ ಜ್ಞಾನವನ್ನ ಇಟ್ಕೊಂಡು, ತುಳಸಿ ಅಂದ್ರೆ ಸಾಮಾನ್ಯ ಅಲ್ಲ, ಕೇಶವನಿಗೆ ಪ್ರಿಯಳಾದವಳು. ಮತ್ತೆ ಮೂಲದಲ್ಲಿ ಅಂದ್ರೆ ಬುಡದಲ್ಲಿ ಸಕಲ ತೀರ್ಥಗಳು ಇದೆ, ಮಧ್ಯದಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ, ಮತ್ತೆ ಅಗ್ರದಲ್ಲಿ ಇಡೀ ಜ್ಞಾನವೇ, ವೈದಿಕ ಜ್ಞಾನವೇ ಇದೆ ಅಂತ ಹೇಳ್ಬಿಟ್ಟು ನಾವು ಈ ಜ್ಞಾನವನ್ನ ಇಟ್ಕೊಂಡು ನಾವು ಈ ತುಳಸಿ ದೇವಿಗೆ ಪೂಜೆಯನ್ನ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ, ಯುಗ ಕೋಟಿ ಸಹಸ್ರಾಣಿ ಅಂದ್ರೆ ಕೋಟಿ ಅಂದ್ರೆ ಸಹಸ್ರ ಕೋಟಿ ವರ್ಷಗಳ ಕಾಲ ನಾವು ವೈಕುಂಠದಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಅದಾದ್ಮೇಲೆ ನಮ್ಗೆ ಪ್ರತಿಯೊಂದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದಾರೆ ನೋಡಿ. ಹರಿಭಕ್ತಿ ವಿಲಾಸದಲ್ಲಿ ಹೇಳ್ತಾ ಇದಾರೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದಾರೆ, ನಾವು ತುಳಸಿಯನ್ನ ನಾವು ದರ್ಶನ ಮಾಡೋದ್ರಿಂದನೇ, ಬರೇ ನೋಡೋದ್ರಿಂದ ನಾವು ಏನು ಅಲ್ಲಿ ಮಾಡ್ತಾ ಇಲ್ಲ, ಬರೇ ದರ್ಶನ ಮಾಡೋದ್ರಿಂದನೇ ನಮ್ಮ ಎಲ್ಲ ಪಾಪಗಳು ನಾಶ ಆಗೋಗುತ್ತೆ ಅಂತ ನಮ್ಗೆ ಹೇಳ್ತಾ ಇದಾರೆ. ಮತ್ತೆ ಅದನ್ನ ಸ್ಪರ್ಶ ಮಾಡಿದ್ರೆ ನಮ್ಮ ದೇಹ ಶುದ್ಧಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅವಳನ್ನ ಪ್ರಾರ್ಥನೆ ಮಾಡೋದ್ರ ಮೂಲಕ ಎಲ್ಲ ರೋಗಗಳು ನಾಶವಾಗುತ್ತೆ, ದೂರ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ತುಳಸಿಗೆ ನೀರನ್ನ ನಾವು ಉಣಿಸಿದ್ರೆ, ಅವಳನ್ನ ತೇವಗೊಳಿಸಿದ್ರೆ ನಮ್ಗೆ ಯಮರಾಜನ ಭಯ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ತುಳಸಿಯನ್ನ ನಾವು ನಾಟಿ ಮಾಡಿದ್ರೆ ನಾವು ಪರಮ ಪುರುಷನ ಕೃಷ್ಣನ ಸಾಮೀಪ್ಯವನ್ನ ನಾವು ಪಡಿಬಹುದು ಅಂತ ಹೇಳ್ತಾ ಇದಾರೆ. ಮತ್ತೆ ಯಾರಾದ್ರೂ ಕೃಷ್ಣನ ಪಾದ ಕಮಲಗಳಿಗೆ ಒಂದು ತುಳಸಿ ದಳವನ್ನ ಅರ್ಪಿಸಿದ್ರೆ ಆ ಕೃಷ್ಣ ನಮ್ಗೆ ಮುಕ್ತಿ ಮತ್ತೆ ಭಕ್ತಿ ಎರಡನ್ನೂ ಸಹ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಂತಹ ಅದ್ಭುತವಾದ ತುಳಸಿ ದೇವಿಗೆ ನಾವು ನಮಸ್ಕಾರಗಳನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಮತ್ತೆ ತುಳಸಿ ಸೇವೆ ಮಾಡಿದ್ರೆ ಯಮದೂತರು ನಮ್ಮನ್ನ ಮುಟ್ಟೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ನೋಡಿರ್ಬೋದು, ಯಾರಾದ್ರೂ ಸಾವೇನಾದ್ರೂ ಆದ್ರೆ ನಾವು ತುಳಸಿ ನೀರನ್ನ ನಾವು ಹಾಕ್ತಿವಿ, ತುಳಸಿ ಎಲೆನೂ ಸಹ ಆ ವ್ಯಕ್ತಿಯ ಬಾಯಲ್ಲಿ ನಾವು ಇಡ್ತೀವಿ. ಮತ್ತೆ ಆ ತುಳಸಿ ಒಣಗಿರೋ ತುಳಸಿನೂ ಸಹ ಆ ತಲೆಯ ಕೆಳಗಡೆ ಇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಯಮದೂತರು ಅವ್ರ ಹತ್ರ ಬರೋದೇ ಇಲ್ಲ, ತುಳಸಿನ ನೋಡಿದ್ರೆ ಯಮದೂತರು ಬರೋದಿಲ್ಲ. ಮತ್ತೆ ಎಷ್ಟೊಂದು ನಾವು ಕಥೆಗಳನ್ನು ಸಹ ನಾವು ನಾವು ಕೇಳಬಹುದು. ತುಳಸಿ ಏನಾದ್ರೂ ಹತ್ರ ಇದ್ರೆ ಯಮದೂತರು ಸಹ ಸುಳಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ತುಳಸಿಯ ದರ್ಶನ ಮಾಡಿದ್ರೆ ನೋಡಿ, ಇಲ್ಲಿ ಗೋ ಹತ್ಯೆ, ಬ್ರಹ್ಮ ಹತ್ಯೆ, ಪಿತೃ ಹತ್ಯೆ, ಮಾತೃ ಹತ್ಯೆ, ಭ್ರೂಣ ಹತ್ಯೆ, ಎಂತಹ ಪಾಪಗಳೇ ಇರ್ಲಿ, ಯಾವುದೇ ಪಾಪಗಳನ್ನ ನೀವು ಹೆಸರಿಸಿ ಆ ಎಲ್ಲಾ ಪಾಪಗಳಿಂದ ನಾವು ಮುಕ್ತಿಯನ್ನ ನಾವು ಪಡಿತೀವಿ. ಮತ್ತೆ ನಾವು ಇವಾಗ ತುಳಸಿ ಸ್ತುತಿಯನ್ನ ನಾವು ಮಾಡ್ತೀವಲ್ವಾ, 4:30 ಗಂಟೆ ಮಂಗಳಾರತಿ ಸಮಯದಲ್ಲಿ ಅವಾಗ ನಾವೇನ್ ಹೇಳ್ತೀವಿ, ಯಾನಿ ಕಾನಿಚ ಪಾಪಾನಿ ಬ್ರಹ್ಮ ಹತ್ಯಾದಿ ಕಾನಿಚ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅಂತ ಹೇಳ್ಬಿಟ್ಟು ನಾವು ಪ್ರದಕ್ಷಿಣೆ ಮಾಡ್ತೀವಿ ಅಲ್ವಾ. ನೋಡಿ ಅಲ್ಲಿ ಅದೇ ಹೇಳ್ತಾ ಇದೀವಲ್ವಾ, ಬ್ರಹ್ಮ ಹತ್ಯೆ, ಎಂತಹ ಪಾಪ ಮಾಡಿದ್ರು ಸಹ ನಾವು ತುಳಸಿ ದೇವಿಯನ್ನ ನಾವು ದರ್ಶನ ಮಾಡಿದ್ರೆ ಅದರಿಂದ ನಾವು ಮುಕ್ತಿಯನ್ನ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂದ್ರೆ, ನಾವು ತುಳಸಿ ಗಿಡವನ್ನ ನೆಟ್ರೆ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಸಪ್ತಕೋಟಿ ಕುಲೈರ್ಯುಕ್ತೋ ಮಾತೃತಾ ಪಿತೃತಸ್ಥ ಅಂತ ಹೇಳ್ತಾ ಇದಾರೆ. ನಾವೇನಾದ್ರೂ ತುಳಸಿನ ನೆಟ್ರೆ ತಾಯಿ ಕಡೆಯಿಂದ 7 ಕೋಟಿ ಜನರು ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ವಂಶದಲ್ಲಿರೋರು, ಮತ್ತೆ ತಂದೆ ಕಡೆಯಿಂದ ಇರೋ ಆ 7 ಕೋಟಿ ವಂಶದಲ್ಲಿರೋರು 100 ಕಲ್ಪ ವೈಕುಂಠದಲ್ಲಿ ನಾರಾಯಣನ ಹತ್ರ ವಾಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಅವ್ರು ಏನು ಮಾಡಿಲ್ಲ ಅಲ್ವಾ, ಇವಾಗ ಮಾಡಿರೋರು ಯಾರೋ, ಆದ್ರೆ ಅವ್ರು ಮಾಡಿರೋ ಈ ಕಾರ್ಯಕ್ಕೆ, ಈ ಪುಣ್ಯ ಕಾರ್ಯಕ್ಕೆ ಇಷ್ಟು ಜನಕ್ಕೆ ವೈಕುಂಠದಲ್ಲಿ ನಾರಾಯಣನ ಬಳಿ ವಾಸ ಮಾಡೋ ಅಂತಹ ಒಂದು ಅದೃಷ್ಟ ಸಿಗುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದು ಏನನ್ನ ತಿಳಿಸಿ ಕೊಡ್ತಾ ಇದಾರೆ ಅಂತಂದ್ರೆ, ಕೃಷ್ಣ ಅವರು
ತುಳಸಿ ಎಲೆಯನ್ನ ನಾವು ಹಾಕ್ಲಿಲ್ಲ ಅಂದ್ರೆ ನಾವ್ ಏನೇ ಅವ್ರಿಗೆ ಸಮರ್ಪಣೆ ಮಾಡಿದಾಗ ತುಳಸಿ ದಳವನ್ನ ನಾವು ಹಾಕ್ಲಿಲ್ಲ ಅಂದ್ರೆ ಅವ್ರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಆ ತುಳಸಿ ದಳವನ್ನ ನಾವು ಇಟ್ಕೊಳ್ಳೇಬೇಕು. ಅಕಸ್ಮಾತ್ ಒಂದೊಂದ್ ಕಡೆ ತುಳಸಿ ಬೆಳೆಯೋದಿಲ್ಲ ಅಂತಂದ್ರೆ ಆ ತುಳಸಿಯಿಂದ ಬಂದಿರೋ ಆ ಒಣಗ್ದಾಗ ತುಳಸಿಯಿಂದ ಬಂದಿರೋ ಆ ಪುಡಿನೇ ಆಗ್ಲಿ ಏನೇ ಆಗ್ಲಿ ನಾವ್ ಅದನ್ನ ಆ ಆಹಾರಕ್ಕೆ ನಾವು ಹಾಕಿದ್ರೆ ಮಾತ್ರನೇ ಅದನ್ನ ಕೃಷ್ಣ ಸ್ವೀಕಾರ ಮಾಡ್ತಾರೆ. ಮತ್ತೆ ಇಲ್ಲಿ ನಮ್ಗೆ ಇನ್ನ ಏನನ್ನ ತಿಳಿಸಿಕೊಡ್ತಾ ಇದಾರೆ ಅಂತಂದ್ರೆ, ನಮ್ಗೆ ತುಂಬಾ ಇಷ್ಟವಾದವ್ರು ಇದ್ರೆ ನಾವ್ ಏನ್ ಮಾಡ್ತೀವಿ, ಇವಾಗ ನಾವು ತುಂಬಾ ಕಷ್ಟಪಟ್ಟು ಒಂದು ಮನೆಯನ್ನ ಕಟ್ಸಿದ್ರೆ ನಾವು ಆ ಮನೆಗೆ ಅವ್ರ ಹೆಸರನ್ನ ಇಡ್ತೀವಿ ಅಲ್ವಾ. ಅದೇ ತರನೇ ಕೃಷ್ಣನಿಗೆ ತುಂಬಾ ಪ್ರಿಯರಾದವ್ರು ಯಾರು ಅಂತಂತಂದ್ರೆ ತುಳಸಿ ಮಹಾರಾಣಿ. ಅದಕ್ಕೋಸ್ಕರನೇ ಇವಾಗ ಕೃಷ್ಣ ಅವ್ರು ಎಲ್ಲಿ ವಾಸ ಮಾಡ್ತಾ ಇದಾರೆ, ಅವರು ವೃಂದಾವನದಲ್ಲಿ ವಾಸ ಮಾಡ್ತಾ ಇದಾರೆ ಅಲ್ವಾ. ಇವಾಗ ಕೃಷ್ಣನ ಮನೆ ಯಾವುದು? ವೃಂದಾವನ. ಸೊ ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಆ ತುಳಸಿ ಮಾತೆನ ಪ್ರತಿದಿನ ನಾವು ಅವ್ರಿಗೆ ನಮಸ್ಕಾರವನ್ನ ಮಾಡ್ಬೇಕು. ಮತ್ತೆ ಏನನ್ನ ಹೇಳ್ತಾರೆ ಅಂತಂದ್ರೆ, ನಾವೇನಾದ್ರೂ ನಮಸ್ಕಾರ ಮಾಡಿದ್ರೆ ಇಂತಹ ಪಾಪ ನಾಶ ಆಗೋದಿಲ್ಲ ಅಂತ ನಾವ್ ಹೆಸರು ಹೇಳಂಗೆ ಇಲ್ಲ, ಸರ್ವ ಪಾಪ ವಿನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಾವು ತುಳಸಿಯನ್ನ ನಾವು ಯಾಕೆ ಆರಾಧನೆ ಮಾಡ್ಬೇಕು, ಯಾಕೆ ನಮ್ಗೆ ಅಂದ್ರೆ ಇಲ್ಲಿ ಇಸ್ಕಾನಲ್ಲಿ ತುಳಸಿಯನ್ನ ನಾವು ಅಂದ್ರೆ ಅವಳು ಹರಿ ಭಕ್ತೆ ಅಲ್ವಾ, ಶ್ರೇಷ್ಠ ಭಕ್ತೆ, ಶುದ್ಧ ಭಕ್ತೆ, ಅವಳನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯಾಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇದನ್ನ ನಾವು ತಿಳ್ಕೊಬಹುದು. ಮತ್ತೆ ನಾವ್ ಇವಾಗ ಹರಿದಾಸ್ ಠಾಕೂರ್ ಅವ್ರ ಬಗ್ಗೆ ನಾವು ನೋಡೋಣಂತೆ. ಇವಾಗ ಇಲ್ಲಿ ಇನ್ನ ಒಂದು ಕಾಲಕ್ಷೇಪ ಏನ್ ನಡೀತಾ ಇದೆ ಅಂತಂದ್ರೆ, ಹರಿದಾಸ್ ಅವರು ಹುಲಿಯ ಗ್ರಾಮಕ್ಕೆ ಬಂದಾಗ ಅವರು ಒಂದು ಗುಹೆಯಲ್ಲಿ ಅವರು ಅಲ್ಲಿ ಹರಿನಾಮವನ್ನ ಹೇಳ್ತಾ ಇರ್ತಾರೆ. ಅಲ್ಲಿ ಅವ್ರ ಜೊತೆ ಒಂದು ವಿಷಪೂರಿತ ಹಾವು ಅಲ್ಲಿ ವಾಸ ಮಾಡ್ತಾ ಇರತ್ತೆ. ಹರಿದಾಸ ಠಾಕೂರ್ ಅವರನ್ನ ದರ್ಶನ ಮಾಡ್ಲಿಕ್ಕೆ ಎಷ್ಟೊಂದ್ ಜನ ಭಕ್ತರು ಬರ್ತಾ ಇರ್ತಾರೆ. ಆದ್ರೆ ಇದು ವಿಷಪೂರಿತ ಹಾವಿರೋದ್ರಿಂದ ಅವ್ರೆಲ್ಲರನ್ನೂ ಸಹ ಅವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅವರೆಲ್ಲರನ್ನೂ ಸಹ ಹರಿದಾಸ್ ಠಾಕೂರ್ ಅವ್ರಿಗೆ ಹೇಳ್ತಾರೆ, ನೀವು ಯಾಕೆ ಆ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ, ಅಲ್ಲಿ ಬಿಟ್ಟು ನೀವು ಬೇರೆ ಎಲ್ಲಾದ್ರೂ ನೀವು ವಾಸ ಮಾಡಬಹುದಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಹರಿದಾಸ ಠಾಕೂರ್ ಸಹ ಅವ್ರು ಯೋಚನೆ ಮಾಡ್ತಾರೆ. ಒಂದಿನ ರಾತ್ರಿ ಅವ್ರು ಯೋಚನೆ ಮಾಡ್ತಾರೆ, ಸರಿ ನಾನು ನಾಳೆ ಈ ಗುಹೆಯನ್ನ ಬಿಟ್ಬಿಟ್ಟು ನಾನು ಬೇರೆ ಕಡೆಗೆ ಹೋಗೋಣಂತೆ, ಈ ಜನಗಳಿಗೆ ಎಲ್ಲರೂ ಸಹ ಭಯಭೀತರಾಗ್ತಾ ಇದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಆತರ ಯೋಚನೆ ಮಾಡಿದ್ದೆ ಸರಿ. ನೆಕ್ಸ್ಟ್ ಡೇ ಅವ್ರು ಬೆಳಗ್ಗೆ ಎದ್ದಾಗ ಆ ಹಾವು ಆ ಗುಹೆಯಿಂದ ಅದು ಹೊರಟು ಹೋಗ್ಬಿಟ್ಟಿರತ್ತೆ. ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದಾರೆ ಆಚಾರ್ಯರು ಅಂತಂದ್ರೆ, ನೋಡಿ ಇವಾಗ ಎಲ್ಲರ ಹೃದಯದಲ್ಲಿ ಇವಾಗ ನಾವ್ ಎಷ್ಟೊಂದ್ಸತಿ ನಮಗೂ ಅನ್ಸುತ್ತೆ ಅಲ್ವಾ, ನಾವ್ ಏನೋ ಅನ್ಕೊಂಡಿರ್ತೀವಿ, ಆದ್ರೆ ಅದನ್ನ ನಾವು ಬೇರೆಯವ್ರ ಜೊತೆ ನಾವು ಅದನ್ನ ನಾವು ರಿವೀಲ್ ಮಾಡಿರೋದಿಲ್ಲ, ನಾವು ಹೇಳಿರೋದಿಲ್ಲ ನಾನು ಹಿಂಗ್ ಅನ್ಕೋತಾ ಇದೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಆ ವ್ಯಕ್ತಿ ನಾವ್ ಏನ್ ಅನ್ಕೊಂಡಿದೀವೋ ಅದನ್ನ ಮಾಡ್ತಾರೆ ಅಲ್ವಾ. ಅದ್ ಹೇಗೆ ಸಾಧ್ಯ ಅಂತಂದ್ರೆ, ಎಲ್ಲರ ಹೃದಯದಲ್ಲಿ ಯಾರಿದ್ದಾರೆ, ನಮ್ಮ ಆತ್ಮದ ಜೊತೆ ಪರಮಾತ್ಮ ಇದ್ದಾರೆ ಅಲ್ವಾ. ಪರಮಾತ್ಮನಿಗೆ ಗೊತ್ತಾಗುತ್ತೆ ನಾವೇನ್ ಅನ್ಕೋತಾ ಇದೀವಿ ಅಂತ ಹೇಳ್ಬಿಟ್ಟು. ಅವರು ಬೇರೆ ವ್ಯಕ್ತಿಗೆ ಅವರು ಅದನ್ನ ಅವ್ರಿಗೆ ತಿಳಿಸೋ ಹಾಗೆ ಮಾಡೋದು ಆ ಪರಮಾತ್ಮನ. ಎಲ್ಲರ ಹೃದಯದಲ್ಲಿರುವ ಪರಮಾತ್ಮನೇ ಆ ಬೇರೆ ವ್ಯಕ್ತಿಗೆ ಅದನ್ನ ಮುಟ್ಟಿಸ್ತಾರೆ. ಈ ವ್ಯಕ್ತಿ ಈ ತರ ಅನ್ಕೋತಾ ಇದಾರೆ ಅಂತ ಹೇಳ್ಬಿಟ್ಟು, ನೀನ್ ಇದನ್ನ ಮಾಡು ಅಂತ ಹೇಳ್ಬಿಟ್ಟು ಆ ಪ್ರೇರೇಪಣೆನ ಕೊಡೋದೇನೆ ಆ ಪರಮಾತ್ಮ. ಅದೇ ತರನೇ ಇಲ್ಲೂ ಸಹ ನೋಡಿ, ಇಲ್ಲಿ ಹರಿದಾಸ ಠಾಕೂರ್ ಅವ್ರೇನು ಆ ಸರ್ಪಕ್ಕೆ ಏನು ಹೇಳಿಲ್ಲ, ಆದ್ರೆ ಆ ಸರ್ಪ, ಆ ವಿಷಪೂರಿತ ಸರ್ಪ ಆ ಗುಹೆಯಿಂದ ಹೊರಟು ಹೋಗ್ಬಿಡುತ್ತೆ. ಕೊನೆಗೆ ಎಲ್ಲ ಭಕ್ತರೆಲ್ಲರೂ ಸಹ ಹರಿದಾಸ ಠಾಕೂರ್ ಅವರನ್ನ ದರ್ಶನವನ್ನ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ದಲೆ ಅವರು ಪಡ್ಕೊಳೋ ತರ ಆಗತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಇನ್ನ ಒಂದು ಕಾಲಕ್ಷೇಪ ಏನು ಅಂತಂತಂದ್ರೆ, ಹರಿದಾಸ ಠಾಕೂರ್ ಅವರು ಒಂದು ಪಾಠವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಪಾಠ ಅಂತಂದ್ರೆ, ನಾವು ಸಾರ್ವಜನಿಕವಾಗಿ ನಾವ್ ಇವಾಗೇನಾದ್ರೂ ಕೃಷ್ಣ ಭಕ್ತಿ ಇದ್ರೂ ಸಹ ಸಾರ್ವಜನಿಕವಾಗಿ ನಾವ್ ಏನನ್ನೂ ಪ್ರದರ್ಶನ ಮಾಡಕೂಡುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಒಂದು ಪಾಠವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದೇನು ಅಂತ ಹೇಳ್ಬಿಟ್ಟು ಈ ಘಟನೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಒಂದ್ಸತಿ ಪುಲಿಯ ಗ್ರಾಮದಲ್ಲಿ ಇದ್ದಾಗ ಒಬ್ಬ ಹಾವುಗಾರ ಅವನೇನ್ ಮಾಡ್ತಾನೆ, ಅವನು ಕಾಳಿಂಗ ಸರ್ಪವನ್ನ ಪಳಗಿಸುವಂತಹ ಹಾವುಗಾರ ಅವನು ಒಬ್ಬ ಶ್ರೀಮಂತನ ಮನೆಗೆ ಹೋಗ್ತಾನೆ. ಆ ಶ್ರೀಮಂತನ ಮನೆಯಲ್ಲೂ ಸಹ ಆ ಮನೆಯಲ್ಲಿ ಹರಿದಾಸ ಠಾಕೂರ್ ಅವರು ಇರ್ತಾರೆ. ಅಲ್ಲಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಕೃಷ್ಣನ ಕಾಲಕ್ಷೇಪವನ್ನ ಅವನು ಹಾಡಿನ ರೂಪದಲ್ಲಿ ವಿವರಿಸ್ತಾ ಇರ್ತಾನೆ. ಈಗ ಅವನು ಆ ಕೃಷ್ಣನ ಕಾಳಿಂಗ ಮರ್ದನವನ್ನ ಅವರು ವಿವರಿಸ್ತಾ ಇದ್ದಾರೆ. ಈ ಕೃಷ್ಣನ ಕಾಳಿಂಗ ಮರ್ದನವನ್ನ ಕೇಳಿದ ತಕ್ಷಣನೇ ಹರಿದಾಸ ಠಾಕೂರ್ ಅವ್ರು ಏನ್ ಮಾಡ್ತಾರೆ, ಮೂರ್ಛೆ ಹೋಗ್ಬಿಡ್ತಾರೆ. ಮೂರ್ಛೆ ಹೋದಾಗ ಅವರಲ್ಲಿ ಅವ್ರ ದೇಹದಲ್ಲಿ ತುಂಬಾ ಬದಲಾವಣೆ ಕಾಣುತ್ತೆ. ನಮಗೆ ಗೊತ್ತಿರೋ ಹಾಗೇನೆ ಅಷ್ಟವಿಕಾರ ಅಲ್ವಾ, ಆ ಭಾವ ಹಂತಕ್ಕೆ ಹೋದಾಗ ಆ ಅಷ್ಟ ಸಾತ್ವಿಕ ವಿಕಾರವನ್ನ ಒಬ್ಬ ವ್ಯಕ್ತಿ ಪ್ರದರ್ಶನ ಮಾಡ್ತಾರೆ, ಒಬ್ಬ ಭಕ್ತ ಪ್ರದರ್ಶನ ಮಾಡ್ತಾನೆ ಅಲ್ವಾ. ಅದೇ ತರ ಆ ಹರಿದಾಸ ಠಾಕೂರ್ ಅವರ ದೇಹದಲ್ಲಿ ಈ ಎಲ್ಲಾ ಭಾವಗಳನ್ನ ಅವ್ರು ನೋಡ್ಬೋದಾಗಿತ್ತು. ಅದಕ್ಕೋಸ್ಕರ ಎಲ್ಲರಿಗೂ ಸಹ ತುಂಬಾನೇ ಅವರು ಧನ್ಯ ಭಾವದಿಂದ ಅವರು ಹರಿದಾಸ ಠಾಕೂರ್ ಅವರ ಪಾದದ ಧೂಳನ್ನ ತಮ್ಮ ಶಿರಸ್ಸಿನ ಮೇಲೆ ಅವರು ಇಟ್ಕೋತಾರೆ. ಅದಾದ್ಮೇಲೆ ಇದನ್ನ ಒಬ್ಬ ಬ್ರಾಹ್ಮಣ ನೋಡ್ತಾ ಇರ್ತಾನೆ, ಇದೇನಿದು ಹರಿದಾಸ ಠಾಕೂರ್ ಅವ್ರಿಗೆ ಇಷ್ಟು ಗೌರವವನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹರಿದಾಸ ಠಾಕೂರ್ ಅವರ ಮೇಲೆ ತುಂಬಾ ಅಸೂಯೆ ಆಗುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ಈ ಘಟನೆ ಆದ್ಮೇಲೆ ಈ ಹಾವುಗಾರ ಮತ್ತೆ ಅವನು ಆ ಕಾಳಿಂಗ ಮರ್ದನವನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಹಾಡಿನ ರೂಪದಲ್ಲಿ. ಆಗ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನು ಇವಾಗ ಮೂರ್ಛೆ ತಪ್ಪಿ ಬೀಳ್ತಾನೆ. ಅವನು ಸಹ ಏನು ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಎಲ್ಲರೂ ಸಹ ನನ್ನನ್ನು ಸಹ ಈಗ ಗೌರವವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ಹಾವಾಡಿನಿಗೆ ಗೊತ್ತಾಗುತ್ತೆ ಇವನು ಇವಾಗ ಇಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಇಲ್ಲಿ ಇವನು ನಕಲಿ ಏನು ಭಕ್ತ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವನೇನ್ ಮಾಡ್ತಾನೆ,
ಒಂದು ಬೆತ್ತ ತಗೊಂಡ್ಬಿಟ್ಟು ಆ ಬ್ರಾಹ್ಮಣನಿಗೆ ಹೊಡಿತಾನೆ. ಹೊಡೆದಾಗ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ಅಯ್ಯೋ ಅಮ್ಮ ಅಂತ, ಅಪ್ಪ ಅಮ್ಮ ಅನ್ಕೊಂಡು ಅವನು ಓಡ್ ಹೋಗ್ತಾನೆ. ಇದನ್ನ ಎಲ್ಲರೂ ಸಹ ಕಣ್ಣಾರೆ ನೋಡ್ತಾರೆ. ಆಗ ನೋಡಿ, ಅಂತಹ ಸಾಮಾನ್ಯವಾದ ಹಾವಾಡಿಗನಿಗೆ ಅರ್ಥ ಆಗುತ್ತೆ ಯಾರು ಶುದ್ಧ ಭಕ್ತ, ಯಾರು ನಕಲಿ ಭಕ್ತ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗೆ ಈ ಘಟನೆಯಿಂದ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ನಾವು ಎಂತಹ ಭಕ್ತಿ ಪರವಶತೆಗೆ ಹೋದ್ರೂ ಸಹ ಸಾರ್ವಜನಿಕವಾಗಿ ನಾವಿದ್ದಾಗ ಅದನ್ನ ನಾವು ಅಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೋಗ್ಕೊಡುದು. ನಾವಿವಾಗ ಶೀಲ ಪ್ರಭುಪಾದ್ರ ಅವರನ್ನು ನೋಡಿದೀವಿ ಅಲ್ವಾ. ಅವ್ರೆಂತಹ ಶುದ್ಧ ಭಕ್ತ ಆದ್ರೂ ಸಹ ಅವರು ಸಾರ್ವಜನಿಕವಾಗಿ ಅವರು ಏನನ್ನೂ ಸಹ ಅವರು ಅಂದ್ರೆ ಪ್ರದರ್ಶನಕ್ಕೆ ಅವರು ಸಿಗೋ ತರ ಅವರು ಏನನ್ನು ಅವರ ದೇಹದಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನ ಅವರು ವ್ಯಕ್ತಪಡಿಸ್ತಾ ಇರ್ಲಿಲ್ಲ. ಸೊ ನಾವು ಈ ಪಾಠವನ್ನ ಈ ಕಾಲಕ್ಷೇಪದಿಂದ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದು ತುಂಬಾ ಮುಖ್ಯವಾದ ವಿಷಯನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹರಿದಾಸ ಠಾಕೂರ್ ಅವರು. ಹರಿದಾಸ ಠಾಕೂರ್ ಅವರು ಈ ಹರಿನಾಮವನ್ನ ತುಂಬಾ ಜೋರಾಗಿ ಅವರು ಪಠನೆ ಮಾಡ್ತಾ ಇದ್ರು, ಉಚ್ಚ ಸ್ವರದಲ್ಲಿ ಅವರು ಪಠನೆ ಮಾಡ್ತಾ ಇದ್ರು. ಅದ್ವೈತ ಆಚಾರ್ಯರು ಸಹ ತುಂಬಾ ಉಚ್ಚ ಸ್ವರದಲ್ಲಿ ಅವರು ಪಠನೆಯನ್ನ ಮಾಡ್ತಾ ಇದ್ರು. ಬೇರೆಯವರೆಲ್ಲರೂ ಸಹ ಹೇಳ್ತಾ ಇದ್ರು. ನಮ್ಗೆ ಗೊತ್ತಿರೋ ಹಾಗೇನೆ ಯಾವುದೇ ಒಂದು ಮಂತ್ರ ಅಂತಂದ್ರೆ ನಾವ್ ಇಷ್ಟ ದಿವಸ ನಾವ್ ಏನನ್ನ ತಿಳ್ಕೊಂಡ್ವಿ, ನಾವು ಈ ಇಸ್ಕಾನ್ಗೆ ಅಥವಾ ಈ ಕೃಷ್ಣ ಪ್ರಜ್ಞೆಗೆ ಬರೋಕಿನ ಮುಂಚೆ ಯಾವುದೇ ಮಂತ್ರ ಅಂತಂದ್ರೆ ಅದು ತುಂಬಾ ಗೌಪ್ಯವಾಗಿರ್ಬೇಕು. ಆ ಮಂತ್ರವನ್ನ ನಾವ್ ಯಾರಿಗಾದ್ರೂ ಹೇಳ್ಬಿಟ್ರೆ ಅದರ ಶಕ್ತಿ ಕುಂದು ಹೋಗುತ್ತೆ ಅಂತ ನಾವ್ ತಿಳ್ಕೊಂಡಿದ್ವಿ ಅಲ್ವಾ. ಅದೇ ತರನೇ ನೋಡಿ ಇಲ್ಲೂ ಸಹ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಸಹ ಹಾಗೇನೆ. ಅಂದ್ರೆ ಮಂತ್ರ ಅಂತಂದ್ರೆ ಅದನ್ನ ನಾವು ಮನಸ್ಸಲ್ಲೇ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡಿ ಅವರೆಲ್ಲ ಏನ್ ಹೇಳ್ತಾ ಇದ್ರು ಹರಿದಾಸ ಠಾಕೂರ್ ಮತ್ತೆ ಅದ್ವೈತಾಚಾರ್ಯರನ್ನ ಅಂತಂತಂದ್ರೆ, ಮಂತ್ರವನ್ನ ನೀವು ಜೋರಾಗಿ ಹೇಳ್ಕೊಡುದು. ಅದು ಈ ಮಳೆಗಾಲದಲ್ಲಿ ಈ 4 ತಿಂಗಳಲ್ಲಿ ಹರಿ ಅವರು ನಿದ್ರೆಯಲ್ಲಿ ಇರ್ತಾರೆ, ಅವ್ರು ಯೋಗ ನಿದ್ರೆಯಲ್ಲಿ ಇರ್ತಾರೆ. ನೀವು ಹರಿಗೆ ತೊಂದರೆಯನ್ನ ಕೊಟ್ಟಂಗಾಗತ್ತೆ. ಹರಿಗೆ ತೊಂದರೆ ಆದ್ರೆ ಏನಾಗತ್ತೆ, ಈ ಕಾಲಕ್ಕೆ ಸರಿಯಾಗಿ ಮಳೆ ಅದೆಲ್ಲ ಬರೋದಿಲ್ಲ, ಬರಗಾಲ ಬರುತ್ತೆ, ನಿಮ್ಮಿಂದ ಈ ತರ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ದೂಷಣೆ ಮಾಡ್ತಾ ಇದ್ರಂತೆ. ಮತ್ತೆ ಹರಿನಾಮವನ್ನ ನೀವು ಹೊಟ್ಟೆಪಾಡಿಗೋಸ್ಕರ ನೀವು ಹೇಳ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರು ದೂಷಣೆ ಮಾಡ್ತಾ ಇದ್ರಂತೆ. ಇದೇನೇ ಹೇಳಿದ್ರು ಸಹ ಇವ್ರಿಬ್ರು ಸಹ ಲೆಕ್ಕಿಸ್ತಾ ಇರ್ಲಿಲ್ಲ. ಅವರು ಹರಿನಾಮವನ್ನ ಅವರು ಉಚ್ಚ ಸ್ವರದಲ್ಲಿ ಅವರು ಹೇಳ್ತಾ ಇದ್ರು. ಇದೇ ವಿಷಯವಾಗಿ ಒಂದು ಸತಿ ಹರಿನಾಡಿ ಅನ್ನೋ ಒಂದು ಹಳ್ಳಿಯ ಬ್ರಾಹ್ಮಣ ಅವರು ಹರಿದಾಸರೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವ್ ಯಾಕೆ ಹರಿನಾಮವನ್ನ ನೀವು ಮನಸ್ಸಲ್ಲಿ ಹೇಳ್ಕೊಳೋದಿಲ್ಲ, ನೀವ್ ಯಾಕೆ ಗಟ್ಟಿಯಾಗಿ ನೀವು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಎಷ್ಟೊಂದು ಗ್ರಂಥಗಳಲ್ಲಿ ಉಲ್ಲೇಖನ ತಗೊಂಡು ಅವರು ವಾದ ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಹರಿದಾಸ ಠಾಕೂರ್ನು ಸಹ ಅವರ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ಪವಿತ್ರ ನಾಮವನ್ನ ನಾವು ಗಟ್ಟಿಯಾಗಿ ಜಪ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದರ ಶಕ್ತಿ 100 ಪಟ್ಟು ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಇನ್ನ ಏನನ್ನ ಹೇಳ್ತಾರೆ ಅಂತಂದ್ರೆ, ಈ ತರ ನಾವು ಗಟ್ಟಿಯಾಗಿ ಜೋರಾಗಿ ನಾವು ಹರಿನಾಮ ಸ್ಮರಣೆ ಮಾಡೋದ್ರಿಂದ ಪಕ್ಷಿಗಳು, ಪ್ರಾಣಿಗಳು, ಎಲ್ಲ ಜೀವಿಗಳಿಗೂ ಸಹ ಅದರಿಂದ ರಕ್ಷಣೆ ಸಿಗುತ್ತೆ, ಅವರು ಸಹ ಉದ್ಧಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಹರಿನಾಮವನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ಆದ್ರೆ ನಾವೇನಾದ್ರೂ ಜೋರಾಗಿ ಉಚ್ಚ ಸ್ವರದಲ್ಲಿ ನಾವು ಹರಿನಾಮವನ್ನ ಹೇಳಿದ್ರೆ ಏನಾಗುತ್ತೆ, ಆ ಹರಿನಾಮ ಅವರ ಕಿವಿಗೆ ಬೀಳುತ್ತೆ. ಆ ವೈಬ್ರೇಷನ್ ಆ ಪ್ರತಿಯೊಂದು ಜೀವರಾಶಿಗೆ, ಆ 80 ಲಕ್ಷ ಜೀವರಾಶಿಗಳೇನಿದೆ ಆ ಪ್ರತಿಯೊಂದು ಜೀವರಾಶಿಗಳು ಸಹ ಅದು ತಲುಪಿದಾಗ ಏನಾಗುತ್ತೆ, ಅವರು ಈ ಸೈಕಲ್ ಏನಿದೆ, ಈ 84 ಲಕ್ಷ ಜೀವರಾಶಿಯ ಆ ಸೈಕಲ್ ಅನ್ನ ಬೇಗ ಬೇಗ ಮುಗಿಸಿ ಅವರು ಮನುಷ್ಯ ಜನ್ಮವನ್ನ ಯಾವ ಜಂತು ಅಥವಾ ಜೀವರಾಶಿ ಕೇಳುತ್ತೋ ಅದು ಬೇಗ ಆ ಎವಲ್ಯೂಷನ್ ಸೈಕಲ್ ಅಲ್ಲಿ ಅದು ಮುಂದುವರೆದು ಮನುಷ್ಯ ಜನ್ಮವನ್ನ ಪಡೆಯುತ್ತೆ. ಅಂದ್ರೆ ನಾವು ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂತಂದ್ರೆ ತುಂಬಾ ಶ್ರೇಷ್ಠವಾದ ಸಹಾಯ ಅಂತಂತಂದ್ರೆ ನಾವು ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ತಗೊಂಡ್ ಬರೋದು ಅಲ್ವಾ. ಆದ್ರೆ ಜೀವ ಜಂತುಗಳಿಗೆ ನಾವ್ ಏನೇ ಹೇಳಿದ್ರು ಅದಕ್ಕೆ ಅರ್ಥ ಆಗೋದಿಲ್ಲ. ಮತ್ತೆ ಹೇಗೆ ಸಹಾಯ ಮಾಡೋದು? ಪ್ರತಿಯೊಂದು ಜೀವರಾಶಿಗಳಿಗೂ ನಾವು ಸಹಾಯ ಮಾಡ್ಬೇಕು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರನ ನಾವು ಉಚ್ಚ ಸ್ವರದಲ್ಲಿ ನಾವು ಹೇಳ್ಕೋಬೇಕು. ಇವಾಗ ನಾನು ಫಾರ್ ಎಕ್ಸಾಂಪಲ್ ಈ ರೂಮಲ್ಲಿ ನಾನು ಕುತ್ಕೊಂಡಿದ್ದೀನಿ, ನಾನು ಉಚ್ಚ ಸ್ವರದಲ್ಲಿ ಹೇಳಿದ್ರೆ ಈ ರೂಮಲ್ಲಿ ಎಷ್ಟೊಂದು ನನ್ನ ಕಣ್ಣಿಗೆ ಕಾಣ್ದಲಿರುವಂತಹ ಸೂಕ್ಷ್ಮ ಜೀವರಾಶಿಗಳಿದೆ, ಇರುವೆಗಳಿದೆ, ಮತ್ತೆ ಸೊಳ್ಳೆಗಳಿದೆ, ಜಿರ್ಲೆಗಳಿದೆ, ಹಲ್ಲಿಗಳಿದೆ ಅಲ್ವಾ. ಅವೆಲ್ಲವೂ ಸಹ ಈ ವೈಬ್ರೇಷನ್ ಇಂದ ಅವೆಲ್ಲಕ್ಕೂ ಸಹ ಬೇಗನೆ ಏನು ಮನುಷ್ಯ ಜನ್ಮ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಮತ್ತು ಇತರ ಜೀವಿಗಳು ಮಾತನಾಡಲು ಸಾಧ್ಯವಾಗೋದಿಲ್ಲ. ಆದರೆ ಅವರು ಕೇವಲ ಪವಿತ್ರ ಹೆಸರುಗಳನ್ನು ಕೇಳಿದರೆ ಅವರು ಎಲ್ಲ ಅಂದ್ರೆ ಈ 80 ಲಕ್ಷ ಜೀವರಾಶಿಗಳನ್ನ ದಾಟಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಇವಾಗ ಯಾರು ಉತ್ತಮರು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತಿಳ್ಕೊಬೇಕು ಅಂತಂದ್ರೆ, ಇವಾಗ ನಾವು ತುಂಬಾ ಕಷ್ಟಪಟ್ಟು ಹಣವನ್ನ ಸಂಪಾದನೆ ಮಾಡ್ತೀವಿ. ನಾನೇ ಇದನ್ನ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ಎಲ್ಲವನ್ನ ನಾನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಎಲ್ಲಾ ಹಣವನ್ನ ನಾನು ಸಂಪಾದಿಸಿರೋ ಹಣವನ್ನ ನಾನೊಬ್ಳೆ ಅದನ್ನ ಅನುಭವಿಸಿದ್ರೆ ಅವ್ರನ್ನ ಶ್ರೇಷ್ಠರು, ಉತ್ತಮರು ಅಂತ ಹೇಳ್ಬಿಟ್ಟು ಹೇಳಿಕೆ ಸಾಧ್ಯ ಆಗತ್ತಾ? ಇಲ್ಲ. ಅವರು ಅಷ್ಟು ಕಷ್ಟಪಟ್ಟು ಅಷ್ಟು ಕಷ್ಟಾರ್ಜಿತ ಹಣವನ್ನ ಅವರು ದಾನ ಧರ್ಮ ಮಾಡಿದ್ರೆ ಮತ್ತೆ ಬೇರೆ ತನ್ನ ಬಂಧು ಬಳಗ ಬಾಂಧವರಿಗೆಲ್ಲ ಕೊಟ್ರೆ
ಅವ್ರನ್ನ ಎಲ್ಲರನ್ನೂ ಸಹ ತುಂಬಾ ಶ್ರೇಷ್ಠವಾದವರು, ಉತ್ತಮರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಹರಿನಾಮವನ್ನ ಉಚ್ಚ ಸ್ವರದಲ್ಲಿ ಹೇಳಿ ಪ್ರತಿಯೊಬ್ಬರಿಗೂ ಸಹ ಅದರ ಫಲವನ್ನ ಸಿಗೋ ತರ ಮಾಡಿದಾಗ ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹರಿದಾಸ ಠಾಕೂರ್ ಅವರು ಈ ಎಕ್ಸಾಂಪಲ್ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಉಚ್ಚ ಸಂಕೀರ್ತನೆಯ ಮೂಲಕ ಎಲ್ಲಾ ಜೀವಿಗಳಿಗೆ ಪ್ರಯೋಜನವಾಗುತ್ತದೆ, ಆದ್ದರಿಂದ ಇದನ್ನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹರಿದಾಸ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ನಾವು ನೋಡಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಅಲ್ವಾ, ಇದು ನಮ್ಗೆ ಇಷ್ಟು ಶಕ್ತಿ ಇಲ್ಲ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಸ್ವತಃ ಶ್ರೀಕೃಷ್ಣ ಅಲ್ವಾ. ಅವರು ಈ ಹರಿನಾಮವನ್ನ ಇಡೀ ಭಾರತದ ಪ್ರತಿಯೊಂದು ಭಾಗ ಎಲ್ಲ ಹಳ್ಳಿಗೂ ಅದನ್ನ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಭಾರತದ ಉದ್ದಗಲಕ್ಕೂ ಅವರು ಪ್ರಯಾಣ ಮಾಡ್ತಾರೆ ಅಲ್ವಾ. ಅವಾಗ ಅವ್ರು ಜಾರ್ಖಂಡ್ ಮೂಲಕ ಅವರು ಪ್ರಯಾಣ ಮಾಡ್ಬೇಕಾದ್ರೆ ಏನಾಗತ್ತೆ, ಅವಾಗ ಅವರು ಹರಿನಾಮವನ್ನ ಕೇಳಿದಾಗ ಅವರ ಬಾಯಿಂದ ಬರೋ ಹರಿನಾಮವನ್ನ ಕೇಳಿದಾಗ ಅಲ್ಲಿರೋ ಅಂತಹ ಕಾಡು ಮೃಗಗಳು, ಅಷ್ಟು ಏನು ದುಷ್ಟ ಜಂತುಗಳನ್ನು ಸಹ ಆ ಹರಿನಾಮವನ್ನ ಕೇಳಿ ನೋಡಿ ನೃತ್ಯವನ್ನ ಮಾಡ್ತಾರೆ. ನಾವ್ ಅದನ್ನ ತಿಳ್ಕೊಂಡ್ವಿ ಅಲ್ವಾ. ಆದ್ರೆ ಇದು ಚೈತನ್ಯ ಮಹಾಪ್ರಭುಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ. ಆದ್ರೆ ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ನಾವು ಉಚ್ಚ ಸ್ವರದಲ್ಲಿ ಮಾಡಿದ್ರೆ ಎಲ್ಲರಿಗೂ ಪ್ರಯೋಜನ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರೆ. ಸೊ ಇದನ್ನ ಇಷ್ಟೆಲ್ಲ ಹೇಳಿದ್ರು ಸಹ ಅವರು ಹರಿನಾಡಿ ಗ್ರಾಮದ ಬ್ರಾಹ್ಮಣನಿಗೆ ಅರ್ಥನೇ ಆಗೋದಿಲ್ಲ. ಅವರು ಹರಿದಾಸನನ್ನ ಅವರು ನಿಂದಿಸ್ಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವ್ರಿಗೆ ಕೊನೆಗೆ ಏನಾಗುತ್ತೆ, ಇವಾಗ ಅಲ್ಲಿ ವೈಷ್ಣವ ಅಪರಾಧವನ್ನ ಮಾಡ್ತಾರೆ. ಈಗ ಈ ಹರಿನಾಡಿ ಗ್ರಾಮದ ಬ್ರಾಹ್ಮಣ ಕೊನೆಗೆ ಅವನಿಗೆ ಈ ಇಂತಹ ನಡವಳಿಕೆಯಿಂದ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಸಿಡುಬು ರೋಗಕ್ಕೆ ತುತ್ತಾಗ್ತಾರೆ. ಮತ್ತೆ ಅವ್ರಿಗೆ ಅವರ ಮೂಗು ಮತ್ತೆ ಕಿವಿನೂ ಸಹ ಬಿದ್ದು ಹೋಗುತ್ತೆ. ಸೊ ಇದು ವೈಷ್ಣವ ಅಪರಾಧ ಮಾಡಿರೋದಕ್ಕೆ ಅವ್ರಿಗೆ ಆಗಿರುವಂತಹ ಶಿಕ್ಷೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಹರಿದಾಸ್ ಠಾಕೂರ್ ಅವರು ಎಲ್ಲಿಗೆ ಬರ್ತಾರೆ ಅಂತಂತಂದ್ರೆ ಆ ಪುಲಿಯಾ ಗ್ರಾಮದಿಂದ ಅವರು ನವದ್ವೀಪಕ್ಕೆ ಬರ್ತಾರೆ. ನವದ್ವೀಪದಲ್ಲಿ ಅವರು ಅದ್ವೈತ ಆಚಾರ್ಯರ ಜೊತೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ನವದ್ವೀಪಕ್ಕೆ ಬರ್ತಾರೆ. ನವದ್ವೀಪದಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಈಗ ಅಲ್ಲಿ ಚೈತನ್ಯ ಮಹಾಪ್ರಭುಗಳಿದ್ದಾರೆ, ಮತ್ತೆ ಅವರನ್ನ ಅವ್ರನ್ನ ಯಾರು ನಿತ್ಯಾನಂದ ಪ್ರಭುಗಳು ಸಹ ಬಂದು ಕೂಡಿದ್ದಾರೆ. ಈಗ ಎಲ್ಲರೂ ಸಹ ಎಲ್ಲ ಶುದ್ಧ ಭಕ್ತರು ಸಹ ಇಲ್ಲಿ ನವದ್ವೀಪದಲ್ಲಿ ಸೇರಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಸಹ ಅವರು ತುಂಬಾ ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ಬಂದಿರೋದಿಲ್ಲ ಅಲ್ವಾ. ಅವ್ರು ಯಾವಾಗ ಗಯಾಗೆ ಹೋಗಿ ಅಲ್ಲಿ ಅವರು ಈಶ್ವರಪುರಿಯಿಂದ ಅವರು ದೀಕ್ಷೆಯನ್ನ ಪಡ್ಕೊಂಡ್ ಬಂದ್ಮೇಲೆ ಅವ್ರಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ನಾವು ನೋಡಿದ್ವಿ ಅಲ್ವಾ. ಆಗ ಅವರು ಆ ಕೃಷ್ಣನ ವಿರಹವನ್ನ ಅವರು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಕೃಷ್ಣನನ್ನ ಇಲ್ಲೇ ನೋಡ್ದೆ, ನನ್ನ ಕೃಷ್ಣ ಎಲ್ಲಿ ಅಂತ ಹೇಳ್ಬಿಟ್ಟು ಕೇಳಿಕೆ ಶುರು ಮಾಡ್ತಾರೆ ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಅವರು ಶ್ರೀವಾಸ ಠಾಕೂರ್ ಅವರ ಮನೆಯಲ್ಲಿ ಎಲ್ಲರೂ ಸಹ ಸೇರ್ಕೊಂಡು ಒಂದು ಕೋಣೆಯಲ್ಲಿ ಬಾಗ್ಲನ್ನ ಹಾಕೊಂಡು ಶುದ್ಧ ಭಕ್ತರು ಮಾತ್ರನೇ ಅಲ್ಲಿ ಹರಿನಾಮವನ್ನ ಉಚ್ಚ ಸ್ವರದಲ್ಲಿ ಅಲ್ವಾ ಅವರು ಇಡೀ ರಾತ್ರಿ ಅವರು ಹರಿನಾಮ ಸಂಕೀರ್ತನೆಯನ್ನ ಅವರು ಮಾಡ್ತಾ ಇರ್ತಾರೆ. ಸೊ ಇವ್ರ ಜೊತೆ ಈಗ ಹರಿದಾಸ ಠಾಕೂರ್ ಅವರು ಸಹ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹರಿದಾಸ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುವನ್ನ ಭೇಟಿಯಾಗೋ ಅಷ್ಟೊತ್ತಿಗೆ ಅವ್ರಿಗೆ 50 ವರ್ಷ ಆಗೋಗ್ಬಿಟ್ಟಿರತ್ತೆ ಅಂತ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಶ್ರೀವಾಸ್ ಸಂಗನ್ ಅವರ ಮನೆ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಅವರ ಮನೆ ತುಂಬಾ ವಿಶಾಲವಾಗಿರುತ್ತೆ. ಮತ್ತೆ ಅಲ್ಲಿ ಅವ್ರು ಎಷ್ಟೇ ಉಚ್ಚ ಸ್ವರದಲ್ಲಿ ಅವರು ಒಂದು ಕೋಣೆಯಲ್ಲಿ ಹರಿನಾಮ ಸಂಕೀರ್ತನೆಯನ್ನ ಮಾಡಿದ್ರು ಸಹ ಆ ಹರಿನಾಮ ಸಂಕೀರ್ತನೆಯ ಧ್ವನಿ ಬೇರೆಯವ್ರಿಗೆ ಅದು ತಲುಪ್ತಾ ಇರೋದಿಲ್ಲ. ಯಾಕೆ ಅಂತಂತಂದ್ರೆ ಅವ್ರ ಮನೆ ಅಷ್ಟು ವಿಶಾಲವಾಗಿರುತ್ತೆ. ಮತ್ತೆ ಸುತ್ತಲೂ ಸಹ ಅಷ್ಟು ಪೊದೆಗಳು ಗಿಡಗಳು ಇರುತ್ತೆ, ಎತ್ತರವಾದ ಗಿಡಗಳೆಲ್ಲ ಇರುತ್ತೆ, ಅಷ್ಟು ರಕ್ಷಣೆ ಕೊಡ್ತಾ ಇರುತ್ತೆ. ಇವರು ಇಲ್ಲಿ ಹರಿನಾಮ ಸಂಕೀರ್ತನೆಯನ್ನ ಮಾಡಿ ಕೃಷ್ಣನ ಭಕ್ತಿಯನ್ನ ಮಾಡ್ಲಿಕ್ಕೆ ಶ್ರೀವಾಸ್ ಸಂಗನ್ ಅಂತ ಹೇಳ್ಬಿಟ್ಟು ಆ ಮನೆ ಏನಿದೆ ಅದು ತುಂಬಾ ಅವರಿಗೆ ಸಹಕಾರವನ್ನ ಕೊಡ್ತಾ ಇರುತ್ತೆ. ಸೊ ಇವಾಗ ಇಲ್ಲಿ ಹರಿದಾಸ ಠಾಕೂರ್ ಅವ್ರಿಗೆ ಮತ್ತೆ ನಿತ್ಯಾನಂದ ಪ್ರಭುಗಳಿಗೆ ಚೈತನ್ಯ ಮಹಾಪ್ರಭುಗಳು ಒಂದ್ ದಿವಸ ಕರೆದ್ಬಿಟ್ಟು ಅವ್ರು ಹೇಳ್ತಾರೆ, ನನಗೆ ಇವಾಗ ಒಂದು ಉಪಾಯ ನನಗೆ ದೊರಕಿದೆ. ಏನು ಅಂತಂತಂದ್ರೆ, ನೀವು ಪ್ರತಿಯೊಬ್ರು ಮನೆಗೂ ಹೋಗಿ ನೀವು ಅವರಿಗೆ ಈ ಹರಿನಾಮದ ಮಹತ್ವವನ್ನ ತಿಳಿಸಿ ಹರಿನಾಮವನ್ನ ನೀವು ಜಪಿಸಿ ಅಂತ ಹೇಳ್ಬಿಟ್ಟು ನೀವು ಕೇಳಿ, ಅವ್ರ ಹತ್ರ ಕೇಳ್ಕೊಳ್ಳಿ, ಬೇರೆ ಏನನ್ನೂ ಮಾತಾಡ್ಬೇಡಿ, ನೀವು ಇದೊಂದನ್ನ ಮಾತ್ರ ನೀವು ಅವ್ರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಹರಿದಾಸ ಠಾಕೂರ್ ಅವರಿಗೆ ಮತ್ತೆ ನಿತ್ಯಾನಂದ ಪ್ರಭುಗಳಿಗೆ ಅವರು ಹೇಳ್ತಾರೆ ಅಲ್ವಾ. ನಾವು ನಿತ್ಯಾನಂದ ಪ್ರಭುವಿನ ಕಾಲಕ್ಷೇಪದಲ್ಲೂ ಸಹ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಅದೇ ತರನೇ ಇವಾಗ ಚೈತನ್ಯ ಮಹಾಪ್ರಭುಗಳು ಹೇಳಿರೋ ತರನೇ ನಿತ್ಯಾನಂದ ಪ್ರಭುಗಳು ಮತ್ತೆ ಹರಿದಾಸ ಠಾಕೂರ್ ಅವರು ಇವಾಗ ಮನೆಗೂ ಹೋಗಿ ಅವರು ಏನಂತ ವಿನಂತಿ ಮಾಡ್ಕೋತಾ ಇದಾರೆ ಅಂತಂದ್ರೆ, ನೀವು ಹರಿನಾಮವನ್ನ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ನೀವು ಜಪವನ್ನ ಮಾಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಗೂ ಹೋಗಿ ಬಾಗಿಲು ತಟ್ಟಿ ಅವರು ಹೇಳ್ತಾ ಇದ್ದಾರೆ. ಅದನ್ನ ನಮ್ಗೆ ಹೇಗೆ ವಿವರಿಸಿದ್ರು ನಿತ್ಯಾನಂದ ಪ್ರಭುಗಳ ಕಾಲಕ್ಷೇಪದಲ್ಲಿ. ಸೊ ನಿತ್ಯಾನಂದ ಪ್ರಭುಗಳು ಮತ್ತೆ ಹರಿದಾಸ ಠಾಕೂರ್ ಅವರು ಯಾರ ಮನೆ ಬಾಗ್ಲತ್ರ ಹೋಗೋದು, ತಟ್ಟೋದು, ಅವ್ರು ಬಂದು ಬಾಗಿಲು ತೆಗಿಯೋ ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಅವ್ರು ಏನ್ ಮಾಡ್ತಾ ಇದಾರೆ, ಕಾಲಿಗೆ ಬೀಳ್ತಾ ಇದಾರೆ ಅಲ್ವಾ. ಅವ್ರಿಗೆ ಮುಖನೇ ಕಾಣೋದಿಲ್ಲ. ಆ ಬಾಗಿಲು ತೆಗಿರೋ ವ್ಯಕ್ತಿಗೆ ಯಾರು ಬಂದು ಬಾಗಿಲು ತಟ್ಟಿದ್ದಾರೆ ಅಂತ ಅವ್ರಿಗೆ ಕಾಣಿಸ್ತಾನೆ ಇಲ್ಲ. ಯಾಕೆಂತಂದ್ರೆ ಹರಿದಾಸ ಠಾಕೂರ್ ಮತ್ತೆ ನಿತ್ಯಾನಂದ ಪ್ರಭುಗಳು ಇಬ್ರು ಸಹ ಅವ್ರಿಗೆ ಕಾಲಿಗೆ ಬೀಳ್ತಾ ಇದಾರೆ. ಕಾಲಿಗೆ ಬಿದ್ದು ನೀವು ಹರಿನಾಮವನ್ನ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಇದಕ್ಕಿನ್ನ ಕರುಣೆ ತೋರುವಂತಹ
ಏನು ದೇವರು ಅಂತ ನಾವೇನ್ ಹೇಳ್ತೀವಿ ಅವ್ರು ಸಿಗ್ಲಿಕ್ಕೆ ಸಾಧ್ಯನಾ ಅಲ್ವಾ? ನೋಡಿ, ಅವರೇ ಸ್ವತಃ ಮನೆಗೂ ಹೋಗಿ ಕಾಲಿಗೆ ಬಿದ್ದು ಹರಿನಾಮವನ್ನ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದಾರೆ. ಯಾಕಂದ್ರೆ ಇಷ್ಟು ಸುಲಭವಾದ ಒಂದು ಮಾರ್ಗ ಭಗವಂತನೆಡೆಗೆ ಹೋಗ್ಲಿಕ್ಕೆ, ಇಷ್ಟು ಸುಲಭವಾದ ಮಾರ್ಗ ದೊರಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕಲಿಯುಗದ ಜನಗಳಿಗೆ ಮಾತ್ರ ವಿಶೇಷವಾದ ಕರುಣೆಯನ್ನ ತೋರಿ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಈ ತರ ಪ್ರತಿ ಮನೆಗೂ ಹೋಗಿ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ ಠಾಕೂರ್ ಅವರು ಎಲ್ಲರನ್ನೂ ಸಹ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ತಾ ಇದಾರೆ. ಆ ಸಮಯದಲ್ಲಿ ನಿತ್ಯಾನಂದ ಪ್ರಭುಗಳು ಎಷ್ಟು ತುಂಟತನ ಮಾಡಿದ್ರು ಅಂತ ನಾವು ತಿಳ್ಕೊಂಡ್ವಿ. ಈ ತುಂಟತನದಿಂದ ನಮ್ಮ ಹರಿದಾಸ ಠಾಕೂರ್ ಅವ್ರಿಗೆ ತುಂಬಾ ಸುಸ್ತಾಗಿ ಹೋಗುತ್ತೆ ಅಲ್ವಾ? ಯಾಕಂದ್ರೆ ಹರಿದಾಸ ಠಾಕೂರ್ ಅವ್ರಿಗೆ ವಯಸ್ಸಾಗಿರುತ್ತೆ, ಅವ್ರಿಗೆ 50 ವರ್ಷ ಆಗಿರುತ್ತೆ. ಆದ್ರೆ ನಿತ್ಯಾನಂದ ಪ್ರಭುಗಳು ಇನ್ನ ಅವರು ಯುವಕರಾಗಿರ್ತಾರೆ. ಸೊ ತುಂಬಾ ಸತಿ ಅವ್ರನ್ನ ಬೆಸ್ಟ್ ಬೀಳಿಸ್ತಾರೆ. ಸೊ ಈ ತರ ಹರಿದಾಸ ಠಾಕೂರ್ ಅವರು ಕೊನೆಗೆ ಅದ್ವೈತಾಚಾರ್ಯರಿಗೆ ಏನ್ ಹೇಳ್ತಾರೆ, ನಾನ್ ಮಾತ್ರ ನಿತ್ಯಾನಂದ ಪ್ರಭುಗಳ ಜೊತೆ ಈ ಸಂಕೀರ್ತನವನ್ನ ಪ್ರಚಾರ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲಪ್ಪ ಅನ್ನೋ ತರ ಅವರು ಹೇಳ್ತಾರೆ ಅಲ್ವಾ? ಸೊ ಈ ಸಮಯದಲ್ಲಿ ಇನ್ನ ಒಂದು ಘಟನೆ ಏನ್ ನಡೆಯುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ, ಜಗಾಯ್ ಮದ್ದಾಯ್ ಅವರನ್ನ ಉದ್ಧರಿಸ್ತಾರೆ ಅಲ್ವಾ? ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ನಿತ್ಯಾನಂದ ಪ್ರಭುಗಳ ಕಾಲಕ್ಷೇಪದಲ್ಲಿ ನಾವು ತಿಳ್ಕೊಂಡಿದೀವಿ. ಇಲ್ಲೂ ಸಹ ಅದನ್ನ ನಾವು ಬ್ರೀಫ್ ಆಗಿ ತಿಳ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗೋಣಂತೆ. ಸೊ ಇವಾಗ ನಿತ್ಯಾನಂದ ಪ್ರಭುಗಳಿಗೆ ಏನ್ ಅನ್ಸುತ್ತೆ ಅಂತಂತಂದ್ರೆ, ನಾವು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಬೇಕು ಅಂತಂತಂದ್ರೆ ಈ ಜಗಾಯ್ ಮದಾಯನ್ನ ನಾವು ಕೃಷ್ಣ ಪ್ರಜ್ಞೆಗೆ ಬರೋ ತರ ನಾವು ಪರಿವರ್ತನೆ ಮಾಡ್ಬೇಕು ಅವರ ಮನಸ್ಸನ್ನ. ಯಾಕೆಂದ್ರೆ ಇಂಥವ್ರೇ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅಂತಂದ್ರೆ ಆ ಹರಿನಾಮದ ಮಹಿಮೆ, ಅದರ ಮಹತ್ವ ಎಲ್ಲರಿಗೂ ಅರ್ಥ ಆಗೋಗುತ್ತೆ. ಅದಕ್ಕೋಸ್ಕರ ಮೊದ್ಲು ನಾವು ಜಗಾಯ್ ಮದಾಯನ್ನ ಕೃಷ್ಣ ಪ್ರಜ್ಞೆಗೆ ಬರೋ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ಜಗಾಯ್ ಮದಾಯನ್ನ ಹೋಗಿ ಅವ್ರು ಬೇಡ್ಕೋತಾರೆ, ನೀವು ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತ. ಆದ್ರೆ ಜಗಾಯ್ ಮದಾಯಿ ಅವ್ರ ಮಾತನ್ನ ಕೇಳಲಿಕ್ಕೆ ಅವರು ಸಿದ್ಧರಿರೋದಿಲ್ಲ. ಅವರು ನಿತ್ಯಾನಂದ ಪ್ರಭುವನ್ನ ಹೊಡಿಲಿಕ್ಕೆನೆ ಬರ್ತಾರೆ. ಅವಾಗ ನಿತ್ಯಾನಂದ ಪ್ರಭು ಅವರಿಂದ ತಪ್ಪಿಸ್ಕೊಳ್ಲಿಕ್ಕೆ ಅವರು ಓಡಿ ಹೋಗ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಅವ್ರಿಗೆ ವಯಸ್ಸಾಗಿರುತ್ತೆ, ಓಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ನೆಕ್ಸ್ಟ್ ದಿನಾನು ಬರ್ತಾರೆ. ಮಾರನೇ ದಿವಸನು ಬಂದು ಮತ್ತೆ ಅವರಲ್ಲಿ ಬೇಡ್ಕೋತಾರೆ ಅಲ್ವಾ? ಬೇಡ್ಕೊಂಡಾಗ ಮತ್ತೆ ಅವರು ಮದ ಏನ್ ಮಾಡ್ತಾನೆ, ಅವರು ಅಲ್ಲೇ ಬಿದ್ದಿರೋ ಒಂದು ಕಲ್ಲನ್ನ ತಗೊಂಡ್ಬಿಟ್ಟು ಆ ಮಡಿಕೆ ಚೂರನ್ನ ತಗೊಂಡು ನಿತ್ಯಾನಂದ ಪ್ರಭುಗಳ ಹಣೆಗೆ ಅವರು ಹೊಡಿತಾರೆ. ಹೊಡೆದಾಗ ಈ ವಿಷಯ ಅವ್ರ ಹಣೆಯಿಂದ ರಕ್ತ ಬರುತ್ತೆ. ಈ ವಿಷಯ ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾದಾಗ ಅವರು ಓಡೋಡಿ ಬರ್ತಾರೆ ಅಲ್ವಾ? ಅವರು ತನಗೆ ಅಂದ್ರೆ ಭಗವಂತ ತನಗೇನಾದ್ರೂ ತೊಂದರೆ ಆದ್ರೆ ಅವ್ರು ಅದನ್ನ ಕ್ಷಮಿಸ್ತಾರೆ. ಆದ್ರೆ ತನ್ನ ಭಕ್ತರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವರು ಕ್ಷಮಿಸೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಅವ್ರು ಓಡೋಡಿ ಬಂದು ಅವ್ರು ಏನ್ ಮಾಡ್ತಾರೆ, ತಮ್ಮ ಸುದರ್ಶನ ಚಕ್ರದಿಂದ ಅವರು ಆ ಮದಾಯನ್ನ ಅವರು ಸಂಹಾರ ಮಾಡ್ಲಿಕ್ಕೆ ಹೋದಾಗ ನಿತ್ಯಾನಂದ ಪ್ರಭು ಅವ್ರು ಬೇಡ್ಕೋತಾರೆ ಅಲ್ವಾ, ನೀವು ಈ ಭೌತಿಕ ಪ್ರಪಂಚಕ್ಕೆ ಬಂದಿರೋದೇ ನೀವು ಎಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೆ. ನೀವು ಇವಾಗ ಇವ್ರನ್ನ ಸಂಹಾರ ಮಾಡಿದ್ರೆ ಪ್ರತಿಯೊಬ್ಬರನ್ನು, ಕಲಿಯುಗದಲ್ಲಿರುವ ಪ್ರತಿಯೊಬ್ರು ನೀವು ಸಂಹಾರ ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಸಹ ಇದೇ ಮನಸ್ಥಿತಿಯಲ್ಲಿ ಇರೋವಂತವ್ರಾಗಿದ್ದಾರೆ ಅಂತ ಹೇಳಿದಾಗ, ನೀವು ಇವಾಗ ನೀವು ಏನು ಪ್ರತಿಜ್ಞೆ ಮಾಡಿದ್ದೀರಾ ಅಂತಂದ್ರೆ, ಈ ಅವತಾರದಲ್ಲಿ ನಾನು ಯಾವುದೇ ಒಂದು ಆಯುಧವನ್ನ ನಾನು ಇಟ್ಕೊಂಡಿಲ್ಲ ಅಂತ ನೀವು ಪ್ರತಿಜ್ಞೆನ ನೀವು ಮಾಡಿದ್ದೀರಾ. ಮತ್ತೆ ನೀವು ಇಲ್ಲಿ ಬಂದಿರೋದೇ ಎಲ್ಲರನ್ನ ಇಂತಹ ಕೆಳಗೆ ಬಿದ್ದ ಆತ್ಮಗಳನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರನೇ. ನೀವು ನಿಮ್ಮ ಒಂದೇ ಒಂದು ಆಯುಧ ಏನು ಅಂತಂದ್ರೆ ಹರಿನಾಮವನ್ನ ಮಾತ್ರ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಿತ್ಯಾನಂದ ಪ್ರಭುಗಳು ಕೇಳ್ಕೊಂಡಾಗ ಇವರ ಏನ್ ಹೇಳ್ತಾರೆ ಮಾತುಕತೆಯನ್ನ ಕೇಳಿದಾಗ ಜಗಾಯ್ ಮದಾಯಿಗೆ ಅವ್ರ ಮನಸ್ಸು ಪರಿವರ್ತನೆ ಆಗಿ ಅವರಿಬ್ರು ಸಹ ಈ ಕೃಷ್ಣ ಪ್ರಜ್ಞೆಗೆ ಅವರು ಬಂದು ಅವರು ತಮ್ಮ ಜೀವನವನ್ನ ಇಡೀ ಕೃಷ್ಣ ಪ್ರಜ್ಞೆಗೆ ಅವರು ಮುಡಿಪಾಗಿ ಇಡ್ತಾರೆ. ನಾವ್ ಇದನ್ನ ನಿತ್ಯಾನಂದ ಪ್ರಭುಗಳ ಕಾಲಕ್ಷೇಪದಲ್ಲಿ ನಾವು ಇದನ್ನ ತಿಳ್ಕೊಂಡ್ವಿ. ಸೊ ಇವಾಗ ಮತ್ತೆ ಒಂದ್ಸತಿ ಏನಾಗುತ್ತೆ ಅಂತಂದ್ರೆ, ಹರಿದಾಸ ಠಾಕೂರ್ ಅವರು ನವದ್ವೀಪದಲ್ಲಿ ಇದ್ದಾಗ ಗಂಗಾ ನದಿ ಇದೆ ಅಲ್ವಾ? ನವದ್ವೀಪದಲ್ಲಿ ಗಂಗಾ ನದಿ ಇದೆ. ಆ ಗಂಗಾ ನದಿಯಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಅವರು ಗಂಗಾ ನದಿಯಲ್ಲಿ ಅವರು ಸ್ನಾನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಭಾವ ಪರವಶರಾಗ್ತಾರೆ. ಅವರು ಗಂಗಾ ನದಿಯನ್ನ ನೋಡಿ ಅವ್ರು ಎಷ್ಟೊಂದ್ ಸತಿ ಅವರು ಯಮುನಾ ನದಿ ಅನ್ಕೋತಾರೆ ಅಲ್ವಾ? ನೀರನ್ನ ನೋಡಿದ ತಕ್ಷಣ ಅವರು ಯಮುನಾ ನದಿ ಅನ್ಕೋತಾರೆ. ಎಲ್ಲೇ ಒಂದು ಕಪ್ಪಗಿರೋದು ಏನಾದ್ರು ಕಾಣಿಸಿದ್ರೆ ಅವ್ರಿಗೆ ಕೃಷ್ಣ ಜ್ಞಾಪಕ ಬಂದ್ಬಿಡ್ತಾರೆ ಅಲ್ವಾ? ಈ ತರ ಎಷ್ಟೊಂದ್ ಸತಿ ಅವರು ಚೈತನ್ಯ ಮಹಾಪ್ರಭುಗಳು ಭಾವ ಪರವಶತೆಗೆ ಅವರು ಒಳಗಾಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಅವರು ಗಂಗಾ ನದಿಯಲ್ಲಿ ಅವರು ಮುಳುಗ್ಲಿಕ್ಕೆ ಹೋಗ್ತಾರೆ ಅವರು ಇಂತಹ ಭಾವ ಪರವಶತೆಯಲ್ಲಿ. ಆಗ ಹರಿದಾಸ ಠಾಕೂರು ಮತ್ತೆ ನಿತ್ಯಾನಂದ ಪ್ರಭುಗಳು ಅವರು ಚೈತನ್ಯ ಮಹಾಪ್ರಭುಗಳನ್ನ ಅವರು ಆ ನೀರಿನಿಂದ ಅವರು ರಕ್ಷಣೆ ಮಾಡ್ತಾರೆ. ಮತ್ತೆ ಇದೇ ತರನೇ ಅವರು ಎಷ್ಟೊಂದು ಕಾಲಕ್ಷೇಪಗಳಿದೆ. ಒಂದು ಕಾಲಕ್ಷೇಪ ಏನು ಅಂತಂದ್ರೆ, ನಾಟಕವನ್ನ ಅವರು ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಚಂದ್ರಶೇಖರ ಆಚಾರ್ಯರ ಮನೆಯಲ್ಲಿ ಅವರು ಕೃಷ್ಣನ ಕಾಲಕ್ಷೇಪಗಳ ಬಗ್ಗೆ ಅವರು ನಾಟಕವನ್ನ ಮಾಡ್ತಾರೆ. ಆ ಸಮಯದಲ್ಲಿ ಹರಿದಾಸ ಠಾಕೂರ್ ಅವರು ಸಹ ಅವರು ಒಂದು ಪಾತ್ರವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ವಿವರಿಸ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಇಲ್ಲಿ ಕಾಲಕ್ಷೇಪ ಏನಂತ ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಹರಿದಾಸ್ ಠಾಕೂರ್ ಅವರು ಗಂಗಾ ನದಿಯ ದಡದಲ್ಲಿ ಅವರು ಸಂಕೀರ್ತನ
ಕೂಟದಲ್ಲಿ ಅವರು ಸಹ ಸೇರ್ಕೊಂಡಿರ್ತಾರೆ, ಮತ್ತೆ ಅವರು ಸಹ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಹರಿದಾಸ ಠಾಕೂರ್ ಅವರಿಗೆ 50 ವರ್ಷ ವಯಸ್ಸು, ಆದ್ರೂ ಸಹ ಆ ಸಂಕೀರ್ತನವನ್ನ ಮಾಡ್ತಾ ಇದ್ದಾಗ ಚೈತನ್ಯ ಮಹಾಪ್ರಭುಗಳ ಜೊತೆ ಮಾಡ್ತಾ ಇದ್ದಾಗ ಅವರು ಸಹ ಸುಂದರವಾಗಿ ನೃತ್ಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳಿಗ ಅವ್ರಿಗೆ ಗೊತ್ತಾಗುತ್ತೆ, ನಾನಿವಾಗ ಬಂದಿರೋ ಉದ್ದೇಶವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಅಂತಂದ್ರೆ ನಾನು ಸನ್ಯಾಸವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸನ್ಯಾಸವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ಕೇಶವ ಭಾರತಿಯವ್ರ ಹತ್ರ ಸನ್ಯಾಸವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ಕಟ್ವಾ ಗ್ರಾಮಕ್ಕೆ ಹೋಗ್ತಾರೆ ಅಲ್ವಾ. ಆಗ ಆ ಸಮಯದಲ್ಲೂ ಸಹ ಹಿಂದಿನ ರಾತ್ರಿ ನೋಡಿ ಹರಿದಾಸ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಅವರು ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಅವರು ಸನ್ಯಾಸತ್ವವನ್ನು ತಗೊಂಡ್ಮೇಲೆ ನಮಗ್ ಗೊತ್ತಿರೋ ಹಾಗೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಅವರು ಪುರಿ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ವಾ, ಪುರುಷೋತ್ತಮ ಕ್ಷೇತ್ರ ಜಗನ್ನಾಥ ಪುರಿಗೆ ಅವರು ಹೋಗ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಅವರು ಇಲ್ಲೇ ನವದ್ವೀಪದಲ್ಲೇ ಅವರು ಉಳ್ಕೋತಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ನಮಗ್ ಗೊತ್ತಿರೋ ಹಾಗೇನೆ ಬಂಗಾಳದಲ್ಲಿರೋರು ಎಲ್ಲರನ್ನೂ ಸಹ ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡ್ಲಿಕ್ಕೆ ವರ್ಷದಲ್ಲಿ 4 ತಿಂಗಳು ಅವರು ಪುರಿ ಕ್ಷೇತ್ರದಲ್ಲಿ ಅವರು ಇರ್ತಾ ಇರ್ತಾರೆ ಅಲ್ವಾ, ಚೈತನ್ಯ ಮಹಾಪ್ರಭುಗಳ ಜೊತೆ ಇರ್ತಾರೆ. ಅದೇ ತರನೇ ಇಲ್ಲಿ ಹರಿದಾಸ ಠಾಕೂರ್ ಅವರು ಸಹ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗ್ಲಿಕ್ಕೋಸ್ಕರ ಅವರು ಆ ಬಂಗಾಳದ ಭಕ್ತರ ಜೊತೆಗೆ ಅವರು ಪುರಿ ಕ್ಷೇತ್ರಕ್ಕೆ ಅವರು ಹೋಗ್ತಾರೆ. ಇವಾಗ ಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಹರಿದಾಸ ಠಾಕೂರ್ ಅವರ ಕಾಲಕ್ಷೇಪ ಏನೇ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ಎಲ್ಲರನ್ನೂ ಸಹ ಈಗ ಸುಮಾರು 200 ಭಕ್ತರು ಬಂಗಾಳದಿಂದ ಈಗ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಪಡಿಲಿಕ್ಕೆ, ಪುರಿ ಜಗನ್ನಾಥನ ದರ್ಶನವನ್ನ ಪಡಿಲಿಕ್ಕೆ ಅವ್ರು ಇವಾಗ ಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಪುರಿ ಕ್ಷೇತ್ರಕ್ಕೆ ಹೋದಾಗ ಈ ಎಲ್ಲ ಭಕ್ತರನ್ನು ಸಹ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಪಡೆಯಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಎಲ್ಲಿದ್ದಾರೆ, ಅವರು ಆ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದಾರೆ. ಹರಿದಾಸ ಠಾಕೂರ್ ಅವರು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿರೋರು ಅಲ್ವಾ, ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಆ ಪುರಿ ಕ್ಷೇತ್ರದ ಹತ್ರ ನಾನ್ ಹೋದ್ರೆ ಅಲ್ಲಿ ಎಲ್ಲರಿಗೂ ಸಹ ಆ ಬ್ರಾಹ್ಮಣರಿಗೆ ಎಲ್ಲರಿಗೂ ಸಹ ನಾನು ಮೈಲಿಗೆಯನ್ನ ಮಾಡ್ದಂಗ ಆಗತ್ತೆ, ನನ್ನಂತವ್ರು ಅಲ್ಲಿ ಆ ಜಗನ್ನಾಥನ ಹತ್ರ ಹೋಗ್ಕೂಡ್ದು, ಮತ್ತೆ ಅಲ್ಲಿರುವ ಶ್ರೇಷ್ಠ ಭಕ್ತರ ಸಮೀಪದಲ್ಲಿ ನಾನು ಇರ್ಕೂಡ್ದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಮಾಡ್ಲಿಕ್ಕೆ ಅವರು ಹೋಗೋದಿಲ್ಲ. ಚೈತನ್ಯ ಮಹಾಪ್ರಭುಗಳು ನೋಡ್ತಾರೆ, ಇವಾಗ ಬರ್ತಾನೆ ಹರಿದಾಸ, ಆಮೇಲೆ ಬರ್ತಾನೆ ಅಂತ ನೋಡ್ತಾರೆ, ಆದ್ರೆ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಆಗ ಅವರು ಕೇಳ್ತಾರೆ, ಅಲ್ಲಿ ಬಂದಿರೋ ಭಕ್ತರನ್ನ ಕೇಳ್ತಾರೆ, ಎಲ್ಲಿ ಹರಿದಾಸ ಬರ್ಲಿಲ್ವಾ ಅಂತ ಹೇಳ್ಬಿಟ್ಟು. ಆಗ ಈ ಭಕ್ತರು ಮತ್ತೆ ಅವರು ಹೋಗ್ಬಿಟ್ಟು ಹರಿದಾಸ ಠಾಕೂರ್ ಅವರಿಗೆ ಹೇಳ್ತಾರೆ, ಈ ತರ ಚೈತನ್ಯ ಮಹಾಪ್ರಭುಗಳು ನಿನ್ನನ್ನ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಆಗ ಕೊನೆಗೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳೇ ಸ್ವತಃ ಹರಿದಾಸ ಠಾಕೂರ್ ಅವರನ್ನ ನೋಡ್ಲಿಕ್ಕೆ ಅವರು ಈ ಆಲಲ ನಾಥಕ್ಕೆ ಅವರು ಬರ್ತಾರೆ. ಬಂದಾಗ ಅವರು ಚೈತನ್ಯ ಪ್ರಭುಗಳು ಕೇಳ್ತಾರೆ ಹರಿದಾಸ ಠಾಕೂರ್ ಅವರನ್ನ, ಯಾಕೆ ನೀನ್ ಬರ್ಲಿಲ್ಲ ಅಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಾರೆ ಕಾರಣ, ಯಾಕೆ ನಾನ್ ಬರ್ಲಿಲ್ಲ ಅಂತಂದ್ರೆ ನನ್ನಂತವ್ರು ಆ ಪುರಿ ಕ್ಷೇತ್ರದ ಹತ್ರ ಅಂತಹ ಪವಿತ್ರವಾದ ಜಾಗಕ್ಕೆ ಬರ್ಕೂಡ್ದು, ಅದಕ್ಕೋಸ್ಕರ ನಾನ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರಿಗೆ ತುಂಬಾ ಖುಷಿ ಆಗೋಗುತ್ತೆ. ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರ್ ಅವರನ್ನ ಅವರು ಆಲಿಂಗನ ಮಾಡ್ಕೋತಾರೆ. ಆವಾಗ ಮತ್ತೆ ಹರಿದಾಸ ಠಾಕೂರ್ ಅವ್ರಿಗೆ ಹೇಳ್ತಾರೆ, ಸರಿ ನಾನು ಕಾಶಿ ಮಿತ್ರನಿಗೆ ಹೇಳ್ತೀನಿ, ನಾನು ಕಾಶಿ ಮಿತ್ರನಿಗೆ ಅವರು ಸಹ ತುಂಬಾ ಶ್ರೇಷ್ಠವಾದ ಭಕ್ತ, ಅವ್ರಿಗೆ ಒಂದು ತೋಟ ಇರುತ್ತೆ, ಆ ತೋಟದಲ್ಲಿ ನಿನಗೆ ಅಲ್ಲಿ ಉಳ್ಕೊಳ್ಲಿಕ್ಕೆ ನಾನು ನಿನಗೆ ಏನು ಎಲ್ಲಾ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಕಾಶಿ ಮಿತ್ರನಿಗೆ ಹೇಳ್ತಾರೆ. ಕಾಶಿ ಮಿತ್ರನಿಗೆ ತುಂಬಾ ಖುಷಿ ಆಗುತ್ತೆ, ನನಗೆ ಇಂತಹ ಭಗವಂತನ ಭಕ್ತನಿಗೆ ನಾನು ಒಂದು ಸೇವೆಯನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವನು ಸಹ ತುಂಬಾ ಖುಷಿಯಿಂದ ಹರಿದಾಸ ಠಾಕೂರ್ ಅವರಿಗೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಎಲ್ಲಾ ಏನು ಸಹಾಯವನ್ನು ಸಹ ಅವರು ಮಾಡ್ತಾರೆ. ಇಲ್ಲಿ ಆಲಲನಾಥ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ತಾ ಇದೀವಲ್ವಾ, ಈ ಆಲಲನಾಥನ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳ್ಕೊಂಡಂತೆ, ಈ ಆಲಲನಾಥದಲ್ಲಿ ವಿಷ್ಣುವಿನ ದೇವಸ್ಥಾನ ಇದು ಪುರಿ ಜಗನ್ನಾಥದಿಂದ ಒಂದು 23 ಕಿಲೋಮೀಟರ್ ದೂರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾ ಪವಿತ್ರವಾದ ಕ್ಷೇತ್ರ. ಸೊ ಇದನ್ನ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾರಾದ್ರೂ ವೈಷ್ಣವರಿದ್ರೆ ನಿಮ್ಗೆ 108 ಆ ದಿವ್ಯ ದೇಶಗಳು ಅಂತ ನಾವ್ ಏನ್ ಹೇಳ್ತೀವೋ ಆ ದಿವ್ಯ ದೇಶದಲ್ಲಿ ಇದು ಒಂದು ದಿವ್ಯ ದೇಶ ಅಂತ ಹೇಳ್ಬಿಟ್ಟು ಇದನ್ನ ಪರಿಗಣಿಸಲ್ಪಡಲಾಗತ್ತೆ. ಇಲ್ಲಿ ಆಳ್ವರು ಬಂದ್ಬಿಟ್ಟು ಅಲ್ಲಿ ಭಗವಂತನ ಸ್ತುತಿಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ವೈಷ್ಣವರು ಅಂತ ಹೇಳ್ಬಿಟ್ಟು ನಾವ್ ಏನ್ ಹೇಳ್ತೀವಿ, ಶ್ರೀ ವೈಷ್ಣವರು ಅವರು ಅಂದ್ರೆ ಆ 108 ದಿವ್ಯ ದೇಶದಲ್ಲಿ ಇಲ್ಲೂ ಸಹ ಬಂದು ಅವರು ದರ್ಶನವನ್ನ ಪಡಿತಾರೆ, ಆಲಲನಾಥನ ದರ್ಶನವನ್ನ ಪಡಿತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳನ್ನು ಸಹ ಈ ಜಗನ್ನಾಥ ಯಾತ್ರೆಯ ಸಮಯದಲ್ಲಿ ಆ ಆಷಾಢ ಮಾಸದಲ್ಲಿ ಪುರಿ ಜಗನ್ನಾಥನ ಏನ್ ಹೇಳ್ತಾರೆ ಆ ಸ್ನಾನ ಕ್ರಿಯೆ ಆದ್ಮೇಲೆ 15 ದಿನಗಳ ಕಾಲ ಪುರಿ ಜಗನ್ನಾಥನ ದರ್ಶನವನ್ನ ಯಾರು ಮಾಡೋ ಹಾಗಿಲ್ಲ. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಜಗನ್ನಾಥನನ್ನ ನೋಡ್ದಲೆ ಅವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವರು ಅಷ್ಟು ವಿರಹ ಭಾವಕ್ಕೆ ಹೊರಟೋಗ್ತಾರೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಆ 15 ದಿನಗಳ ಕಾಲ ಈ ಆಲರನಾಥದಲ್ಲಿ ಇದ್ಬಿಟ್ಟು
ಅವರು ಇಲ್ಲಿ ವಿಷ್ಣುವಿನ ದರ್ಶನವನ್ನ ಅವರು ಪಡಿತಾ ಇರ್ತಾರೆ. ಸೊ ಅಂತಹ ದಿವ್ಯವಾದ ಕ್ಷೇತ್ರ. ಈಗ್ಲೂ ಸಹ ಅಲ್ಲಿ ಹೋದ್ರೆ ನಾವು ಒಂದು ಬಂಡೆ ಇದೆಯಂತೆ, ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಕೀರ್ತನೆಯನ್ನ ಮಾಡಿರುವಂತಹ ಜಾಗವಂತೆ, ಅದನ್ನು ಸಹ ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾರೆ. ಸೊ ಇವಾಗ ಇಲ್ಲಿ ಆಲರನಾಥಕ್ಕೆ ಬಂದ್ಬಿಟ್ಟು ಅವರು ಹರಿದಾಸ ಠಾಕೂರ್ ಅವರನ್ನ ಅವರು ಅವರು ಏನ್ ಮಾಡ್ತಾರೆ, ಆಲಿಂಗನ ಮಾಡ್ಕೊಂಡು ಅವರು ಕಾಶಿ ಮಿತ್ರನ ಮನೆಯಲ್ಲಿ ಅಂದ್ರೆ ಆ ತೋಟದಲ್ಲಿ ನೀನು ವಾಸ ಮಾಡಬಹುದು ಅಂತ ಹೇಳ್ಬಿಟ್ಟು ಅವ್ರೆಲ್ಲ ಏರ್ಪಾಟನ್ನ ಅವರು ಮಾಡ್ತಾರೆ. ಇದು ಚೈತನ್ಯ ಮಹಾಪ್ರಭುಗಳು ಗಂಭೀರದಲ್ಲಿ ಇರ್ತಾರೆ ಅಲ್ವಾ, ಅಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ಗಂಭೀರದಲ್ಲಿ ಚೈತನ್ಯ ಮಹಾಪ್ರಭುಗಳು ಉಳ್ಕೋತಾರೆ. ಈ ಗಂಭೀರಕ್ಕೆ ಹತ್ರನೇ ಈ ತೋಟ, ಈ ಕಾಶಿ ಮಿತ್ರನ ತೋಟ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರನ್ನ ಆಲಿಂಗನ ಮಾಡ್ಕೋತಾರಲ್ವಾ, ಆಗ ಹರಿದಾಸ ಠಾಕೂರ್ ಅವ್ರು ಹೇಳ್ತಾರೆ, ನೀವು ನನ್ನನ್ನ ಆಲಿಂಗನ ಮಾಡ್ಕೊಳ್ಕೂಡುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀವು ತುಂಬಾ ಪರಿಶುದ್ಧರಾಗಿದ್ದೀರಾ, ನೀವು ತುಂಬಾ ಪರಿಶುದ್ಧ ಭಕ್ತ, ನಿಮ್ಮನ್ನ ನಾವು ಏನು ಸ್ಪರ್ಶ ಮಾಡಿದ್ರೆ ಏನ್ ಹೇಳ್ತೀವಿ, ನಾವು ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಪ್ರತಿ ಕ್ಷಣವು ನೀವು ಪ್ರತಿ ಪವಿತ್ರ ಸ್ಥಳದ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದೀರಿ, ಪ್ರತಿ ಕ್ಷಣದಲ್ಲಿ ನೀವು ಎಲ್ಲ ಯಜ್ಞಗಳು, ತಪಸ್ಸುಗಳು, ದಾನಗಳನ್ನು ಮಾಡುತ್ತಿದ್ದೀರಿ, ನೀವು ನಿರಂತರವಾಗಿ ವೇದಾಧ್ಯಯನ, ಧಾರ್ಮಿಕ ಚಟುವಟಿಕೆಗಳನ್ನ ಮಾಡುತ್ತಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಾವಿವಾಗ ಭಗವದ್ಗೀತೆ ನಾವ್ ಏನಂತ ತಿಳ್ಕೊಂಡಿದೀವಿ, ನಾವು ಹರಿನಾಮವನ್ನ ಹೇಳಿದ್ರೆ ನಾವು ಎಷ್ಟೊಂದು ಮಿಸ್ ಮಾಡ್ಕೋತೀವಪ್ಪ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಇವಾಗ ಬೇರೆಯವರೆಲ್ಲ ದಾನ ಧರ್ಮ ಮಾಡ್ತಾರೆ, ಯಾಗ ಯಜ್ಞ ಮಾಡ್ತಾರೆ, ವೇದಾಧ್ಯಯನ ಮಾಡ್ತಾರೆ, ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ. ನಾವಿದೇನಿದು ಬರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಬರೇ ಹೇಳ್ಕೊಂಡು ಕುತ್ಕೊಂಡಿದೀವಲ್ಲ, ನಾವ್ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ನಾವ್ ಯೋಚನೆ ಮಾಡಿದ್ರೆ, ನಮ್ಗೆ ಕೃಷ್ಣ ಏನ್ ಹೇಳಿದ್ರು, ನೀವು ಹರಿನಾಮ ಒಂದೇ ಹೇಳಿದ್ರೆ ಸಾಕು ಅಲ್ವಾ, ನೀವು ಇದೆಲ್ಲದರ ಫಲ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು ಅಲ್ವಾ. ಅದಕ್ಕೆ ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿದಾಸ್ ಠಾಕೂರ್ ಅವ್ರು ಏನ್ ಮಾಡ್ತಾ ಇದಾರೆ, 3 ಲಕ್ಷ ಬಾರಿ ಹರಿನಾಮವನ್ನ ಹೇಳ್ತಾ ಇದಾರೆ. ಅವ್ರು ಇನ್ನೆಷ್ಟು ಪರಿಶುದ್ಧರಾಗಿರ್ಬೇಕು ಅಲ್ವಾ. ನಾವ್ ಇಷ್ಟೆಲ್ಲ ಕಾರ್ಯವನ್ನ ನಾವ್ ಏನಕ್ ಮಾಡ್ತೀವಿ, ನಾವು ದಾನ ಧರ್ಮ, ತಪಸ್ಸು, ಯಾಗ ಯಜ್ಞ ಇದೆಲ್ಲ ಏನಕ್ ಮಾಡ್ತೀವಿ, ನಾವು ಪರಿಶುದ್ಧರಾಗ್ಲಿಕ್ಕೋಸ್ಕರ ನಾವ್ ಮಾಡ್ತೀವಿ ಅಲ್ವಾ. ಆದ್ರೆ ಇದೆಲ್ಲದರ ಫಲ ನಾವು ಹರಿನಾಮ ಒಂದು ಹೇಳೋದ್ರಿಂದಾನೇ ನಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತಿಳಿಸಿಕೊಡ್ತಾ ಇದಾರೆ. ನೀವು ಎಲ್ಲ ಸನ್ಯಾಸಿಗಿನ್ನ ಬ್ರಾಹ್ಮಣರಿಗಿಂತ ನೀವು ಪರಿಶುದ್ಧರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದಾದ್ಮೇಲೆ ಅವರು ಆ ಹೂ ತೋಟಕ್ಕೆ, ಆ ಕಾಶಿ ಮಿತ್ರನ ಹೂ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ, ನೀವ್ ಇಲ್ಲೇ ಇರಿ, ಇಲ್ಲೇ ನೀವು ಹರಿನಾಮವನ್ನ ನೀವು ಜಪಿಸಿ, ನಾನು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ನಾವಿಲ್ಲಿ ಏನನ್ನ ಒಂದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆ ಗೊತ್ತಿರೋ ಹಾಗೇನೆ ಪುರಿ ಜಗನ್ನಾಥ ಸ್ವಾಮಿಯ ದರ್ಶನಕ್ಕೆ ಅಂದ್ರೆ ಆ ದೇವಸ್ಥಾನದ ಒಳಗಡೆ ಮ್ಲೇಚ್ಛರಿಗೆ ಆಗ್ಲಿ, ಮುಸಲ್ಮಾನರಿಗೆ ಆಗ್ಲಿ ಅಥವಾ ವಿದೇಶಿಯರಿಗೆ ಆಗ್ಲಿ ಅಲ್ಲಿ ಅವ್ರು ಅಲೋ ಮಾಡೋದಿಲ್ಲ ಅಲ್ವಾ. ಅವರು ಜಗನ್ನಾಥನ ದರ್ಶನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀನ್ ಇಲ್ಲಿ ಕಾಶಿ ಮಿಶ್ರನ ಈ ಹೂದೋಟದಲ್ಲೇ ಇರು, ನಿನಗೆ ಇಲ್ಲಿಂದ ಜಗನ್ನಾಥ ಸ್ವಾಮಿಯ ದೇವಸ್ಥಾನದ ಮೇಲ್ಗಡೆ ಇರುವಂತಹ ಸುದರ್ಶನ ಚಕ್ರ ಕಾಣಿಸುತ್ತೆ. ಆ ಸುದರ್ಶನ ಚಕ್ರದ ದರ್ಶನವನ್ನ ಪಡ್ಕೊಂಡ್ರೆ ನೀನು ಪುರಿ ಜಗನ್ನಾಥನ ಸ್ವತಃ ದರ್ಶನವನ್ನ ಮಾಡಿರೋ ಹಾಗೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಇವಾಗ ಯಾರೇ ವಿದೇಶದಿಂದ ಬಂದವರು ಮತ್ತೆ ಯಾರು ಅವ್ರನ್ನ ಒಳಗಡೆ ಬಿಡೋದಿಲ್ವಲ್ಲ, ಅವ್ರು ಯಾರೇ ಆದ್ರೂ ಸಹ ಆ ಸುದರ್ಶನ ಚಕ್ರದ ದರ್ಶನವನ್ನ ಪಡೆದ್ರೆ ಅವರು ಸ್ವತಃ ಜಗನ್ನಾಥ ಸ್ವಾಮಿಯ ದರ್ಶನವನ್ನ ಪಡೆದಿರೋ ಆ ಪುಣ್ಯಕ್ಕೆ ಅದು ಈಕ್ವಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾ ಇದ್ದಾರೆ ಹರಿದಾಸ ಠಾಕೂರ್ ಅವ್ರಿಗೆ, ನೀನು ದೇವಸ್ಥಾನದ ಗೋಪುರದ ಶಿಖರದ ಮೇಲಿರುವ ಆ ಸುದರ್ಶನ ಚಕ್ರವನ್ನ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿಂದಲೇ ನೀನು ನಮಸ್ಕಾರವನ್ನ ಮಾಡು, ನಾನು ನಿನಗೆ ಆ ಜಗನ್ನಾಥ ಸ್ವಾಮಿಯ ಪ್ರಸಾದವನ್ನ ನಿನಗೆ ಸಿಗೋ ತರ ನಾನು ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳನ್ನೇ ಪ್ರತಿದಿನ ಆ ಪುರಿ ಜಗನ್ನಾಥದಲ್ಲಿ ಇರೋ ಅಷ್ಟು ದಿವಸ ಹರಿದಾಸ ಠಾಕೂರ್ ಅವರು ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಹರಿದಾಸನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ರು ಅಲ್ವಾ. ನೋಡಿ, ಇಲ್ಲಿ ಹರಿದಾಸ ಠಾಕೂರ್ ಅವರು ಭಗವಂತನನ್ನ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ, ಸ್ವತಃ ಭಗವಂತನೇ ಹರಿದಾಸ ಠಾಕೂರರನ್ನ, ಶುದ್ಧ ಭಕ್ತನನ್ನ ನೋಡ್ಲಿಕ್ಕೆ ಅವ್ರು ಹೋಗ್ತಾ ಇದಾರೆ. ಅವ್ರು ದಿನ ಬೆಳಗ್ಗೆ ಎದ್ಮೇಲೆ ಅವರು ಜಗನ್ನಾಥನ ದರ್ಶನವನ್ನ ಮಾಡಿದ್ಮೇಲೆ ಅಲ್ಲಿ ಸಿಕ್ಕಿರುವ ಪ್ರಸಾದವನ್ನ ತಗೊಂಡು ಅವರು ಹರಿದಾಸ ಠಾಕೂರ್ ಇರುವಂತಹ ಆ ಜಾಗಕ್ಕೆ ಬಂದು ಹರಿದಾಸ ಠಾಕೂರ್ ಅವರಿಗೆ ಆ ಪ್ರಸಾದವನ್ನ ಅವರು ಕೊಡ್ತಾ ಇರ್ತಾರೆ. ಇದೇ ಅವರ ದಿನನಿತ್ಯದ ಕಾರ್ಯಕ್ರಮ ಆಗಿರುತ್ತೆ. ನೋಡಿ, ಎಂತಹ ಶ್ರೇಷ್ಠ ಭಕ್ತ ಹರಿದಾಸ ಠಾಕೂರ್ ಅಂತ ಹೇಳ್ಬಿಟ್ಟು ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಇವಾಗ ಆ ಹೂವಿನ ಉದ್ಯಾನ ಏನಿದೆ, ಆ ಹೂವಿನ ತೋಟ, ಆ ಕಾಶಿ ಮಿಶ್ರನ ಹೂವಿನ ತೋಟವನ್ನ ಸಿದ್ಧ ಬಕುಳ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಯಾಕೆ ಅದನ್ನ ಸಿದ್ಧ ಬಕುಳ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮೊದ್ಲು ಈ ಜಾಗವನ್ನ ಮುದ್ರಾ ಮಠ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿದ್ರು, ಈಗ ಅದನ್ನ ಸಿದ್ಧ ಬಕುಳ ಅಂತ ಕರೀತಾರೆ. ಯಾಕಪ್ಪ ಅಂತಂದ್ರೆ, ಜಗನ್ನಾಥ ಸ್ವಾಮಿಯನ್ನ ಪೂಜೆ ಮಾಡ್ಬೇಕಾದ್ರೆ ಆ ಪಾಂಡಗಳು, ಅಲ್ಲಿರೋ ಪುರೋಹಿತರನ್ನ ಪಾಂಡ ಅಂತ ಕರಿತೀವಲ್ವಾ, ಆ ಪಾಂಡಗಳು ಜಗನ್ನಾಥನ ಹಲ್ಲುಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಅವರು
ಈ ಸಿದ್ಧ ಬಕುಳ ಮರದ ರೆಂಬೆಯನ್ನ ಅವ್ರು ಉಪಯೋಗಿಸ್ತಾರೆ. ಆ ಉಪಯೋಗಿಸಿರುವಂತಹ ಆ ರೆಂಬೆಯನ್ನ ಅದನ್ನ ಯಾರಿಗಾದ್ರೂ ವಿಶೇಷ ವ್ಯಕ್ತಿಗಳಿಗೆ ಅವ್ರು ಪ್ರಸಾದ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಆ ಸಂಪ್ರದಾಯ ಇದೆ. ಆ ಸಿದ್ಧ ಬಕುಳ ಬ್ರಾಂಚ್ ಅನ್ನ ಅಥವಾ ಆ ರೆಂಬೆಯನ್ನ ಚೈತನ್ಯ ಮಹಾಪ್ರಭುಗಳಿಗೆ ಅಲ್ಲಿ ಇರುವ ಪಾಂಡಗಳು ಕೊಟ್ಟಿರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಸಿದ್ಧ ಬಕುಳ ಆ ರೆಂಬೆಯನ್ನ ತಗೊಂಡು ಅವರು ಹರಿದಾಸ ಠಾಕೂರ್ ಅವರು ಜಪ ಮಾಡ್ತಾ ಇರ್ತಾರಲ್ವಾ, ಆ ಜಾಗಕ್ಕೆ ಬಂದ್ಬಿಟ್ಟು ಅಲ್ಲಿ ನೆಡ್ತಾರೆ. ಅವರ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಅವ್ರು ನೋಡಿ ಅದು ಒಣಗೋಗಿರುವಂತಹ ರೆಂಬೆನ ಅವ್ರು ನೆಡ್ತಾರೆ. ನೆಟ್ಟಾಗ ಆ ಒಣಗೋಗಿರೋ ರೆಂಬೆಯಿಂದ ಆ ಸಿದ್ಧ ಬಕುಳ ಗಿಡವೇ ಬಂದ್ಬಿಡುತ್ತೆ. ಆ ಸಿದ್ಧ ಬಕುಳದ ಆ ಗಿಡವನ್ನ ನಾವು ಈಗ್ಲೂ ಸಹ ನಾವು ಇದನ್ನ ನೋಡ್ಬೋದು. ನಾವು ಯಾರಾದ್ರೂ ಸಿದ್ಧ ಅಂದ್ರೆ ಇವಾಗ ಆಶಾ ಮಾತಾಜಿ ಎಲ್ಲ ಹೋಗಿದಾರಲ್ಲ, ಅವರೆಲ್ಲ ಅದನ್ನ ಜ್ಞಾಪಿಸ್ಕೋಬಹುದು. ಈ ಸಿದ್ಧ ಬಕುಳ ಗಿಡವನ್ನ ನಾವ್ ಈಗ್ಲೂ ಸಹ ದರ್ಶನ ಮಾಡ್ಬೋದು. ಈ ಸಿದ್ಧ ಬಕುಳ ಗಿಡ ಹೇಗೆ ಬಂದಿದೆ ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ನೆಟ್ಟಿರುವ ಆ ಜಗನ್ನಾಥನ ಬ್ರಷ್ ಅಂತ ನಾವೇನ್ ಹೇಳ್ತೀವೋ ಅದರಿಂದ ಒಣಗೋಗಿರುವಂತಹ ರೆಂಬೆಯಿಂದ ಬಂದಿರುವಂತಹ ಗಿಡ. ಇದು ಯಾಕೆ ಅವರು ಚೈತನ್ಯ ಮಹಾಪ್ರಭುಗಳು ಮಾಡ್ತಾರೆ ಅಂದ್ರೆ, ಹರಿದಾಸ ಠಾಕೂರ್ ಅವರಿಗೆ ಆ ನೆರಳಾದ್ರೂ ಸಿಗ್ಲಿ, ಅವನು 3 ಲಕ್ಷ ಹರಿನಾಮವನ್ನ ಮಾಡ್ತಾನೆ, ಅದಕ್ಕೋಸ್ಕರ ಅವನಿಗೆ ಒಂದು ನೆರಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಅವರು ಈ ಬಕುಳ ಸಿದ್ಧ ಬಕುಳ ಮರವನ್ನ ಅಲ್ಲಿ ಅವರು ಬರೋ ತರ ಅವರು ಮಾಡ್ತಾರೆ. ಈಗ್ಲೂ ಸಹ ಆ ಬಂದಿರೋ ದಿನ ಆ ಸಿದ್ಧ ಬಕುಳ ಗಿಡ ಅಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಆ ದಿನವನ್ನ ಈಗ್ಲೂ ಸಹ ದಂತ ಕಷ್ಟ ರೋಪಣ ಮಹೋತ್ಸವ ಅಂತ ಹೇಳ್ಬಿಟ್ಟು ಇದರ ನೆನಪಿಗೋಸ್ಕರ ಆಚರಣೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಸಿದ್ಧ ಬಕುಳ ಅನ್ನೋದು ಎಲ್ಲಿದೆ ಅಂತಂದ್ರೆ, ಅದು ಗಂಭೀರ ದೇವಸ್ಥಾನದ ಬಳಿ ಇದೆ. ಅದನ್ನ ಬಾಲಿಸಾಹಿ ರಸ್ತೆ ಆ ಜಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಜಾಗನೇ, ಈ ಸಿದ್ಧ ಬಕುಳನೇ ಹರಿದಾಸ ಠಾಕೂರ್ ಅವರ ಭಜನಾ ಕುಟೀರ. ಇಲ್ಲಿ ದಿನನಿತ್ಯ ಈ ಸಿದ್ಧ ಬಕುಳದಲ್ಲಿ ಹರಿದಾಸ ಠಾಕೂರ್ ಅವರು 3 ಲಕ್ಷ ಹರಿನಾಮವನ್ನ ಜಪಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಠಾಕೂರ್ ಹರಿದಾಸರಿಗೆ ನೆರಳು ನೀಡುವ ಸಲುವಾಗಿಯೇ ಶ್ರೀ ಚೈತನ್ಯರು ಜಗನ್ನಾಥನ ಹಲ್ಲಿನ ಕಡ್ಡಿಯನ್ನು ನೆಟ್ಟರು. ಇದ್ದಕ್ಕಿದ್ದಂತೆ ಅದು ಬೆಳೆದು ದೊಡ್ಡ ನೆರಳಿನ ಮರವಾಗಿ ಕಾಣಿಸಿಕೊಂಡಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವ್ ಇವಾಗ ಏನಾದ್ರೂ ಈ ಸಿದ್ಧ ಬಕುಳ ಜಾಗಕ್ಕೆ ಹೋದ್ರೆ ನಾವು ಅಟ್ಲೀಸ್ಟ್ ಅಲ್ಲಿ 1 ರೌಂಡ್ ಆದ್ರೂ ಕುತ್ಕೊಂಡು ನಾವು ಹರಿನಾಮವನ್ನ ನಾವು ಹೇಳ್ಬೇಕಾಗತ್ತೆ. ಎಂತಹ ಪವಿತ್ರವಾದ ಜಾಗ ಅಲ್ವಾ ಚೈತನ್ಯ ಮಹಾಪ್ರಭುಗಳು ಮತ್ತೆ ಹರಿದಾಸ ಠಾಕೂರ್ ಅವರು ಅಲ್ಲಿ ಇದ್ದಂತಹ ಜಾಗ, ಮತ್ತೆ 3 ಲಕ್ಷ ಬಾರಿ ಹರಿನಾಮವನ್ನ ಹೇಳಿದಂತಹ ಜಾಗ ಅಲ್ವಾ. ನಾವು ಸಹ ಈ ನಾವೇನಾದ್ರೂ ಈ ಕ್ಷೇತ್ರಕ್ಕೆ ಹೋದ್ರೆ ನಾವಲ್ಲಿ 1 ರೌಂಡ್ ಆದ್ರೂ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕಾಗತ್ತೆ ಅಲ್ವಾ. ನಾವು ಎಷ್ಟು ಧನ್ಯರಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಥಿಂಕ್ ಮಾಡಿದ್ರೇನೆ ಮೈಯೆಲ್ಲ ಪುಳಕಿತ ಆಗತ್ತೆ ಅಲ್ವಾ. ನೋಡಿ ಈ ಜಾಗದಲ್ಲಿ, ಈ ಸಿದ್ಧ ಬಕುಳದಲ್ಲಿ ರೂಪ ಗೋಸ್ವಾಮಿ ಅವರು ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವ್ರೂ ಸಹ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅವರು ಈಗ ನವಾಬ್ ಹುಸೇನ್ ಶಾ ಅವರ ಮನೆಯಲ್ಲಿ ಅವರ ಆಸ್ಥಾನದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರು ಸಹ ತಮ್ಮನ್ನ ಅವರು ನೀಚರು ಅಂತಾನೆ ಅವರು ಭಾವಿಸಿರ್ತಾರೆ. ಅದಕ್ಕೋಸ್ಕರ ಅವರು ಸಹ ಜಗನ್ನಾಥನ ದರ್ಶನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇರೋದಿಲ್ಲ. ಅವರು ಈ ಹರಿದಾಸ ಠಾಕೂರ್ ಅವರ ಜೊತೆಲೇನೆ ಈ ಸಿದ್ಧ ಬಕುಳದಲ್ಲಿನೇ ಅವರು ವಾಸ ಮಾಡ್ತಾ ಇದ್ರು. ಅಕಸ್ಮಾತ್ ಏನಾದ್ರು ಅವರು ಬಂದಿದ್ರೆ, ಈ ಪುರಿ ಜಗನ್ನಾಥಕ್ಕೆ ಏನಾದ್ರು ಬಂದಿದ್ರೆ ಅವರು ಈ ಜಾಗದಲ್ಲಿ, ಈ ಸಿದ್ಧ ಬಕುಳದಲ್ಲೇನೆ ಅವರು ನೆಲೆಸ್ತಾ ಇದ್ರು. ಮತ್ತೆ ಈ ಜಾಗದಲ್ಲೇನೆ ರೂಪ ಗೋಸ್ವಾಮಿಯವರು ಲಲಿತ ಮಾಧವ ಮತ್ತು ವಿದಗ್ಧ ಮಾಧವವನ್ನ ಅವರು ಪಠನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸನಾತನ ಗೋಸ್ವಾಮಿ ಅವರು ಹರಿದಾಸ ಠಾಕೂರ್ ಅವರೊಂದಿಗೆ ಇಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಹರಿದಾಸ ಠಾಕೂರ್ ಅವರು ತಮ್ಮ ದೇಹವನ್ನ ಇದೇ ಜಾಗದಲ್ಲೇ, ಈ ಸಿದ್ಧ ಬಕುಳ ಜಾಗದಲ್ಲೇನೆ ಅವರು ಬಿಟ್ರು. ಮತ್ತೆ ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಹರಿದಾಸ ಠಾಕೂರ್ ಅವರನ್ನ ದೇಹವನ್ನ ಅವರು ತಮ್ಮ ಹೆಗಲ ಮೇಲೆ ಹಾಕೊಂಡು ಅವರು ಸಂಭ್ರಮದಿಂದ ನೃತ್ಯ ಮಾಡಿರೋ ಜಾಗನೂ ಸಹ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಪುರಿಯಲ್ಲಿ ಹರಿದಾಸ ಠಾಕೂರ್ ಅವರು ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇಲ್ಲಿ ಹರಿದಾಸ ಠಾಕೂರ್ ಅವರು ನಮಗೆ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ ಅವರು ತಾವು ಕೀಳು ಜನ್ಮದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಅವರು ಪುರಿ ಜಗನ್ನಾಥನ ದರ್ಶನವನ್ನ ತಗೊಳ್ಳಿಕ್ಕೆ ಅವರು ಯಾವತ್ತೂ ಹೋಗೋದೇ ಇಲ್ಲ. ಅದೇ ತರನೇ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿನೂ ಸಹ ಅವರು ಹೋಗೋದಿಲ್ಲ. ಸೊ ಈ 3 ಜನನು ಸಹ ಎಷ್ಟು ದಿನ ಈ ಪುರಿಯಲ್ಲಿ ಇರ್ತಾರೋ ಅಷ್ಟು ಸಮಯ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾ ಇದ್ರು. ಅದು ತುಂಬಾ ವಿಶೇಷವಾಗಿರೋದು, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ರಥಯಾತ್ರೆ ಸಂದರ್ಭದಲ್ಲಿ ನಮಗ್ ಗೊತ್ತಿರೋ ಹಾಗೇನೆ 7 ಗ್ರೂಪ್ಸ್ ಅನ್ನ ಮಾಡ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಆ 7 ಗ್ರೂಪ್ ಅಲ್ಲಿ 3ನೇ ಗುಂಪಿನ ಮುಖ್ಯತ್ವವನ್ನ ಹರಿದಾಸ ಠಾಕೂರ್ ಅವರು ವಹಿಸ್ತಾ ಇದ್ರು. ಅವರು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ ಇದ್ರು. ಅದ್ರಲ್ಲಿ ಮುಕುಂದ ದತ್ತ ಇವರ ಗುಂಪಿನಲ್ಲಿ, ಹರಿದಾಸ ಠಾಕೂರ್ ಅವರ ಗುಂಪಿನಲ್ಲಿ ಮುಕುಂದ ದತ್ತ ತುಂಬಾ ಪ್ರಮುಖವಾದ ಗಾಯಕ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಪವಿತ್ರ ಹೆಸರಿನ ಮೇಲೆ ಹರಿದಾಸ್ ಅವರ ಬೋಧನೆಗಳನ್ನ ನಾವು ನೋಡೋಣಂತೆ. ಹರಿದಾಸ ಠಾಕೂರ್ ಅವರು ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭುಗಳು ಅವರು ಈ ಹರಿನಾಮದ ಬಗ್ಗೆ, ಕೃಷ್ಣನ ಬಗ್ಗೆನೇ ಅವರು ಮಾತಾಡ್ಕೊತಾ ಇದ್ದು ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ರ ಹಾಗೇನೆ 10.9ನೇ ಶ್ಲೋಕ ನಮ್ಗೆ ಏನ್ ಹೇಳುತ್ತೆ, ಮಚ್ಚಿತ್ತಾಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಲ್ವಾ. ಭಕ್ತರು, ಭಗವಂತನ ಭಕ್ತರು ಒಬ್ರಿಗೊಬ್ರು ಅವ್ರು ಭೇಟಿಯಾದಾಗ ಅವ್ರು ಏನ್ ಮಾಡ್ಕೋತಾರೆ,
ಅಲ್ವಾ. ಅವರು ಗ್ರಾಮ್ಯಕತೆಯನ್ನ ಅವರು ವಿಚಾರ ಮಾಡೋದಿಲ್ಲ. ಅವ್ರು ಯಾವಾಗ್ಲೂ ಸಹ ಭಗವಂತನ ಬಗ್ಗೆನೇ ಅವರು ಮಾತಾಡ್ಕೊತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಹರಿನಾಮದ ಬಗ್ಗೆ ಅವರು ಮಾತಾಡ್ಕೊತಾ ಇದಾರೆ. ಏನಂತ ಮಾತಾಡ್ಕೊತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಒಂದ್ಸತಿ ಸಿದ್ಧ ಬಕುಳದ ಹತ್ರ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಅವರು ಹರಿದಾಸ ಠಾಕೂರ್ ಅವ್ರಿಗೆ ಹೇಳ್ತಾರೆ, ನನಗೆ ಬೇಜಾರಾಗ್ತಾ ಇದೆ. ಏನು ಅಂತಂದ್ರೆ ಈ ಮುಸ್ಲಿಮ್ರು ಮತ್ತೆ ಹಿಂದೂಗಳ ಅಲ್ದಲ್ಲ ಇರೋರು ಅವರು ಗೋವನ್ನ ಕೊಲ್ತಾರೆ. ಮತ್ತೆ ಅವರು ಹೇಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ? ನನಗೆ ಇವ್ರ ಬಗ್ಗೆ ನನಗೆ ತುಂಬಾ ಅತೃಪ್ತಿ ಇದೆ. ಇವ್ರನ್ನ ನಾನು ಹೇಗೆ ಉದ್ಧಾರ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರ್ ಅವ್ರಿಗೆ ಹೇಳ್ತಾರೆ. ನೋಡಿ, ಅವಾಗ ಹರಿದಾಸ ಠಾಕೂರ್ ಅವ್ರು ಏನ್ ಹೇಳ್ತಾರೆ, ನೀವು ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇವಾಗ ಮುಸಲ್ಮಾನ್ರು ಅವ್ರು ಏನ್ ಹೇಳ್ತಾರೆ, ಹರಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅವರು ಏನಾದ್ರೂ ಒಂದು ಅವ್ರಿಗೆ ಬೇಜಾರಾದಾಗ ಬೈಬೇಕು ಅಂತ ಹೇಳಿದಾಗ ಅವ್ರು ಹರಾಮ್ ಅಂತ ಹೇಳ್ತಾರೆ. ಆ ಹರಾಮ್ ಅಲ್ಲಿ ಏನಿದೆ, ರಾಮ್ ಅನ್ನೋ ಒಂದು ಪದ ಇದೆ ಅಲ್ವಾ. ಆ ರಾಮ್ ಅನ್ನೋದನ್ನ ಅವ್ರು ಉಚ್ಚಾರ ಮಾಡ್ತಾರೆ. ಅವ್ರು ಉಚ್ಚಾರ ಮಾಡೋದ್ರಿಂದ ಅವ್ರು ಪರಿಶುದ್ಧಾಗ್ತಾ ಹೋಗ್ತಾರೆ. ಅವ್ರು ಇವತ್ತಲ್ಲ ನಾಳೆ ಅವರು ಈ ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಮತ್ತೆ ನೋಡಿ, ಮತ್ತೆ ಇನ್ನ ಏನ್ ಹೇಳ್ತಾರೆ, ಇದನ್ನ ನಾಮಭಾಸ ಅಂತ ನಾಮಭಾಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವರು ಏನು ಒಂದು ಉದಾಹರಣೆಯನ್ನ ಕೊಡ್ತಾರೆ ಅಂತಂದ್ರೆ, ಇಲ್ಲಿ ಅಜಮಿಳನ ಉದಾಹರಣೆಯನ್ನ ಕೊಡ್ತಾ ಇದಾರೆ. ನಮ್ಗೆ ಗೊತ್ತಿರೋ ಹಾಗೆ ಅಜಮಿಳ ಅವರು ಸಾಯುವ ಸಮಯದಲ್ಲಿ ಅವರು ನಾರಾಯಣ ಅಂತ ಕರೀತಾರೆ. ಅವರು ನಾರಾಯಣ ಅಂತ ಕರೆದಿದ್ದು ಅವರು ಆ ಭಗವಂತ ನಾರಾಯಣನ ಕುರಿತಾಗಿ ಅಲ್ವಾ, ತನ್ನ ಚಿಕ್ಕ ಮಗನ ಕುರಿತಾಗಿ ಅವರು ನಾರಾಯಣ ಅಂತ ಅವರು ಭಯಭೀತರಾಗಿ ಆ ಯಮದೂತರನ್ನ ನೋಡಿ ಅವರು ನಾರಾಯಣ ನಾರಾಯಣ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ಆದ್ರೆ ಅವರು ನಾರಾಯಣ ಅಂತ ಉಚ್ಚಾರಣೆ ಮಾಡೋದಕ್ಕೋಸ್ಕರ ಅಲ್ಲಿ ವಿಷ್ಣು ದೂತರು ಬರ್ತಾರೆ ಅಲ್ವಾ. ಯಮದೂತರನ್ನ ಅವರು ಅಜಮಿಳನ್ನ ಮುಟ್ಲಿಕ್ಕೆ ಅವ್ರು ಬಿಡೋದಿಲ್ಲ ಅಲ್ವಾ. ಅದೇ ತರನೇ ಇಲ್ಲಿ ಅವರು ಹರಾಮ್ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದೇ ತರನೇ ಶೀಲ ಪ್ರಭುಪಾದರು ಸಹ ನಮ್ಗೆ ಹೇಳ್ತಾರೆ. ಇವಾಗ ನಾವು ಹರಿಹರ ಅಂತ ನಾವು ಮಾತಾಡ್ತೀವಿ, ಮತ್ತೆ ಹರಿಯಪ್ ಅಂತ ಹೇಳ್ತೀವಿ. ಹರಿಯಪ್ಪಲ್ಲಿ ಎಲ್ಲಿದೆ ದೇವ್ರ ಹೆಸರೇ ಇಲ್ಲ, ಆದ್ರೆ ಅಲ್ಲಿ ಹರಿ ಅಂತ ಇದೆ, ಹರಿಯಪ್ ಅಲ್ವಾ. ಈ ತರ ಭಗವಂತ ಎಷ್ಟು ಕರುಣಾಮಯಿ ಅಂತಂದ್ರೆ, ನಾವ್ ಏನೇ ಒಂದು ಪದವನ್ನ ಹೇಳಿದಾಗ ಆ ಹರಿ ಅಂತ ಬಂದ್ರೆ, ನನ್ನ ಹೆಸರನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳ್ತಾರೆ. ಅದೇ ತರನೇ ಇಲ್ಲಿ ಹರಿದಾಸ ಠಾಕೂರ್ ಅವರು ಸಹ ಹೇಳ್ತಾ ಇದಾರೆ, ನೀವು ಬೇಜಾರ್ ಮಾಡ್ಕೋಬೇಡಿ. ಅವ್ರು ಹರಿನಾಮವನ್ನ ಹೇಳ್ತಾ ಇದಾರೆ, ನಾಮಾಭಾಸದ ಹಂತದಲ್ಲಿ ಅವ್ರು ಹೇಳ್ತಾ ಇದಾರೆ. ಅವ್ರು ಇವತ್ತಲ್ಲ ನಾಳೆ ಅವರು ಈ ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಹಾಗಾದ್ರೆ ಮತ್ತೆ ಸರಿ ಆಯ್ತು, ಈ ತರ ಮಾಂಸ ಭಕ್ಷಣೆ ಮಾಡೋರು ಮುಸಲ್ಮಾನರೆಲ್ಲ ಈ ತರ ಮಾಡ್ತಾರೆ. ಆದ್ರೆ ಈ ಮೂಕ ಪ್ರಾಣಿಗಳು ಅವೆಲ್ಲನೂ ಸಹ ಹೇಗೆ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹರಿದಾಸ ಠಾಕೂರ್ ಅವ್ರು ಹೇಳ್ತಾರೆ, ನೀವೇ ಹೇಳಿದಿರಾ ಅಲ್ವಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇನ ನೀವು ಉಚ್ಚ ಕಂಠದಲ್ಲಿ ಉಚ್ಚ ಸ್ವರದಲ್ಲಿ ಹೇಳ್ಬೇಕು ಅಂತ ನೀವೇ ತಾನೇ ಹೇಳಿರೋದು. ಈ ಹರಿನಾಮವನ್ನ ಕೇಳಿದಾಗ ಈ ಮೂಕ ಪ್ರಾಣಿಗಳು ಸಹ ಆ ಹರಿನಾಮದ ಕಂಪನದಿಂದ ಅವು ಸಹ ಬೇಗ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ನೋಡಿ, ಇದನ್ನ ಹರಿದಾಸ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಅವರು ಹೇಳ್ತಾ ಇದಾರೆ. ಈ ಹರಿನಾಮದ ಪವಿತ್ರತೆಯನ್ನ, ಅದರ ಪವರ್ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಹೇಳ್ತಾ ಇದಾರೆ. ಸೊ ಈ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನೀವು ಪವಿತ್ರ ನಾಮವನ್ನ ಗಟ್ಟಿಯಾಗಿ ಜಪ ಮಾಡೋದನ್ನ ನೀವೇ ಬೋಧನೆ ಮಾಡಿದೀರಾ. ಇದರಿಂದ ಎಲ್ಲಾ ಜೀವರಾಶಿಗಳು ಬೇಗ ಈ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಬೇಗ ಮುಗಿಸ್ತೀನಿ, ಒಂದು 10 ನಿಮಿಷದಲ್ಲಿ. ಸೊ ನಮ್ಗೆ ಇವಾಗ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಏನನ್ನ ಹೇಳಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ಕೊಳೋದ್ರಿಂದ ಚೇತೋದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಂಕೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂತ ಹೇಳ್ತಾರೆ. ಶ್ರೀಕೃಷ್ಣನ ಸಂಕೀರ್ತನೆಯಿಂದ ನಮ್ಗೆ ಈ 7 ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಚೇತೋದರ್ಪಣ ಮಾರ್ಜನ ಆ ಶಿಕ್ಷಾಷ್ಟಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದಾರೆ. ಸೊ ಸಮಯದ ಅಭಾವ ಇರೋದ್ರಿಂದ ನಾನು ಹೇಳ್ತಾ ಇಲ್ಲ. ಸೊ ಇದು ತುಂಬಾ ಸುಂದರವಾಗಿರೋದು, ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಾವು ಆ ಮಂಗಳಾರತಿ ಸಮಯದಲ್ಲಿ ನಾವು ಇದನ್ನ ಹೇಳ್ತೀವಿ ಅಲ್ವಾ. ಸೊ ನಾವ್ ಇವಾಗ ಹರಿನಾಮವನ್ನ ಹೇಳಿದ್ರೆ ನಮ್ಗೆ ಚೇತೋದರ್ಪಣ ಮಾರ್ಜನಂ ಅಲ್ವಾ, ನಮ್ಮ ಹೃದಯ ಪರಿಶುದ್ಧವಾಗಿ ಹೋಗುತ್ತೆ. ಇಲ್ಲಿ 7 ಪಾಯಿಂಟ್ಸ್ ಅನ್ನ ನಮ್ಗೆ ಕೊಡ್ತಾ ಇದಾರೆ, ಏನೆಲ್ಲ ಆಗುತ್ತೆ ಹರಿನಾಮದಿಂದ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದಾರೆ. ಮತ್ತೆ ಭಗವಂತನ ಜಪ ಮಾಡೋದ್ರಲ್ಲಿ 3 ಹಂತ ಇದೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ನಾವು ನಾಮ ಅಪರಾಧ, ನಾಮಾಭಾಸ ಮತ್ತೆ ಶುದ್ಧ ನಾಮ, ಈ 3 ಹಂತ ಇದೆ. ಸೊ ನಾಮ ಅಪರಾಧ ಅಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಈ 10 ಅಪರಾಧಗಳನ್ನ ನಾವು ಮಾಡ್ಕೂಡ್ದು ಅಲ್ವಾ. ನಾವಿವಾಗ ಎಲ್ಲರನ್ನೂ ಸಹ ನಾಮ ಅಪರಾಧ ಸ್ಟೇಜ್ ಅಲ್ಲೇ ಇದೀವಿ. ನಾವು ಈ ನಾಮ ಅಪರಾಧ ಹಂತವನ್ನ ಮೀರಿ ನಾವು ನಾಮಾಭಾಸ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಅದಾದ್ಮೇಲೆ ಶುದ್ಧ ನಾಮದ ಹಂತ ಅಲ್ವಾ. ಈ ನಾಮ ಅಪರಾಧ ಹಂತ ಏನು ಅಂತಂದ್ರೆ, ಈ ನಾಮಾಭಾಸ ಅಂತ ಏನು ಅಂತಂದ್ರೆ ನಾಮ ಅಪರಾಧ ಮತ್ತೆ ಶುದ್ಧ ನಾಮದ ಮಧ್ಯದಲ್ಲಿರುವ ಹಂತ. ಈ ನಾಮ ಭಾಸ ಹಂತದಲ್ಲಿ
ನಾವು ಪ್ರತಿಯೊಂದು ಪದವನ್ನ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ, ಈ 16 ಪದಗಳು ಏನಿದೆ ಪ್ರತಿಯೊಂದನ್ನು ಸಹ ನಾವು ಹೇಳಿದಾಗ ನಾವು ಅದನ್ನ ನಮ್ಮ ಕಿವಿಯಿಂದ ನಾವು ಕೇಳಿಸ್ಕೊತೀವಿ. ಈ ಹಂತಕ್ಕೆ ನಾವು ಬರೋದನ್ನ ನಾಮಾಭಾಸ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಶುದ್ಧ ನಾಮದ ಹಂತಕ್ಕೆ ಬಂದಾಗ ನಮ್ಗೆ ಯಾವುದೇ ಒಂದು ಅಭಿಲಾಷೆ ಅನ್ನೋದು ಇರೋದಿಲ್ಲ, ಅನ್ಯಾಭಿಲಾಷದ ಶೂನ್ಯ. ನಮ್ಗೆ ಬೇರೆ ಯಾವುದೇ ಒಂದು ಅಭಿಲಾಷೆ ಇಲ್ಲದಲೇ ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಹೇಳುವಂತಹ ಹಂತಕ್ಕೆ ಬರ್ತೀವಿ. ಮತ್ತೆ ನಮ್ಗೆ ಅವಾಗ ಕೃಷ್ಣನ ಪ್ರೀತಿಯಿಂದ ನಾವು ಆ ಜಪವನ್ನ ಮಾಡೋ ಒಂದು ಹಂತಕ್ಕೆ ನಾವು ಬರ್ತೀವಿ, ಆ ಶುದ್ಧ ನಾಮ ಹಂತಕ್ಕೆ. ಸೊ ನಾವ್ ಇವಾಗ ಎಲ್ಲರನ್ನು ಸಹ ನಾಮ ಅಪರಾಧ ಹಂತದಲ್ಲಿದ್ದೀವಿ. ನಾವು ಆದಷ್ಟು ಬೇಗ ನಾವು ಈ ಏನು ಹರಿನಾಮದ ಈ ಆಯುಧವನ್ನ ನಾವು ಉಪಯೋಗಿಸ್ಕೊಂಡು ಬೇಗ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವ್ ಈ ಅಪರಾಧ ಹಂತವನ್ನ ಬಿಟ್ಟು ನಾವು ನಾಮ ಭಾಸ ಹಂತಕ್ಕಾದ್ರೂ ನಾವು ಬರ್ಬೇಕಾಗತ್ತೆ ಅಂತ ನಾನು ಇಲ್ಲಿ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ನಾವು ಇವಾಗ ಹರಿದಾಸ ಠಾಕೂರ್ ಅವ್ರು ಹೇಗೆ ಕಣ್ಮರೆಯಾದ್ರು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇದನ್ನ ನಾನು ಕೇಳಿದ್ರೆ ಏನು ಫಲಶ್ರುತಿ ಅನ್ನೋದನ್ನು ಸಹ ನಮ್ಗೆ ಚೈತನ್ಯ ಮಹಾಪ್ರಭುಗಳೇ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹರಿದಾಸ ಠಾಕೂರ್ ಅವರು ತುಂಬಾ ವಯಸ್ಸಾಗ್ತಾ ಬರುತ್ತೆ, ತುಂಬಾ ರುದ್ರ ಆಗ್ತಾರೆ. ಆದ್ರೂ ಸಹ ಅವರು ಏನಂತ ಅವರು ಪ್ರತಿಜ್ಞೆಯನ್ನ ಮಾಡಿರ್ತಾರೆ, 3 ಲಕ್ಷ ಹರಿನಾಮವನ್ನ ನಾನು ಹೇಳ್ದಲೆ ನಾನು ಆಹಾರವನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪ್ರತಿಜ್ಞೆನ ಮಾಡ್ತಾರೆ. ಆದ್ರೆ ವಯಸ್ಸಾಗ್ತಾ ಅವ್ರಿಗೆ ಹೇಳಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಪ್ರತಿದಿನ ಈ ಯಾರು ಹರಿದಾಸ ಠಾಕೂರ್ ಅವರಿಗೆ ಪ್ರಸಾದವನ್ನ ತಗೊಂಡ್ ಬಂದು ಕೊಡ್ಲಿಕ್ಕೆ ಗೋವಿಂದ ಬರ್ತಾ ಇರ್ತಾನೆ. ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಗೋವಿಂದ ಅವನು ಬರ್ತಾ ಇರ್ತಾನೆ. ಒಂದ್ ದಿವಸ ಇದೇ ತರ ಬಂದಾಗ ಹರಿದಾಸ ಠಾಕೂರ್ ಅವರು ತುಂಬಾ ಅವ್ರು ಸುಸ್ತಾಗಿರೋ ತರ ಕಾಣಿಸ್ತಾರೆ. ಹರಿನಾಮವನ್ನ ಮಲ್ಕೊಂಡು ಅವ್ರು ಹೇಳ್ತಾ ಇರ್ತಾರೆ. ಆಗ ಗೋವಿಂದ ಅವರು ಇದನ್ನ ಹೇಳ್ತಾರೆ, ನೀವು ಒಂದ್ ಸ್ವಲ್ಪ ಪ್ರಸಾದವನ್ನ ತಿನ್ನಿ ಅಂತ ಹೇಳಿದಾಗ ಆಗ ಹರಿದಾಸ ಠಾಕೂರ್ ಅವ್ರು ಹೇಳ್ತಾರೆ, ನಿನ್ನ ಹರಿನಾಮನ ನಾವು ಮುಗಿಸೇ ಇಲ್ಲ, ನಾನು 3 ಲಕ್ಷ ಹರಿನಾಮವನ್ನ ನಾನು ಮುಗಿಸೇ ಇಲ್ಲ, ನಾನು ಹೇಗೆ ಮತ್ತೆ ನಾನು ಪ್ರಸಾದವನ್ನ ಸ್ವೀಕಾರ ಮಾಡೋದು, ಮತ್ತೆ ನಾನು ಬೇಡ ಅಂತ ಹೇಳೋಂಗಿಲ್ಲ, ಯಾಕೆಂದ್ರೆ ನೀನು ಜಗನ್ನಾಥ ಸ್ವಾಮಿಯ ಮಹಾಪ್ರಸಾದವನ್ನ ತಗೊಂಡ್ ಬಂದಿದ್ಯಾ, ನಾನು ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಂದು ತುತ್ತು ಪ್ರಸಾದಕ್ಕೆ ಅಗೌರವವನ್ನ ತೋರಿಸಬಾರ್ದು ಅಂತ ಹೇಳ್ಬಿಟ್ಟು ಅವರು ಒಂದು ತುತ್ತು ಪ್ರಸಾದವನ್ನ ಅವರು ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಬಂದು ಭೇಟಿ ಮಾಡ್ತಾರೆ. ಅವಾಗ ಹೇಳ್ತಾರೆ, ಹರಿದಾಸ ಠಾಕೂರ, ನೀನು ತುಂಬಾ ವಯಸ್ಸಾಗಿದೆ, ನೀನ್ ಯಾಕೆ ಈ ತರ ತುಂಬಾ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನೀನು ಹಠ ಹಿಡ್ದಿದ್ಯಾ, ನೀನು ಶುದ್ಧ ಭಕ್ತನಾಗಿದ್ಯಾ, ನೀನ್ ಆಲ್ರೆಡಿ ನೀನು ಮುಕ್ತಿಯನ್ನ ಪಡೆದಿದ್ಯಾ, ನಿನಗೆ ಈ ತರ ಯಾವುದೇ ಒಂದು ನಿಯಮ ನಿಬಂಧನೆಗಳಿಲ್ಲ, ನೀನ್ ಇವಾಗ ಯಾಕೆ 3 ಲಕ್ಷ ಹರಿನಾಮವನ್ನ ಮಾಡ್ಬೇಕು ಅಂತ ನೀನು ಹಠ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ, ಯಾಕೆ ನೀನು ತುಂಬಾ ಖಿನ್ನ ಮನಸ್ಕನಾಗಿದ್ಯಾ ಅಂತ ಹೇಳಿದಾಗ, ಸರಿ, ನನಗೆ ಇದು ನನ್ನ ಹರಿನಾಮವನ್ನ ನಾನು ಹೇಳ್ಕೊಂತಾ ಇಲ್ಲ, ಆದ್ರೆ ಇದಕ್ಕೆ ನನಗೆ ತುಂಬಾ ದುಃಖಕರವಾದ ವಿಷಯ ಏನು ಅಂತಂತಂದ್ರೆ, ನನಗೆ ಗೊತ್ತಾಗಿದೆ ನೀವು ಇವಾಗ ನಿಮ್ಮ ಲೀಲೆಗಳನ್ನ ಮುಗಿಸಿ ನೀವು ಇವಾಗ ಇನ್ನೇನ್ ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ನಿಜವಾದ ಸ್ಥಾನ ಅಂದ್ರೆ ನೀವು ಗೋಲೋಕ ವೃಂದಾವನಕ್ಕೆ ಹೋಗ್ತಾ ಇದ್ದೀರಾ. ಆದ್ರೆ ನನ್ನ ಆಸೆ ಏನು ಅಂತಂದ್ರೆ, ನಾನು ನಿಮ್ಮ ಕಣ್ಮರೆಯಾಗಿರೋದನ್ನ ನಾನು ನೋಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಏನನ್ನ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ನೀವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಹೋಗ್ಲಿಕ್ಕಿನ ಮುಂಚೆ ನಾನು ನನ್ನ ದೇಹವನ್ನ ಬಿಡ್ಬೇಕು, ಇದು ನನ್ನ ಆಸೆ, ಇದನ್ನ ನೀವು ನೆರವೇರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು, ಇವಾಗ ಹರಿದಾಸ ಠಾಕೂರ್ ಅವರು ಕಣ್ಮರೆಯಾದ್ರೆ ಚೈತನ್ಯ ಮಹಾಪ್ರಭುಗೆ ತುಂಬಾ ದುಃಖ ಆಗತ್ತೆ. ಆದ್ರೆ ಅವರು ತನ್ನ ಭಕ್ತನ ಆಸೆಯನ್ನ ಅವರು ನೆರವೇರಿಸ್ಬೇಕು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರು ಒಪ್ಪಿಗೆನ ಕೊಡ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಹರಿದಾಸ ಠಾಕೂರ್ ಅವರು ಏನ್ ಮಾಡ್ತಾರೆ, ಅವರು ತಮ್ಮ ಕಣ್ಣುಗಳನ್ನ ಭಗವಂತನ ಆ ಕಮಲದಂತ ನೇತ್ರದಲ್ಲಿ ಅವರು ದೃಷ್ಟಿಸಿ ಇಡ್ತಾರೆ, ದೃಷ್ಟಿಯನ್ನ ಇಡ್ತಾರೆ. ಅವಾಗ ಕಣ್ಣುಗಳಿಂದ ಇಬ್ರು ಕಣ್ಣುಗಳಿಂದ ಧಾರಾಕಾರವಾಗಿ ಅದು ಕಣ್ಣೀರು ಸುರಿತಾ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಅವರು ಭಗವಂತನ ಪಾದಗಳನ್ನ ತಮ್ಮ ಹೃದಯದ ಹತ್ರ ಅವ್ರು ಇಟ್ಕೋತಾರೆ. ಮತ್ತೆ ಈ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗೆ ಗೊತ್ತಾಗುತ್ತೆ. ಅವ್ರು ಎಲ್ಲರಿಗೂ ಹೇಳ್ತಾರೆ, ಹರಿನಾಮ ಸಂಕೀರ್ತನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲಾ ಭಕ್ತರು, ಅಲ್ಲಿ ನೆರೆದಿರುವ ಭಕ್ತರು ಎಲ್ಲರನ್ನೂ ಸಹ ಹರಿನಾಮ ಸಂಕೀರ್ತನೆಯನ್ನ ಅವರು ಮಾಡ್ತಾರೆ. ಸೊ ಇಂತಹ ಸ್ಥಿತಿಯಲ್ಲಿ ಮತ್ತೆ ಎಲ್ಲಾ ಭಕ್ತರಿಗೂ ಸಹ ಅವರು ನಮಸ್ಕಾರವನ್ನ ಮಾಡ್ತಾರೆ ಹರಿದಾಸ ಠಾಕೂರ್ ಅವರು. ಸೊ ಕೊನೆಗೆ ಅವರು ತಮ್ಮ ದೃಷ್ಟಿಯನ್ನ ಆ ಭಗವಂತನ ಕಣ್ಣುಗಳಲ್ಲಿ ಅವರು ಅವರು ತಮ್ಮ ಶ್ರೀಕೃಷ್ಣ ಚೈತನ್ಯ ಅಂತ ಹೇಳ್ಬಿಟ್ಟು ಅವರು ತಮ್ಮ ಆ ಪದವನ್ನ ಉಚ್ಚಾರಣೆ ಮಾಡ್ತಾ ಅವರು ದೇಹವನ್ನ ಅವರು ತ್ಯಾಗ ಮಾಡ್ತಾರೆ ಹರಿದಾಸ ಠಾಕೂರ್ ಅವರು. ನಮ್ಗೆ ಈ ಸಮಯದಲ್ಲಿ ಹರಿದಾಸ ಠಾಕೂರ್ ಅವರು ತಮ್ಮ ದೇಹವನ್ನ ತ್ಯಜಿಸಿರೋ ಸಮಯವನ್ನ ನಾವು ನೋಡಿದ್ರೆ, ಆ ದೃಶ್ಯವನ್ನ, ಆ ಸಂದರ್ಭವನ್ನ ನೋಡಿದ್ರೆ ನಮ್ಗೆ ಭೀಷ್ಮಾಚಾರ್ಯರು ಹೇಗೆ ತಮ್ಮ ದೇಹವನ್ನ ಅವರು ಸ್ವತಃ ಶ್ರೀಕೃಷ್ಣನ ಶ್ರೀಕೃಷ್ಣ ತನ್ನ ಕಣ್ಣ ಎದುರಿಗೆ ಇದ್ದಾಗನೇ ಅವರು ದೇಹವನ್ನ ಬಿಟ್ರಲ್ಲ, ಆ ಸಂದರ್ಭ ನಮ್ಗೆ ಜ್ಞಾಪಕ ಬರುತ್ತೆ. ಅದೇ ತರನೇ ಇಲ್ಲೂ ಸಹ ಇಂತಹ ಅದೃಷ್ಟ ಯಾರಿಗೆ ಸಿಗುತ್ತೆ ಅಲ್ವಾ? ಸ್ವತಃ ಭಗವಂತನೇ ಕಣ್ಣು ಮುಂದೆ ಇದ್ದಾಗ ದೇಹವನ್ನ ತ್ಯಾಗ ಮಾಡುವಂತಹ ಅದೃಷ್ಟ ಯಾರಿಗೂ ಸಿಗೋದಿಲ್ಲ. ಇಲ್ಲಿ ಹರಿದಾಸ ಠಾಕೂರ್ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ಅವರಿರುವಂತಹ ಸಮಯದಲ್ಲೇನೆ, ಅವ್ರ ಕಣ್ಣು ಮುಂದೆ ಇರುವಂತಹ ಸಮಯದಲ್ಲೇನೆ ಅವ್ರ ದೇಹವನ್ನ ಅವರು ಬಿಡ್ತಾ ಇದ್ದಾರೆ.
ಸೊ ಕೊನೆಗೆ ಇವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಹರಿದಾಸ ಠಾಕೂರ್ ಅವರು ದೇಹವನ್ನ ತ್ಯಜಿಸಿದ ಮೇಲೆ ಅವರ ನೋಡಿ ಅವರ ದೇಹವನ್ನ ಇಟ್ಕೊಂಡು ಚೈತನ್ಯ ಮಹಾಪ್ರಭುಗಳು ಅದನ್ನ ಇಟ್ಕೊಂಡು ನೃತ್ಯವನ್ನ ಮಾಡ್ತಾ ಇದಾರೆ. ಇದೆಲ್ಲ ನಡೆದಿರೋದು ಸಿದ್ಧ ಬಕುಳದಲ್ಲೇನೆ ಇದೆಲ್ಲ ನಡೆದಿರೋದು. ಸೊ ಅವ್ರು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಆ ಒಂದು ನೋಡಿ ಇಲ್ಲಿ ಒಂದು ಗಾಡಿಯನ್ನ ಅವರು ತಯಾರು ಮಾಡಿ ಅಲ್ಲಿ ಅದರಲ್ಲಿ ಆ ದೇಹವನ್ನ ಇಟ್ಟು ಅವ್ರು ಕೊನೆಗೆ ಅದನ್ನ ಗಂಗಾ ನದಿ ತೀರಕ್ಕೆ ಕರ್ಕೊಂಡು ಹೋಗಿ ಆ ಗಂಗಾ ನದಿಯಲ್ಲಿ ಸ್ವತಃ ಅವರೇ ಕೈಯಾರೆ ಹರಿದಾಸನ ದೇಹವನ್ನ ಆ ಗಂಗಾ ಜಲದಿಂದ ಶುದ್ಧ ಮಾಡಿ ಕೊನೆಗೆ ಅಲ್ಲೇ ಒಂದು ಮರಳಲ್ಲಿ ಅವರು ಒಂದು ಗುಂಡಿಯನ್ನ ತೋಡಿ ಅವರು ಹರಿದಾಸ ಠಾಕೂರ್ ಅವರಿಗೆ ಹೇಗೆ ಆ ವಿಧಿ ವಿಧಾನಗಳಿಂದ ಅವರು ಸಮಾಧಿಯನ್ನ ಮಾಡ್ಬೇಕು ಆ ತರ ಅವರು ಸಮಾಧಿಯನ್ನ ಮಾಡ್ತಾರೆ. ಅದಾದ್ಮೇಲೆ ಹರಿದಾಸ ಠಾಕೂರ್ ಅವರ ಈ ಏನ್ ಹೇಳ್ತಾರೆ ಅದು ಶ್ರಾದ್ದ ಸಮಾರಂಭವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ವರ್ತಕರಿರುವಂತಹ ಜಾಗಕ್ಕೆ ಹೋಗಿ, ಆ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ವರ್ತಕರಿರುವಂತಹ ಜಾಗಕ್ಕೆ ಹೋಗಿ ಅವರು ತಮ್ಮ ವಸ್ತ್ರವನ್ನ ಅಲ್ಲಿ ಹಾಕ್ಬಿಟ್ಟು ಹರಿದಾಸ ಠಾಕೂರನ್ನ ಈ ಶ್ರಾದ್ದವನ್ನ ನಾನು ಮಾಡ್ಬೇಕಾಗತ್ತೆ, ಅದಕ್ಕೋಸ್ಕರ ನೀವೆಲ್ಲರೂ ಸಹ ಪ್ರಸಾದವನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಕೇಳ್ತಾರೆ. ಇದನ್ನ ಸ್ವರೂಪ ದಾಮೋದರ ಗೋಸ್ವಾಮಿಯವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ, ನೀವು ಹೋಗಿ ನಾನು ಎಲ್ಲವನ್ನ ನಾನು ಅರೇಂಜ್ ಮಾಡ್ತೀನಿ, ಹರಿದಾಸ ಠಾಕೂರ್ ಅವರ ಈ ಶ್ರದ್ಧಾ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳನ್ನ ಕಳಿಸಿ ಕೊನೆಗೆ ಸ್ವರೂಪ ದಾಮೋದರ ದಾಸ ಅವ್ರ ಏನ್ ಮಾಡ್ತಾರೆ, ಏನೆಲ್ಲ ಬೇಕು ಪ್ರಸಾದವನ್ನ ಎಲ್ಲವನ್ನ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಎಲ್ಲ ಅಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಸಹ ಅವ್ರಿಗೆ ಕಂಠಪೂರ್ತಿ ಅವ್ರಿಗೆ ಊಟವನ್ನ ಮಾಡ್ಲಿಕ್ಕೆ ಅವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲವನ್ನ ಅವ್ರಿಗೆ ತಿನ್ಬೇಕು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಈ ತರ ಎಲ್ಲರೂ ಹೊಟ್ಟೆ ತುಂಬಾ ಊಟವನ್ನ ಮಾಡ್ತಾರೆ. ಮತ್ತೆ ಅವಾಗ ಎಲ್ಲರನ್ನೂ ಸಹ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಸಹ ಹರಿನಾಮ ಸಂಕೀರ್ತನೆ ಮಾಡ್ತಾರೆ, ನೃತ್ಯವನ್ನ ಮಾಡ್ತಾರೆ. ನೋಡಿ ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಏನಂತ ಇಲ್ಲಿ ಫಲಶ್ರುತಿಯನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಯಾರು ಈ ಹರಿದಾಸ ಠಾಕೂರ್ ಅವರ ಕಣ್ಮರೆ ಉತ್ಸವವನ್ನ ನೋಡಿದರೆ, ಯಾರು ಇಲ್ಲಿ ನರ್ತನವನ್ನ ಮಾಡಿದರೆ, ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿದರೆ, ಈ ಸಮಾಧಿಗೆ ಯಾರು ಮರಳನ್ನ ಹಾಕಿದರೆ, ಈ ಸಂದರ್ಭದಲ್ಲಿ ಯಾರು ಈ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿದ್ದಾರೆ, ಅವರೆಲ್ಲರೂ ಸಹ ಶೀಘ್ರವಾಗಿ ಕೃಷ್ಣನನ್ನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಹರಿದಾಸ ಠಾಕೂರ್ ಅವರನ್ನ ಅಂತಹ ಮಹಾನ್ ವ್ಯಕ್ತಿತ್ವವನ್ನ ಕಂಡವರ ಫಲ ಏನು ಅಂತಂದ್ರೆ ಶೀಘ್ರವಾಗಿ ಕೃಷ್ಣನನ್ನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ನಾವು ಸಹ ಇಲ್ಲಿ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋದ್ರೆ ಆ ಸಿದ್ಧ ಬಕುಳದಲ್ಲಿ ಹರಿದಾಸ ಠಾಕೂರ್ ಅವರ ಸಮಾಧಿನ ನಾವು ಈಗಲೂ ಸಹ ನಾವು ನೋಡಬಹುದು. ಹೌದು, ಇವಾಗ ಚೈತನ್ಯ ಮಹಾಪ್ರಭುಗಳು ಆ ಹರಿದಾಸ ಠಾಕೂರ್ ಅಂತಹ ಒಬ್ಬ ಅಮೂಲ್ಯ ಆಭರಣವನ್ನ ಅವರು ಕಳ್ಕೊತಾರೆ. ಆದ್ರೆ ಅದು ಅನಿವಾರ್ಯವಾದದ್ದು, ಈ ಜಗತ್ತಿನ ನಿಯಮ. ಸೊ ಇಲ್ಲಿ ನಮ್ಗೆ ಹರಿದಾಸ ಠಾಕೂರ್ ಅವರಿಗೆ ಜಯವಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಈಗ್ಲೂ ಸಹ ಹರಿದಾಸ ಠಾಕೂರ್ ಅವರ ಆ ತಿರೋಭಾವ ತಿಥಿ ಆ ಭದ್ರ ಮಾಸದ 14ನೇ ದಿನ ನಡೆಯುತ್ತೆ. ಸೊ ಈಗ್ಲೂ ಸಹ ಅದರ ಆಚರಣೆಯನ್ನ ಮಾಡ್ಲಾಗುತ್ತೆ. ಸೊ ನಾವು ಇಷ್ಟೊತ್ತು ನಾವು ನಾಮಾಚಾರ್ಯ ಹರಿದಾಸ ಠಾಕೂರ್ ಅವರ ಈ ಲೀಲೆಗಳನ್ನ ನಾವು ಕೇಳಿದ್ವಿ, ಅವರ ಕಾಲಕ್ಷೇಪವನ್ನ ನಾವು ಕೇಳಿದ್ವಿ. ಸೊ ಎಲ್ಲರೂ ಸಹ ಹರಿದಾಸ ಠಾಕೂರ್ ಅವರಿಗೆ, ನಾಮಾಚಾರ್ಯ ಶ್ರೀಲ ಹರಿದಾಸ ಠಾಕೂರ್ ಅವರಿಗೆ ಜೈಕಾರವನ್ನ ಹೇಳ್ಬೇಕು ಅಂತ ಕೇಳ್ಕೊತಾ ಇದೀನಿ. ನಾಮದಾಸ ಶ್ರೀಲ ಹರಿದಾಸ ಠಾಕೂರ್ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಗೌರಿತಾಯಿ ಶ್ರೀಲ ಪ್ರಭುಪಾದ್ ಕಿ ಜೈ, ಇಲ್ಲಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದ್ದಕ್ಕೆ ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ.